ಆಗಮಿಸಿರುವ ಎಲ್ಲರನ್ನ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳಿಮಾರ್ ಇವರ ಕುಟುಂಬದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭಾವಬಿಂಬ ಈ ಕವನ ಸಂಕಲನದ ಬಿಡುಗಡೆ ಇಂದು ಈ ವೇದಿಕೆಯ ಮೇಲೆ ನಡೆಯಲಿಕ್ಕಿದೆ. ಅತಿಥಿ ಗಣ್ಯರು ಈಗಾಗಲೇ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಕವನ ಸಂಕಲನ ಬಿಡುಗಡೆಯ ಕಾರ್ಯಕ್ರಮ ಆರಂಭವಾಗುವುದಕ್ಕೆ ಮುನ್ನ 1 ಗಂಟೆಯ ಅವಧಿ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ತಂಡದ ಕಲಾವಿದರಿಂದ ತಮ್ಮ ಮುಂದೆ ಆಯ್ದ 4 ನೃತ್ಯಗಳ ಪ್ರಸ್ತುತಿ ನಡೆಯಲಿಕ್ಕಿದೆ. ಆಗಮಿಸಿರುವ ಎಲ್ಲರೂ ದಯವಿಟ್ಟು ಸಭಾಂಗಣದೊಳಗೆ ಬಂದು ಕುಳಿತುಕೊಂಡು ಈ ಕಲಾವಿದರ ಕಲಾ ಪ್ರಸ್ತುತಿಯನ್ನು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಹೆಚ್ಚು ಸಮಯವನ್ನು ವ್ಯಯಿಸದೆ ನಾವು ನೇರವಾಗಿ ನೃತ್ಯ ವೈಭವ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಕಳೆದ 15 ವರ್ಷಗಳಿಂದ ಮಂಗಳೂರನ್ನು ಕೇಂದ್ರ ಸ್ಥಾನವಾಗಿರಿಸಿಕೊಂಡು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿ ಈ 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವ ಅರೆಹೊಳೆ ಪ್ರತಿಷ್ಠಾನದ ಕಲಾ ತಂಡ ನಂದಗೋಕುಲ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ 2014ರಿಂದ ನಾಡಿನಾದ್ಯಂತ ಅನೇಕ ನೃತ್ಯಗಳನ್ನು, ನೃತ್ಯ ರೂಪಕಗಳನ್ನು, ನಾಟಕಗಳನ್ನು ಪ್ರಸ್ತುತಪಡಿಸ್ತಾ ಬಂದಿರುವ ತಂಡ ಇಂದು ಆಯ್ದ 4 ನೃತ್ಯಗಳನ್ನು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ. ಮುಖ್ಯವಾಗಿ ಈ ಹಂತದಲ್ಲಿ ಹೇಳಲೇಬೇಕಾದ ವಿಷಯ ಅಂದರೆ, ಪ್ರಸಾದ್ ರೈ ಅವರು ತಂಡ ಆರಂಭ ಆದಾಗಿನಿಂದ ಅನೇಕ ವೇದಿಕೆಗಳಲ್ಲಿ ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಅಭಿನಂದಿಸ್ತಾ, ವಿಜಯಲಕ್ಷ್ಮಿ ಅಕ್ಕನವರ ಕೃತಿ ಬಿಡುಗಡೆಗೆ ಮುನ್ನ ನಮಗೆ ಸಿಕ್ಕಿರುವ ಈ ಅವಕಾಶವನ್ನು ನಮ್ಮ ಕಲಾವಿದರಿಗೆ ಸಿಕ್ಕಿರುವ ಆಶೀರ್ವಾದ ಎಂದು ಭಾವಿಸುತ್ತಾ ಇದೀಗ ತಮ್ಮ ಮುಂದೆ ತಂಡದ ನೃತ್ಯವನ್ನು ಆರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ ತಂಡ ಕಲಾವಿದರು ವೇದಿಕೆಯ ಮೇಲೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದೀಗ ತಮ್ಮ ಮುಂದೆ ನಂದಗೋಕುಲದ ಅದ್ಭುತ ಪ್ರಸ್ತುತಿಗಳಲ್ಲಿ ಒಂದೆಬ್ಬ ಹೆಗ್ಗಳಿಕೆಗೂ ಪಾತ್ರವಾಗಿರುವ ನೃತ್ಯ ಶ್ರೀ ಗಣೇಶ ವೈಭವಂ.
गजाननं गजाननं भूतगणादे सेवितं कपित्तजम्बूफलसार भक्षितं उमासुतं शोकविनाश कारणो नमामि 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 विघ्नेश्वर पाद पंकजम्। गजवदना है पार्वती नंदन दुःखदा विनाशಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ गजवदना है रंभा विजयध्वज शतर विप्रतिभा गजवदना है रंभा विजयध्वज शतर विप्रतिभा एकदंत वैकल्यांत रिद्धि सिद्धि द्वयराकांत एकदंत वैकल्यांत रिद्धि सिद्धि द्वयराकांत गजवदना है रंभा ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವಂತ ಗಣಪನಿಗೆ 21 ನಮನಗಳು. ಕೆರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎತ್ತ ನಮ್ಮ ಗಣೇಶ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ
ಯಕ್ಷಗಾನ ಗುರು ಐರೋಡಿ ಮಂಜುನಾಥ ಕುಲಾಲ್ ಅವರ ಕಂಠದಲ್ಲಿ ಮೂಡಿಬಂದ ಗಣಪತಿಯ ಪೀಠಿಕಾ ಪದ್ಯ, ಅದಾದ ನಂತರ ವಾಸುಕಿ ವೈಭವ್ ಅವರ ಕಂಠದಲ್ಲಿ ಮೂಡಿಬಂದ ರಂಗಗೀತೆ ಗಜವದನ ಹೇರಂಬ, ಈ ಎರಡು ಹಾಡುಗಳಿಗೆ ಕಲಾವಿದರು ಇಲ್ಲಿ ಹೆಜ್ಜೆ ಹಾಕಿದ್ದಾರೆ. ಗಣೇಶನನ್ನು ಆರಾಧಿಸಿದ ನಂತರ ನಾವು ಮುಂದಿನ ನೃತ್ಯದತ್ತ ತೆರಳ್ತಾ ಇದ್ದೇವೆ. ಮುಖ್ಯವಾಗಿ ನಂದಗೋಕುಲ ತಂಡ ಭಕ್ತಿ ಪ್ರಧಾನವಾದ ನೃತ್ಯಗಳನ್ನು ಮತ್ತು ನೃತ್ಯ ರೂಪಕಗಳನ್ನು ನಿರ್ಮಿಸಿ ಪ್ರದರ್ಶಿಸುವ ಮೂಲಕ ನಾಡಿನೆಲ್ಲೆಡೆಗೂ ವಿಶೇಷವಾದ ಒಂದು ತಂಡ ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮೆ, ಮಂದಾರ್ತಿ ಕ್ಷೇತ್ರ ಮಹಾತ್ಮೆ, ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ತುಳುವಿನಲ್ಲಿ ಮಂಗಳಾದೇವಿ ಕ್ಷೇತ್ರ ಮಹಾತ್ಮೆ, ಅಳಿಯಕಟ್ಟಿನ ಸಂಪ್ರದಾಯವನ್ನು ವಿಶೇಷವಾಗಿ ಹೇಳುವ ಭೂತಾಳ ಪಾಂಡ್ಯನ ಕತೆ, ಬಾರ್ಕೂರಿನ ಹಡಗು, ಆನೆಗುಡ್ಡೆ ಕ್ಷೇತ್ರ ಮಹಾತ್ಮೆ, ಹೀಗೆ ವಿವಿಧ ಕ್ಷೇತ್ರಗಳ ಮಹಾತ್ಮೆಯನ್ನು ನೃತ್ಯ ರೂಪಕಗಳಲ್ಲಿ ತೋರಿಸ್ತಾ ಇರುವ ತಂಡ ಇತ್ತೀಚೆಗೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯನ್ನು ಸಹ ಧರ್ಮ ಸಂಸ್ಥಾಪನಾರ್ಥಾಯ ಎನ್ನುವ ಹೆಸರಿನಲ್ಲಿ ತಯಾರಿಸಿ ನಾಡಿನಾದ್ಯಂತ ಪ್ರದರ್ಶನವನ್ನು ನೀಡ್ತಾ ಇದೆ. ಕೆಲವು ನೃತ್ಯ ರೂಪಕಗಳು 80-90 ಪ್ರದರ್ಶನಗಳನ್ನು ಕಂಡಿವೆ ಎನ್ನುವುದು ನಮ್ಮ ಹೆಗ್ಗಳಿಕೆ. ಇದೀಗ ಈ ವೇದಿಕೆಯ ಮೇಲೆ ಇಂದು ಈ ವೇದಿಕೆಗೆಂದೇ ನಿರ್ಮಿಸಿಕೊಂಡು ಬಂದಿರುವ ಇನ್ನೊಂದು 3 ನೃತ್ಯಗಳನ್ನು ಕಲಾವಿದರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಒಂದು ಬೇಡರ ನೃತ್ಯವನ್ನು ತಮ್ಮ ಮುಂದೆ ನಂದಗೋಕುಲ ತಂಡದ ಕಲಾವಿದರು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಂಡದ ನಿರ್ದೇಶಕಿ ನೃತ್ಯ ಕಲಾವಿದೆ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ಸುಮಾರು 20ರಷ್ಟು ಕಲಾವಿದರು ತಮ್ಮ ನೃತ್ಯವನ್ನು, ನೃತ್ಯ ರೂಪಕವನ್ನು ವೇದಿಕೆ ಮೇಲೆ ಪ್ರದರ್ಶಿಸ್ತಾ ಇದ್ದಾರೆ. ಈಗ ವೇದಿಕೆಯ ಮೇಲೆ ಪ್ರದರ್ಶಿಸುವ ನೃತ್ಯವನ್ನು ನಾವು ಈ ವಿಶೇಷವಾದ ವೇದಿಕೆಯಲ್ಲಿ ಭಾವಬಿಂಬ ಕವನ ಸಂಕಲನದ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಸಿದ್ಧಗೊಳಿಸಿಕೊಂಡು ಬಂದಿದ್ದೇವೆ. ಆಕೃತಿ ಆಶಯ ಪಬ್ಲಿಕೇಶನ್ಸ್ ಪ್ರಕಟ ಮಾಡ್ತಾ ಇರುವ ವಿಜಯಲಕ್ಷ್ಮಿ ರೈಯವರ ಭಾವಬಿಂಬ ಕೃತಿ ಬಿಡುಗಡೆಗೆ ಆಗಮಿಸಿರುವ ತಮ್ಮೆಲ್ಲರನ್ನ ಮತ್ತೊಮ್ಮೆ ಅವರ ಪರವಾಗಿ, ಕುಟುಂಬದ ಪರವಾಗಿ, ಪ್ರಕಾಶಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೀಗ ತಮ್ಮ ಮುಂದೆ ನಂದಗೋಕುಲ ತಂಡದ ಮುಂದಿನ ನೃತ್ಯ ಒಂದು ಬೇಡರ ನೃತ್ಯ. ತಾಂಬೂಲ ತುಟಿಯ ಜ್ಯೋತಿಯಾರವನು, ಮೈಯೆಲ್ಲ ಕೆಂಪಿನ ದುಂಡನೆ ಹೆಣ್ಣಿನ ಮೈಯೆಲ್ಲ ಕಚ್ಚುವನು. ನೀಲಿಯ ಸೀರೆಯ ಮಹಾರಾಜ ಯಾರವನು, ಅವನನ್ನು ಕೂಡೋಕೆ ಓಡೋಡಿ ಹೋಗುವ ಕಾಮಿನಿ ಯಾರವಳು.
ಹೊತ್ತಿನ ಹೆಂಡೀರ ಗಡಿಬಿಡಿ ಗಂಡನ್ಯಾರು ಮಟ ಮಟ ಮಧ್ಯಾಹ್ನ ಮತ್ತೊಮ್ಮೆ ನಡುರಾತ್ರಿ ಮುತ್ತಾಡೋ ಜೋಡಿ ಯಾರು ಧನ್ಯವಾದಗಳು. ಅನೇಕ ಸಾಂಸ್ಕೃತಿಕ ರಾಯಭಾರಿಗಳು ಇಲ್ಲಿದ್ದೀರಿ. ಮುಖ್ಯವಾಗಿ ಮೋಹನ್ ಆಳ್ವ ಸರ್ ಮುಂದೆ ಇಂತಹ ನೃತ್ಯಗಳನ್ನು ಪ್ರಸ್ತುತಪಡಿಸುವುದು ನಮಗೂ ಬಹಳ ಸಂಭ್ರಮದ ವಿಷಯ. ಅನೇಕ ಸಂದರ್ಭಗಳಲ್ಲಿ ಮೋಹನ್ ಆಳ್ವ ಅವರು ನಮಗೆ ವೇದಿಕೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯುವುದು ನನಗೆ ಕರ್ತವ್ಯ ಅಂತ ಭಾವಿಸಿಕೊಂಡಿದ್ದೇನೆ. ಈಗ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಒಂದು ಕೋಲಾಟವನ್ನು ಪ್ರಸ್ತುತಪಡಿಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಭಕ್ತಿ ಪ್ರಧಾನ ನೃತ್ಯಗಳನ್ನು ಅತ್ಯಂತ ಹೆಚ್ಚು ಪ್ರಸ್ತುತಪಡಿಸುವ ತಂಡ ಇದು. ಇಂದು ವಿಶೇಷವಾಗಿ ಕೆಲವು ನೃತ್ಯಗಳನ್ನು ಸಂಯೋಜನೆ ಮಾಡಿಕೊಂಡು ಬಂದು ನಮ್ಮ ವಿಜಯಲಕ್ಷ್ಮಿ ರೈಯವರ ಪುಸ್ತಕ ಬಿಡುಗಡೆಯನ್ನು ಸ್ಮರಣೀಯವಾಗಿ ಹಬ್ಬಿಸಬೇಕು ಅನ್ನುವ ಉದ್ದೇಶದಿಂದ ನಾವು ತಯಾರಾಗಿ ಬಂದಿದ್ದೇವೆ. ಮುಂದೆ ಕೋಲಾಟ ನೃತ್ಯವೊಂದನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ. ಅದ ನಂತರ ಶ್ವೇತಾ ಪ್ರಸ್ತುತಪಡಿಸುವ ಒಂದು ಏಕವ್ಯಕ್ತಿ ನೃತ್ಯ. ಕೊನೆಯಲ್ಲಿ ನಮ್ಮ ತಂಡದ ಬಹಳ ಅದ್ಭುತವಾದ ಪ್ರಸ್ತುತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಶ್ರೀದೇವಿ ವೈಭವಂ ನೃತ್ಯವನ್ನು ಪ್ರಸ್ತುತಪಡಿಸುವ ಮೂಲಕ ಈ ನೃತ್ಯ ವೈಭವವನ್ನು ಮುಗಿಸಿ ನಾವು ಪುಸ್ತಕ ಬಿಡುಗಡೆಗೆ ಈ ವೇದಿಕೆಯನ್ನು ಅನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಸೌಜನ್ಯ ಹೆಗಡೆಯವರು ಕಾರ್ಯಕ್ರಮ ನಿರೂಪಣೆ ಮಾಡಬೇಕಿತ್ತು. ಆ ಅವಕಾಶವನ್ನು ನನಗೆ ಒದಗಿಸಿ ಅವರು ಮುಂದಿನ ಕಾರ್ಯಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. ಮತ್ತೊಮ್ಮೆ ಬಂದಿರುವ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೀಗ ವೇದಿಕೆಯ ಮೇಲೆ ಒಂದು ಕೋಲಾಟದ ನೃತ್ಯವನ್ನು ತಂಡದ ಕಲಾವಿದೆಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಹುಶಃ ತಮ್ಮೆಲ್ಲರ ಚಪ್ಪಾಳೆ ಇದ್ದರೆ ಈ ಕಲಾವಿದರಿಗೆ ಆಶೀರ್ವಾದ ಅಂತ ಭಾವಿಸ್ತಾ ಇದೀಗ ತಮ್ಮ ಮುಂದೆ ಕೋಲಾಟ ನೃತ್ಯ ನಂದಗೋಕುಲದ ಕಲಾವಿದೆ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ನಂದಗೋಕುಲ ಕಲಾವಿದರಿಂದ ತಮ್ಮ ಮುಂದೆ. ಹೋಗಿ 3 ತಿಂಗಳ ಮೇಲೆ 3 ದಿನ ಆಯ್ತಲ್ಲವ್ವ ನನ್ನ ತಂಗಿ. ಅವನು ಹೋದಾಗಿಂದ ನನ್ನ ಹೊಟ್ಟೆ ಬಟ್ಟಿಗೆ ನೀ ಸಹ ಸೇರ್ತಾ ಇಲ್ವಲ್ಲ ನನ್ನ ತಂಗಿ. ತಲೆಂದರೆ ಬಂದಿರುವಂತಹ ಮುದಿ ನನ್ನ ಸೌತರಿಗೊಳ್ಕೊಂಡು ಕೂತಿದ್ದಾನಲ್ಲ. ಅವನ್ಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಗ ನೋವು ಬಂದು ಹಟ್ಟಿಗ ಹಿಡಿಯಬಾರ್ದ, ನಾಗರಾಜರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ನಾಯ್ದ ಕೊಡೆಯ ಬರಲಿಲ್ಲ ನಂಗೆವ್ವ. ತಂದನ್ನ ತಾನಾನ ತಗನಾನ ತಾನಾನ ತಂದನ್ನ ತಾನಾನ ತಗನಾನ
ಮುನೀಶ್ವರಮು ಜಾವಂತೆ ಕಲ್ಲು ನೀರು ಕರಗೋ ವ್ಯಾಳಿಯಂತೆ ಸಪ್ಪಟ್ಟು ಸರಿ ರಾತ್ರಿಯಂತೆ ಉತ್ನಳ್ಳೆ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿ ಪ್ರೀತಿಯಿಂದ ಕರಿತಿದ್ದಾಳಪ್ಪ ಅಂದ್ರೆ ಭಾವ 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 ಮಾತಾನಾಡಯ್ಯ ಶಂಭೋ ಮಾತಾನಾಡಯ್ಯ ಶಂಭೋ ಮಾತಿಗೆ ಮಾತಾನಾಡಯ್ಯ ಶಂಭೋ ಮಾತಾನಾಡಯ್ಯ ಶಂಭೋ ಮಾತಿಗೆ ಮಾರುಣಾದೆ ಪ್ರೀತಿ ಉಳ್ಳರಸೆ ಮಾತಾನಾಡೋ ಶಿವನೇ ಮಾತಾನಾಡೋ ಎಂದು ಬೀದಿಗೆ ಬಾರೋ ಮುದ್ದುಳ್ಳ ಮುಖವ ತೋರ ಪಚ್ಚೆಯ ತನೆಗಳು ನೀನೆ ಮೆಚ್ಚಿ ಮುಡಿಯೋಳು ನಾನೇ ಹೆಚ್ಚಾಡಗಾರ ಶಿವನೇ ಮಾತಾನಾಡೋ ಶಂಭೋ ಮಾತಾನಾಡೋ ಈ ರೀತಿಯಲ್ಲಿ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂತಿರುಗಿ ಬರುವಾಳಲ್ಲೋ ರಂಭೆ ಉತ್ನಳ್ಳಿ ಮಾರೇ ಹೇ ತಂದನ್ನ ತಾನಾನ ತಂದನ ತಾನಾನ ತಂದನ್ನ ತಾನಾನ ತಂದನ ತಾನಾನ ತಂದನ್ನ ತಾನಾನ ತಂದನ ತಾನಾನ ತಂದನ್ನ ತಾನಾನ ತಂದನ ತಾನಾನ ಕಲಾವಿದೆಯರಿಗೆ ಹಾಗೂ ಪ್ರೋತ್ಸಾಹಿಸಿದ ಸಹರಥಿ ಪ್ರೇಕ್ಷಕರಾದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಈ ವೇದಿಕೆಯ ಮೇಲೆ ತಂಡದ ನಾಯಕಿ ನಿರ್ದೇಶಕಿ ಶ್ವೇತಾ ಅರೆಹೊಳೆ ಒಂದು ಏಕವ್ಯಕ್ತಿ ನೃತ್ಯದ ಮೂಲಕ ಬರ್ತಾ ಇದ್ದಾಳೆ. ದಾಸಶ್ರೇಷ್ಠರಲ್ಲಿ ಓರ್ವರಾದ ವಿಜಯ ದಾಸರ ರಚನೆ, ಪುತ್ತೂರು ನರಸಿಂಹರಾಯಕವರ ಕಂಠದಲ್ಲಿ ಮೂಡಿಬಂದ ಪವಮಾನ ಜಗದ ಪ್ರಾಣ ಈ ಹಾಡಿಗೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ಶ್ವೇತಾ ಅರೆಹೊಳೆ. ಮಂಗಳೂರಿನ ನೃತ್ಯಗುರು ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರಲ್ಲಿ ಭರತನಾಟ್ಯದ ವಿದ್ವತ್ತನ್ನು ಅಭ್ಯಾಸ ಮಾಡ್ತಾ ಈಗಾಗಲೇ ಕಾಂತಾರ 1, ಸಾರಂಗಿ, ಹರೀಶ ವಯಸ್ಸು 36, ಮಗನೇ ಮಹಿಷ ಹೀಗೆ ವಿವಿಧ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಮತ್ತು ನೃತ್ಯವನ್ನೇ ತನ್ನ ಜೀವನವನ್ನಾಗಿ ಮುಂದುವರಿತಾ ಇರುವ ಶ್ವೇತಾ ಅರೆಹೊಳೆ ಇದೀಗ ವೇದಿಕೆಯ ಮೇಲೆ ತಮ್ಮ ಮುಂದೆ ಪವಮಾನ ಜಗದ ಪ್ರಾಣ ನೃತ್ಯದ ಮೂಲಕ ಬರ್ತಾ ಇದ್ದಾರೆ. ಇದಾದ ನಂತರ ಮತ್ತು ನೃತ್ಯವನ್ನು ಪ್ರಸ್ತುತಪಡಿಸಿ ವೇದಿಕೆಯನ್ನು ಪುಸ್ತಕ ಬಿಡುಗಡೆಗೆ ನಾವು ತೆರವುಗೊಳಿಸ್ತಾ ಇದ್ದೇವೆ. ತಮ್ಮ ಮುಂದೆ ಶ್ವೇತಾ ಅರೆಹೊಳೆ. ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ
ಹರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯಪಾರ ವಾರಬುಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ವ್ಯಾನಭುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವಮಾನ ಪವಮಾನ ಪವಮಾನ. ಬಂದಿರುವಂತಹ ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಯತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ನಾರಿಯನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಯಾಗಿರ್ತಾರೆ. ಇವತ್ತಿನ ದಿನದಲ್ಲಿ ನಾರಿ ಪುರುಷರು ಮೇಲೆ ಕೆಳಗೆ ಅಂತ ಹೇಳದೆ ಎಲ್ಲರೂ ಸರಿಸಮಾನರಾಗಿರುವಂತಹ ಒಂದು ದಿನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ನಾರಿಯನ್ನು ಪೂಜಿಸುವಂತಹ ದಿನ. ಯಾಕಂದರೆ ಬಹಳಷ್ಟು ಉತ್ತಮವಾದಂತಹ ಕೃತಿಯನ್ನು ಕವನ ಸಂಕಲನವನ್ನು ಬರೆದಂತಹ ವಿಜಯಲಕ್ಷ್ಮಿ ರೈ ಅವರನ್ನು ಆರಾಧಿಸುವಂತಹ ದಿನ. ಒಂದ್ಸಲ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆಯನ್ನು ಕೋರುವುದರ
ಜೊತೆಗೆ ಬಂದಿರುವಂತಹ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಾಯಿಯನ್ನ ಶ್ರೀ ಶಕ್ತಿಯನ್ನ ಆರಾಧಿಸುವಂತಹ ಈ ಸಮಯದಲ್ಲಿ ಈ ವೇದಿಕೆಯಲ್ಲೂ ಕೂಡ ಅಂತಹದ್ದೇ ಒಂದು ಬಹಳ ಸುಂದರವಾದಂತಹ ಪ್ರದರ್ಶನವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಹಲವಾರು ನಿಮಿಷಗಳಿಂದ ನಿಮ್ಮೆಲ್ಲರನ್ನ ಮನೋರಂಜಿಸುತ್ತಿರುವಂತಹ ಒಂದು ತಂಡ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಅನ್ನುವಂಥದ್ದು. ಪ್ರೊಫೆಷನಲಿ ಅವರ ಒಂದು ವಿದ್ಯಾಭ್ಯಾಸವನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡಿದ್ರು ಕೂಡ ಕಲಾರಂಗಕ್ಕೆ ಕಲಾ ವೇದಿಕೆಗೆ ಮುಡಿಪಾಗಿಟ್ಟಂತಹ ಒಂದು ಪ್ರೀತಿಯನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುವಲ್ಲಿ ನಂದಗೋಕುಲ ಅನ್ನಂತಹ ತಂಡ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಹಲವಾರು ಫಿಲ್ಮ್ನಲ್ಲಿ ಅಥವಾ ಶಾರ್ಟ್ ಸ್ಟೋರೀಸ್ ಅಲ್ಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಹಾಗೂ ಅತಿ ಶೀಘ್ರದಲ್ಲಿ ಹಲವಾರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಕಾಣುವಂತಹ ನಮ್ಮ ಪ್ರೀತಿಯ ಶ್ವೇತಾ ಅರೆಹೊಳೆ ಅವರ ತಂಡ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹೆಮ್ಮೆಯಿಂದ ತಂದೆಯವರು ಅವರ ಆವಾಗಿಂದ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ರು. ಈ ತಂಡವನ್ನ ಮುಂದುವರಿಸುವಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇರುವಂತ ಅವ್ರಿಗೂ ಕೂಡ ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಅರೆಹೊಳೆ ಪ್ರತಿಷ್ಠಾನದ ಮುಖೇನ ಶ್ವೇತಾ ಅರೆಹೊಳೆಯ ಒಂದು ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಸುಂದರವಾದಂತಹ ತಂಡ ಇದೀಗ ವೇದಿಕೆಯಲ್ಲಿ ದೇವಿ ಶಕ್ತಿಯನ್ನ ಮಹಿಷಾಸುರ ಮರ್ದಿನಿಯ ರೂಪದ ಒಂದು ಚೊಕ್ಕದಾದಂತಹ ಒಂದು ಪ್ರದರ್ಶನದಲ್ಲಿ ತಗೊಂಡು ಬರ್ಲಿಕ್ಕಿದ್ದಾರೆ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಫಾರ್ ದ ವಂಡರ್ಫುಲ್ ಆರ್ಟಿಸ್ಟ್ ಹೂ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಆನ್ ದಿಸ್ ಸ್ಟೇಜ್. ಅರೆಹೊಳೆ ಪ್ರತಿಷ್ಠಾನದ ವತಿಯಿಂದ ನಂದಗೋಕುಲದಿಂದ ಶ್ವೇತಾ ಅರೆಹೊಳೆಯವರ ಒಂದು ಸಾರಥ್ಯದಲ್ಲಿ ಆಗ್ತಾ ಇರುವಂತಹ ಮಹಿಷಾಮರ್ದಿನಿ. ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ಧಿನಿ ಶೈಲಸುತೆ. शैलपुत्री यश
कमल देवी प्रसीदतु मयि ब्रह्मचारिण्यनुत्तमा प्रवरारूढ चन्द्रकोपास्त्रकैरुदा प्रसादं तनुते मह्यं चन्द्रघण्टेति विश्रुता सम्पूर्णकलशं प्लुतमेव च दधानाहस्तपद्माभ्यां पुष्पाण्डा सुभदास्तु मे सिंहासनागता नित्यं पद्माश्रितकरद्वया सुभदास्तु सदा देवी स्कन्दमाता यशस्विनी चन्द्रहासोज्ज्वलकरा चातुलवनवाहना कात्यायनी शुभं प्रद्या देवी दानवघातिनी एकवेणी शपाकर्ण पूरानग्नाखरास्थिता श्रीकर्णिकाकर्णि ऐराव्यक्तशरीरिणी वामपादोल्लसल्लोहर काटवल्कभूषणा वर्धनमूर्धजा कृष्ण समारूढ श्वेताम्बरधरा शुचिः महागौरी शुभं दद्यान् महादेव प्रमोददा सिद्धगन्धर्वयक्ष्याद्यैरसुरैरवरैरपि सेव्यमाना सदा भूया सिद्धिदा सिद्धिदायिनी జగదోం తగగుదిగు జగదోం తగదోం తగగుదిగు జగదోం తగిటదోం తగదగిటదోం దృగుదగిటదిగిటదోం జగదోం తదిం జగదోం తదిం జగదోం తదిం జగదోం తది అగదిం తగడం తగమనరిదోం తదోం తన తదిం తదిం జను తదిం తదిం తన తదిం తది నిజని జని 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 తగిటది నిగ జగు తది నిగ జగు జగు జగదోం తగదోం
സളിയാനവളെ കണ്ടം കലങ്കിട പിണ്ടം നുടങ്കിട കുണ്ടലി കുരടിയിൽ നിன்றവളെ കണ്ടവ കണ്ടവൾ നിണ്ടില രൂപം കൊണ്ടവളെ ത്രിശൂലായുധം എരിതടലാകിട വെറികൊണ്ടുവാ സിംഹവാഹിനിയേ വൈരവി പഞ്ചമി പഞ്ചമി ഗർത്തനി വൈരവി മണ്ഡലി നീലിനിയേ പൊടി പടപാദവും സടை മുടി സാമ്പലും എലുക്കിനിൽ മാലയും പൂണ്ടവളെ ഉടയൊരു വാളിനെ മുറുവിയ പോതരം ഉടலை തുണ്ടാടിയ സൂലിനിയേ രുദ്ര താണ്ഡവി രൂപ കൊടുമ്പിനി കെടുമ്പதை വെன்ற കാളിനിയേ കാളിനിയേ ഭദ്രകാളിനിയേ सर्वस्वरूपे सर्वेशे सर्वशक्ति समन्विते भये व्यस्त्राहिनो देवी दुर्गे देवी नमोस्तुते नमस्ते शरण्ये शिवे सानुकंपे नमस्ते जगद्व्यापिके विश्वरूपे नमस्ते जगद्वन्दे पादारविन्दे नमस्ते जगत्तारिणी काली दुर्गे नमस्ते शरण्ये शिवे सानुकंपे नन्दिनि नन्दितमोदिनि विश्वविनोदिनि नन्दिनुते
गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते दुरवरवर्षिणि दुर्धरदर्शिणि दुर्मुखमर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते భార్య నిన్ను తండ్రి చేసి పంచభూతాలే తానై ఐదను బంధాలే తానై అమ్మాయి అక్కై చెల్లై భార్య పతిని నిన్ను నడిపించే శక్తియే అమ్మా ఐదిని నందిని నందిత మోదిని విశ్వ వినోదిని నందినుతే గిరివర వింధ్య శిరోదిని వాసిని విష్ణువిలాసిని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురనర్దిని రమ్యకవర్దిని శైలసుతే శైలసుతే రమ్యకపర్దిని శైలసుతే రమ్యకపర్దిని శైలసుతే ఐగిని నందిని నందిత మేదిని విశ్వ వినోదిని నందనుతే గిరివర వింధ్య శిరోదిని వాసిని విష్ణు విలాసిని జిష్ణునుతే భగవతి హేచితి కంఠ కుటుంబిని భూరి కుటుంబిని భూరి కృతే జయ జయ హే महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते
ಧನ್ಯವಾದಗಳು. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಮೇಲೆ ನಿಲ್ಲಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಬೇಕು ಅನ್ನುವ ಆಶಯ ಇದ್ದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೋಷಣೆಯನ್ನು ಮಾಡುವಂತಹ ಅವರಿಗೆ ಮಾತ್ರ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಂದಗೋಕುಲದ ಇತಿಹಾಸದಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವು ಇದು 2ನೇ ಬಾರಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಹಿಂದೆ ಪಿ ಕಿಶೋರ್ ರಾವ್ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ಅವರ ಸೊಸೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಹ ನಾವು ಈಗ ಒಂದು ಕಾರ್ಯಕ್ರಮವನ್ನು ನೀಡಿದ್ದೆವು. ಇವತ್ತು ವಿಜಯಲಕ್ಷ್ಮಿ ರೈ ಅವರ ಈ ಪುಸ್ತಕ ಬಿಡುಗಡೆ ಭಾವಬಿಂಬದ ಕಾರ್ಯಕ್ರಮದಲ್ಲಿ ನಮಗೆ ನೀಡಿದ ಈ ಅವಕಾಶಕ್ಕಾಗಿ ಪ್ರಸಾದ್ ರೈ ಕುಟುಂಬದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇವೆ. ಅನೇಕ ಗಣ್ಯರು ತಾವೆಲ್ಲರೂ ಇದ್ದೀರಿ. ತಮಗೆಲ್ಲರಿಗೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವುದಕ್ಕೆ ಧನ್ಯವಾದವನ್ನು ಹೇಳ್ತಾ ಎಲ್ಲ ಕಲಾವಿದರ ಹೆಸರನ್ನು ಹೇಳುವ ಮೂಲಕ ಅವರನ್ನು ಪರಿಚಯಿಸುವುದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೇನೆ. ಇದೀಗ 7ನೇ ತರಗತಿಯಲ್ಲಿ ಓದ್ತಾ ಇರುವ ಗಣೇಶ ರಂಗಾಯಣದ ಪದವೀಧರೆ, ರಂಗಭೂಮಿ ಕಲಾವಿದೆಯಾಗಿ ನಂದಗೋಕುಲ ತಂಡದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಲಾವಿದೆಯಾಗಿರುವವಳು ಚೈತ್ರ ಕೋಟ್ಯಾನ್. ಇದೀಗ 2ಯ PUCಯಲ್ಲಿ ಓದ್ತಾ ಇರುವ ಕಲಾವಿದೆ ಸೌಜನ್ಯ ಬೆಳಚಡ. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ PUCಯಲ್ಲಿ ಓದ್ತಾ ಇರುವ ಸಾಧ್ವಿ ಪಿ ಶೆಟ್ಟಿ. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿಯಲ್ಲಿ ಓದ್ತಾ ಇರುವ ಸಾನ್ವಿ ಉಳ್ಳಾಲ್. ಸಂತ ಆಗ್ನೆಸ್ ಕಾಲೇಜಿನಲ್ಲಿ MBA ಪದವಿಯಲ್ಲಿ ಓದ್ತಾ ಇರುವ ತಂಡದ ಕಲಾವಿದೆ ಸಹನಾ ಪೂಂಜಾ. ಸ್ನೇಹ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವ ಸ್ನೇಹ. ನಿಟ್ಟೆ ಕಾಲೇಜಿನಲ್ಲಿ ಓದ್ತಾ ಇರುವ ಜಾನ್ವಿ. ಈಕೆ ಇವತ್ತು ಪ್ರಥಮ ಬಾರಿಗೆ ನಂದಗೋಕುಲ ತಂಡದಲ್ಲಿ ವೇದಿಕೆಯ ಮೇಲೆ ಏರಿದ್ದಾಳೆ. ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವ ಧೃತಿ ಹೆಗಡೆ. ಕೆನರಾ ಕಾಲೇಜಿನಲ್ಲಿ ಪದವಿಯಲ್ಲಿ ಓದ್ತಾ ಇರುವ ಭೂಮಿಕಾ ಶೆಟ್ಟಿ. MV ಶೆಟ್ಟಿ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಓದ್ತಾ ಇರುವ ಖುಷಿ ಬಿರ್ವಾ. ನಿಟ್ಟೆ ಕಾಲೇಜಿನಲ್ಲಿ PUCಯಲ್ಲಿ ಓದ್ತಾ ಇರುವ ಪರ್ಣಿಕಾ ಗೋಕುಲ್. ಸ್ನಾತಕೋತ್ತರ ಪದವಿಯ ನಂತರ ತಂಡದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಲಾವಿದೆಯಾಗಿ ಸಹಕರಿಸುತ್ತಿರುವ ವಿದುಷಿ ಸೃಜನಾ ಚಿಪ್ಲೂಣ್ಕರ್. ಇಂದು ಪ್ರದರ್ಶನವಾದ ಎಲ್ಲ ನೃತ್ಯ ನಿರ್ದೇಶನ ಮತ್ತು ಸಂಯೋಜನೆ ತಂಡದ ನಾಯಕಿ ಶ್ವೇತಾ ಅರೆಹೊಳೆ. ಈ ಎಲ್ಲ ಕಲಾವಿದರ ವಸ್ತ್ರ ವಿನ್ಯಾಸ ಮತ್ತು ಅದನ್ನು ತಯಾರು ಮಾಡಿದವರು ಗೀತಾ ಅರೆಹೊಳೆ. ದಯವಿಟ್ಟು ವೇದಿಕೆಗೆ ಬರಬೇಕು ಗೀತಾ ಅರೆಹೊಳೆ. ಹಾಗೆ ಪ್ರಸಾದನ ಕೊಠಡಿಯಲ್ಲಿ ಸಹಕರಿಸ್ತಾ ಇರುವ ವಿಶಾಲಾಕ್ಷಿ ರಾವ್. ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆಯಲ್ಲಿ ವಿನಯ್ ಉಳ್ಳೂರು. ಮಹಿಷಾಸುರನಾಗಿ ನೀನಾಸಂನಲ್ಲಿ 1 ವರ್ಷದ ಪದವಿ ಮುಗಿಸಿ ನೀನಾಸಂ ತಿರುಗಾಟದ 1 ವರ್ಷದ ನಾಟಕದಲ್ಲಿ ಸಹ ಅಭಿನಯಿಸಿ ತಂಡದ ರಂಗ ಕಲಾವಿದನೂ ಆಗಿ ನಮ್ಮೊಂದಿಗೆ ಆತ ಪೂರ್ಣ ಪ್ರಮಾಣದಲ್ಲಿ ನಂದಗೋಕುಲದೊಂದಿಗೆ ಸಹಕರಿಸ್ತಾ ಇದ್ದಾನೆ. ಅಕ್ಷಿತ್ ನಂದಗೋಕುಲ. ಇದು ನಂದಗೋಕುಲ ತಂಡ. ನಾನು ಅರೆಹೊಳೆ ಸದಾಶಿವರಾವ್. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇಂತಹ ಒಂದು ಅವಕಾಶವನ್ನು ಒದಗಿಸಿದ ಪ್ರಸಾದ್ ರೈ ಅವರಿಗೆ, ಅವರ ಕುಟುಂಬಕ್ಕೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಸೌಜನ್ಯ ಹೆಗಡೆ ಅವರು. ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಬಹಳ ಸುಂದರವಾದಂತಹ ಮನೋರಂಜನಾ ಕಾರ್ಯಕ್ರಮಕ್ಕಿಂತ ಜಾಸ್ತಿ ಒಂದು ಟ್ರೀಟ್ ಟು ದಿ ಐಸ್ ಅಂತ ಹೇಳ್ತಾರೆ. ನೋಡುವವರಿಗೆ ಒಂದು ಹೊಟ್ಟೆ ತುಂಬ ಊಟ ಮಾಡಿದ ಹಾಗೆ ಆನಂದ ನೀಡುವಂತಹ ಒಂದು ಪ್ರದರ್ಶನ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅರೆಹೊಳೆ ಪ್ರತಿಷ್ಠಾನದ ಮುಖೇನ ನಂದಗೋಕುಲ ಅನ್ನುವಂತಹ ತಂಡವನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೋರ್ತಾ ಪ್ರಸಾದ್ ರೈ ಹಾಗೂ ವಿಜಯಲಕ್ಷ್ಮಿ ಅವರು ದಯಮಾಡಿ ಬಂದು ಈ ತಂಡದ ವತಿಯಿಂದ ಶ್ವೇತಾ ಅರೆಹೊಳೆಗೆ ಒಂದು ನೆನಪಿನ ಸ್ಮರಣಿಕೆ ಹಾಗೂ ಇಡೀ ತಂಡಕ್ಕೆ ಅಭಿನಂದನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಡಿದಂತಹ ಶ್ವೇತಾ ಹಾಗೂ ಈ ತಂಡ ಇನ್ನಷ್ಟು ಸಾಧನೆಗೆ, ಯಶಸ್ಸಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ತಂದೆ ತಾಯಿ ಜೊತೆಯಾಗಿ ಇರಬೇಕು. ಪ್ಲೀಸ್ ಜಾಯಿನ್ ಸರ್. ನವರಸಗಳನ್ನ ಬದಿಗಿಟ್ಟು ಕೇವಲ ನಗುವಿನ ರಸವನ್ನ ಬೀರ್ತಾ ಒಂದು ಸುಂದರವಾದಂತಹ ಫೋಟೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು.
ಕೃತಿಗಳು ಕೇವಲ ಸಂಕಲನ ಮಾತ್ರ ಅಲ್ಲ, ಅವು ಚಿಂತನೆಗಳನ್ನ ದಾರಿ ತೋರುವಂತಹ ಸೇತುವೆಗಳು, ಅನುಭವಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ನಡೆಸಿಕೊಡುವಂತಹ ಸೇತುವೆ. ಅಂತಹ ಸೇತುವೆಯ ಒಂದು ಕೃತಿ ಕವನ ಸಂಕಲನದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದಿರುವಂತಹ ಎಲ್ರಿಗೂ ನಿಮ್ಮವಳೇ ಆದಂತಹ ಸೌಜನ್ಯತನ ಮಾಡುವಂತಹ ಸ್ವಾಗತ, ಸುಸ್ವಾಗತ. ಬಂದಿರುವಂತಹ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ, ಇಲ್ಲಿರುವಂತಹ ಅತಿಥಿ ಗಣ್ಯರು ದಯಮಾಡಿ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಇಂದಿನ ಭಾವಬಿಂಬ ಎನ್ನುವಂತಹ ಕವನ ಸಂಕಲನದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಕೃತಿಯನ್ನ ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಇಂದಿನ ಅತಿಥಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಮೋಹನ ಆಳ್ವಾ ಅವರು. ಅತ್ಯಂತ ಗೌರವದಿಂದ ನಿಮ್ಮನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಶ್ರೀ ಪ್ರಸಾದ್ ರಾಯ್ ಕಳಿಮಾರ್ ಹಾಗೂ ವಿಜಯಲಕ್ಷ್ಮಿ ರೈ ಅವರು ಇವರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ PL ಧರ್ಮ ಅವರನ್ನ ಕೂಡ ಬಹಳಷ್ಟು ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಇಂದಿನ ಈ ಕೃತಿಯನ್ನ ಪರಿಚಯ ನಮ್ಗೆಲ್ಲರಿಗೂ ನೀಡಲಿಕ್ಕಿದ್ದಾರೆ ಡಾಕ್ಟರ್ ಧನಂಜಯ ಕುಂಬ್ಳೆಯವರು. ಅವರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅವರು ಸಹ ಪ್ರಾಧ್ಯಾಪಕರು SVP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾಲಯ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆಗೆ ಇರುವವರು ದೂರದ ಊರಿಂದ ಬಹಳ ಪ್ರೀತಿ ಇಟ್ಟು ಬಂದಿರುವಂತಹ ಪೂನಾ ಬಂಟ್ರ ಸಂಘದ ಅಧ್ಯಕ್ಷರು ಶ್ರೀ ಅಜಿತ್ ಹೆಗ್ಡೆ ಕೆಂಜಾರುಗುತ್ತು. ಅವರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದೇಶ ವಿದೇಶದಿಂದ ಬಾಂಧವರು ಅಂತ ಹೇಳ್ತೇವೆ. ಅದೇ ರೀತಿಯಿಂದ ವಿದೇಶದಿಂದ ದುಬೈಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಸರ್ವೋತ್ತಮಣ್ಣ ಅಂತ ಹೇಳೋದು. ಶ್ರೀ ಸರ್ವೋತ್ತಮ್ ಶೆಟ್ರು ಇದ್ದಾರೆ, ತುಳು ಕನ್ನಡ ಸಂಘಟಕರು, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇಂದ ಬಂದಿದ್ದಾರೆ. ಅವರನ್ನ ಕೂಡ ಬಹಳ ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರಕಾಶಕರಾಗಿರುವಂತಹ ಕಲ್ಲೂರು ನಾಗೇಶ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಇವತ್ತಿನ ಕೇಂದ್ರ ಬಿಂದು ಭಾವಬಿಂಬ ಅನ್ನುವಂತಹ ಕವನ ಸಂಕಲನವನ್ನ ಬರೆದು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕವಯಿತ್ರಿ ಅವರ ಮಾತು ಚಂದ, ಅವರ ನುಡಿ ಚಂದ ಅಂತ ನಮ್ಗೆಲ್ರಿಗೂ ಗೊತ್ತಿತ್ತು. ಅದನ್ನ ಒಂದು ಬಹಳ ಸುಂದರವಾದಂತಹ ಕವನ ಸಂಕಲನದಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ವಿಜಯಲಕ್ಷ್ಮಿ ರೈ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನೀವು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಹ್ಯಾಪನ್ಸ್ ಫಾರ್ ಅ ರೀಸನ್, ಫಾರ್ ಅ ಸೀಸನ್ ಅಂತ ಹೇಳ್ತಾರೆ. ಮಳೆಗಾಲದ ಈ ಸುಂದರವಾದಂತಹ ಸಂಜೆಯಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಫಾರ್ ಅ ರೀಸನ್. ಭಾವಬಿಂಬ ಅನ್ನುವಂತಹ ಕವನ ಸಂಕಲನದ ಲೋಕಾರ್ಪಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಒಂದು ಪೆನ್ನನ್ನು ತಗೊಂಡು ಮೊದಲ ಅಕ್ಷರವನ್ನ ಬರೆಯುವಾಗಲೇ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಇವತ್ತು ಲೋಕಾರ್ಪಣೆ ಆಗಿದೆ ಅಂತ ಹೇಳಿದ್ರೆ ದೇವರ ಆಶೀರ್ವಾದದ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವನ್ನ ನಮ್ಮೆಲ್ಲರ ಜೊತೆ ಸೇರಿ ಕೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಲಯನ್ ದಿವ್ಯಾ ಶೆಟ್ಟಿ ಅವರು. ಇವರನ್ನ ಪ್ರಾರ್ಥನೆಗಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಆದಿಶಂಕರ अर्चिते मधुरे नादप्रिये नव मणिमयहारे वेदाखिल शास्त्र आगमसारे विद्यादायिनी योगविहारे इवळे वीणा पाणि वाणी ತುಂಗಾತೀರವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಸನ ಹೃದಯ ವಿರಾಜಿತೆ नारद जननी सुजन संप्रीते इवळे वीणा
ವಾಣಿ ತುಂಗಾತೀರವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಧನ್ಯವಾದಗಳು ದಿವ್ಯ ವಸಂತ್ ಶೆಟ್ಟಿ ಅವರಿಗೆ. ಅ ಪೆನ್ ಇಸ್ ಮೈಟಿಯರ್ ದನ್ ದ ಸ್ವೋರ್ಡ್ ಅಂತ ಹೇಳ್ತಾರೆ. ಒಂದು ಕತ್ತಿ ಯುದ್ಧವನ್ನ ಗೆಲ್ಲುವುದರಲ್ಲಿ ಸಾಧ್ಯವಾದರೆ ಬರಹ ಲೇಖನಿ ಹೃದಯಗಳನ್ನ ಗೆಲ್ಲುವಲ್ಲಿ ಸಾಧ್ಯವಾಗುತ್ತಂತೆ. ಅಂತಹ ಬರಹದಿಂದ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲಲಿಕ್ಕೆ ಒಂದು ಹೊಸ ಕವನ ಸಂಕಲನ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ನಗುಮುಖದ ಸ್ವಾಗತವನ್ನ ಕೋರ್ಲಿಕ್ಕೆ ಬರ್ತಾ ಇದ್ದಾರೆ ಪ್ರಕಾಶರಾದಂತಹ ಕಲ್ಲೂರು ನಾಗೇಶ್ ಅವರು. ಇದೀಗ ವೇದಿಕೆಗೆ ಸ್ವಾಗತ ಭಾಷಣವನ್ನ ಮಾಡಲಿಕ್ಕೆ ಕಲ್ಲೂರು ನಾಗೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ಲೇಖಕಿ, ಕವಿ, ಸಮಾಜ ಸೇವಕಿ, ಮಾರ್ಗದರ್ಶಕಿ, ಸಲಹೆಗಾರ್ತಿ ಹೀಗೆ ಬಹುಮುಖ ಪ್ರತಿಭೆಯ ಶ್ರೀಮತಿ ವಿಜಯಲಕ್ಷ್ಮಿ ರೈ ಪ್ರಸಾದ್ ಅವರ ಭಾವಬಿಂಬದ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜುಲೈ ತಿಂಗಳು ಆರ್ದ್ರ ನಕ್ಷತ್ರೆಯ ಮಳೆಯ ಹೊತ್ತು, ಸರಿಸುಮಾರು ಮಳೆಗಾಲದ ಮಧ್ಯದ ಕಾಲ. ಅಡ್ಯಾರ್ನ ಗದ್ದೆಯಲ್ಲಿ 30, 40 ಅಥವಾ 50, 60 ಜನ ಸುಮಾರು 50-60 ವರ್ಷಗಳ ಹಿಂದೆ ಕೆಲಸ ಮಾಡ್ತಾ ಇದ್ದ, ಕೃಷಿ ಕೆಲಸದಲ್ಲಿ ತೊಡಗಿದ್ದ ಗದ್ದೆಗಳ ಮೇಲೆ ನಾವಿವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಹೊತ್ತಿನಲ್ಲಿ ನಮ್ಮ ಹಸಿವನ್ನು ನೀಗಿಸಿ ನಾವು ಅಧ್ಯಯನ, ಸಂಶೋಧನೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಎಲ್ಲ ಬಗೆಯಲ್ಲಿ ಉನ್ನತ ಮಟ್ಟವನ್ನು ತಲುಪುವುದಕ್ಕೆ ಈ ನೆಲದಲ್ಲಿ ನಮ್ಮನ್ನು ಈ ಎತ್ತರಕ್ಕೆ ಏರಿಸಿದ ಎಲ್ಲ ನೆಲದ ಶಕ್ತಿಗಳಿಗೆ ಮತ್ತು ನಮ್ಮ ಎಲ್ಲ ಈ ನೆಲದ ಪೂರ್ವ ಸೂರ್ಯಗಳನ್ನು ನೆನೆಯುತ್ತಾ ಈ ಕ್ಷಣದ ಈ ಪುಸ್ತಕ ಬಿಡುಗಡೆಯ ಭಾವಬಿಂಬ ಕೃತಿ ಬಿಡುಗಡೆಯ ಕಾರ್ಯಕ್ರಮದ ಸಂಭ್ರಮದಲ್ಲಿ ತಾವೆಲ್ಲರೂ ಈ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರನ್ನ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಇವತ್ತಿನ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಜೊತೆಗಿರುವವರು ಡಾಕ್ಟರ್ ಎಂ ಮೋಹನಾಳ್ವ ಅವರು. ಅವರ ಬಗೆಗೆ ಹೆಚ್ಚಿನ ನಾನು ಪರಿಚಯ ಹೇಳಬೇಕಾಗಿಲ್ಲ, ಸಭೆಯಲ್ಲಿರುವ ಎಲ್ಲರಿಗೂ ಚಿರಪರಿಚಿತರಾಗಿರುವಂಥವರು. ಒಂದು ವಿಶೇಷವಾಗಿ ನಾನು ಹೇಳಬೇಕಾದ್ದು, ಉಲ್ಲೇಖಿಸಬೇಕಾದ್ದು ಅಂತ ಹೇಳಿದರೆ, ತಮ್ಮ ಶಿಕ್ಷಣ ಅಥವಾ ಸಂಸ್ಕೃತಿ ಅಥವಾ ತಮ್ಮ ಎಲ್ಲ ಸಂಸ್ಥೆಗಳು ಒಂದು ಕಾರ್ಪೊರೇಟ್ ಮಾಧ್ಯಮವಾಗದೆ ಅದನ್ನೊಂದು ಗುಣಮಟ್ಟ ಮತ್ತು ಸಂಸ್ಕೃತಿ ಅಥವಾ ಕನ್ನಡ ಅಥವಾ ಸಾಹಿತ್ಯದ ಇರ್ಬೋದು, ಸಂಸ್ಕೃತಿಯ ಈ ನೆಲದ ಸೊಗಡನ್ನು ಮತ್ತೊಂದು ಗುಣಮಟ್ಟವನ್ನು ಕಾಪಾಡುವಂಥ ಮಾದರಿಯನ್ನು ಕೊಡ್ತಾ ಇರುವಂಥ ಒಬ್ಬರು ನಮ್ಮ ಕರಾವಳಿ ಕರ್ನಾಟಕದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ವಕ್ತಾರರಾಗಿ ನಮ್ಮ ಜೊತೆ ನಮ್ಮ ಜಗತ್ತಿನಲ್ಲಿ ನಮ್ಮನ್ನು ಗುರುತಿಸಿಕೊಂಡಿರುವವರು ಡಾಕ್ಟರ್ ಎಂ ಮೋಹನಾಳ್ವ ಅವರು ಇವತ್ತು ನಮ್ಮ ಈ ಕೃತಿಯನ್ನು ಬಿಡುಗಡೆಗೊಳ್ಳಲಿಕ್ಕೆ ಸಂತೋಷದ ಒಪ್ಪಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಕಳ್ಳಿಮಾರ್, ಶ್ರೀ ಪ್ರಸಾದ್ ರೈ ಕಳ್ಳಿಮಾರ್ ಮತ್ತು ಆಕೃತಿ ಆಶಯ ಪಬ್ಲಿಕೇಶನ್ನ ಪರವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವವಿದ್ಯಾನಿಲಯಗಳು ತಮ್ಮ ಕ್ಯಾಂಪಸ್ನ ಒಳಗಡೆ ಮಾತ್ರ ಅಲ್ಲ, ಜನಸಾಮಾನ್ಯರನ್ನು ಕೂಡ ಒಳಗೊಳ್ಳಿಸುವ ಹಾಗಿರಬೇಕು ಎನ್ನುವ ಮಾತಿಗೆ ಅರ್ಥಪೂರ್ಣವಾಗುವ ಹಾಗೆ ವಿಶ್ವವಿದ್ಯಾನಿಲಯವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಬೇಕು ಮತ್ತು ಆ ಘನತೆಯನ್ನು ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ತುಡಿತದಿಂದ ಕೆಲಸ ಮಾಡ್ತಾ ಇರುವವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಧರ್ಮ ಅವರು. ಮಾನವೀಯತೆಯೊಂದಿಗೆ ಸಜ್ಜನಿಕೆಯೊಂದಿಗೆ ತಮ್ಮ ಘನತೆಯಿಂದ ಆ ವಿಶ್ವವಿದ್ಯಾಲಯದ ಘನತೆಯನ್ನು ಕಾಪಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂದು ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ತಾ ಅವರಿಗೂ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಭಾವಬಿಂಬ ಕಾರ್ಯಕ್ರಮವನ್ನು ಪರಿಚಯಿಸಲಿಕ್ಕಿರುವರು ಡಾಕ್ಟರ್ ಧನಂಜಯ ಕುಂಬಳೆ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ
ಪ್ರಾಧ್ಯಾಪಕರಾಗಿ ಇದೀಗ ಅವರು ಆ ಕನ್ನಡ ಸಂಸ್ಥೆಯ ಮುಖ್ಯಸ್ಥರಾಗಿ ಆಯ್ಕೆಗೊಂಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಅವರು ಈ ದಿನ ಕೃತಿಯನ್ನು ಪರಿಚಯಿಸಲಿಕ್ಕಿದ್ದಾರೆ. ಅವರು ಕೂಡ ಕವಿಯಾಗಿ, ಸಾಹಿತಿಯಾಗಿ, ಲೇಖಕರಾಗಿ ಮತ್ತು ಸಂಘಟಕರಾಗಿ ಅನುಭವ ಇರುವವರು ಕೃತಿಯನ್ನು ಪರಿಚಯಿಸಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ನಾನು ಸ್ವಾಗತಗಳನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರುವವರು ಬಂಟ್ರ ಸಂಘ ಪೂನಾ ಇದರ ಅಧ್ಯಕ್ಷರಾದ ಶ್ರೀ ಅಜಿತ್ ಹೆಗ್ಡೆ ಕೆಂಜಾರಗುತ್ತು ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀ ಸರ್ವೋತ್ತಮ್ ಶೆಟ್ಟಿಯವರು, ತುಳು ಕನ್ನಡ ಸಂಘಟಕರಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೆಲಸಗಳನ್ನು ಮಾಡ್ತಾ ಇರುವವರು. ಜೊತೆಗೆ ಈಗ ಅವರು ತುಳುವ ಸಮಾಜದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಆಯ್ಕೆಗೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಅಭಿನಂದನೆಗಳು ಸಲ್ಲಿಸ್ತೇವೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವ ಮತ್ತು ಪ್ರೀತಿಯ ಸ್ವಾಗತಗಳನ್ನು ಬಯಸ್ತೇನೆ. ಪ್ರತಿಯೊಂದು ಪುರುಷನ ಹಿಂದೆ ಒಬ್ಬ ಮಹಿಳೆಯ ಸಹಕಾರ ಇದೆ ಅಥವಾ ಯಶಸ್ಸಿನ ಹಿಂದೆ ಒಬ್ಬರು ಮಹಿಳೆ ಇದ್ದಾರೆ ಅಂತ. ಆದರೆ ಇಲ್ಲಿ ಒಬ್ಬರು ಮಹಿಳೆಯ ಹಿಂದೆ ಒಬ್ಬರು ಪುರುಷ ಇದ್ದಾರೆ ಎನ್ನುವುದಕ್ಕೆ ಒಂದು ಸಾಕ್ಷಿ ಇವತ್ತು ನಮಗೆ ಸಿಗ್ತಾ ಇದೆ. ನಾನು ಇದರ ಹಸ್ತಪ್ರತಿಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ರೈ ಕೊಡುವಾಗಿನಿಂದ ನಾನು ನಮ್ಮ ಮುದ್ರಣದಲ್ಲಿ ಗಮನಿಸ್ತಾ ಇದ್ದೇನೆ. ಅವರ ಹಿಂದೆಯೇ ಪ್ರಸಾದ್ ರೈಯವರು ಪ್ರತಿ ಕ್ಷಣವೂ ಬಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾ, ಅವರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದವರು ಪ್ರಸಾದ್ ರೈಯವರು. ಈ ಬಹುಶಃ ಕವನಗಳನ್ನು ರಚಿಸುವಾಗಲೂ ಅವರ ಜೊತೆಗೆ ಕೂತ್ಕೊಂಡೇ ಅವರು ಸ್ಫೂರ್ತಿಯಾಗಿರಬಹುದು ಅಂತ ಅಂದುಕೊಂಡಿದ್ದೇನೆ. ಯಾಕಂದರೆ ದೀರ್ಘವಾದ ಪುಸ್ತಕದ ಗಾತ್ರ ಕೂಡ ಅಷ್ಟು ಕವನ ಸಂಕಲನ ದೊಡ್ಡದಾಗಿದೆ. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿವಂದಿಸಿಕೊಂಡು ಬಹಳ ಸಂತೋಷದಿಂದ ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ವಿಜಯಲಕ್ಷ್ಮಿ ರೈ, ಪ್ರಸಾದ್ ರೈ ಅವರ ಕುಟುಂಬದವರು, ಅವರ ಅಭಿಮಾನಿಗಳು, ಅವರ ಮಿತ್ರರು ತಾವೆಲ್ಲರೂ ಇದ್ದೀರಿ. ವೇದಿಕೆಯಷ್ಟೇ ಸಮತೂಕದ ಒಂದು ಸಭೆಯಲ್ಲಿ ಕೂಡ ಅದು ಸಮತೂಕದ್ದಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವವರು, ಉದಾಹರಣೆಗೆ ನಮ್ಮ ವೇದಿಕೆಯಲ್ಲಿ ಕುಲಪತಿಗಳಿದ್ದರೆ ನಮ್ಮ ವೇದಿಕೆಯ ಕೆಳಗೆ ಕೂಡ ಮಾಜಿ ಕುಲಪತಿಗಳಿದ್ದಾರೆ. ವೇದಿಕೆಯಲ್ಲಿ ಉದ್ಯಮಿಗಳಿದ್ದರೆ ಕೆಳಗಡೆ ಕೂಡ ಉದ್ಯಮಿಗಳಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಸಾಹಿತ್ಯ ಸಂಸ್ಕೃತಿಯ ರೂಪಗಳಿದ್ದರೆ ನಮ್ಮ ಸಭಾಂಗಣದಲ್ಲಿ ಕೂಡ ಅದೇ ಮಟ್ಟದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ತಜ್ಞರು ಮತ್ತು ಸಹೃದಯರು ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬಂದಿರುವ ಅರೆಹೊಳೆ ಪ್ರತಿಷ್ಠಾನ ತಂಡದ ಶ್ರೀಯುತ ಸದಾಶಿವರಾವ್ ಮತ್ತು ಅವರ ತಂಡದ ಎಲ್ಲ ಕಲಾವಿದರನ್ನು ಕೂಡ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರನ್ನು ಕೂಡ ಪ್ರಸಾದ್ ರೈ ಮತ್ತು ವಿಜಯಲಕ್ಷ್ಮಿ ರೈ ಕುಟುಂಬದ ಪರವಾಗಿ ಮತ್ತು ಆಕೃತಿ ಆಶಯ ಪಬ್ಲಿಕೇಶನ್ಸ್ ಸಂಸ್ಥೆಯ ಪರವಾಗಿ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ಓದಿನ ಸಂದರ್ಭಕ್ಕೆ ಬಂದಾಗ ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳ ಮಧ್ಯೆ ಈ ಪುಸ್ತಕವನ್ನು ಒಂದು ಪಸರಿಸುವ ಮತ್ತು ಇದನ್ನು ಜನಪ್ರಿಯಗೊಳಿಸುವಂತಹ ಇಂತಹ ಕಾರ್ಯಕ್ರಮಗಳು ಯಾವತ್ತೂ ಸ್ವಾಗತಾರ್ಹ. ಇಂಥ ಕಾರ್ಯಕ್ರಮದಲ್ಲಿ ಈ ಸಂಭ್ರಮ ಮತ್ತು ಸಂತೋಷವನ್ನು ನಾವು ಪರಸ್ಪರ ಯಾವತ್ತೂ ಕೂಡ ಹಂಚ್ತಾ ಇರೋಣ ಅಂತ ಹಾರೈಸ್ತಾ ನನ್ನ ಈ ಸ್ವಾಗತದ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸುಂದರವಾದಂತಹ ಸ್ವಾಗತವನ್ನು ಮಾಡಿದಂತಹ ಕಲ್ಲೂರು ನಾಗೇಶ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ಸ್ವಾಗತವನ್ನು ಕೋರುವಾಗ ಹೇಳಿದರು ಸರಿಸಮಾನವಾದಂತಹ ವೇದಿಕೆಯ ಮೇಲೆ ಹೇಗೆ ಅತಿಥಿಗಳಿದ್ದಾರೋ ಅದೇ ರೀತಿಯಲ್ಲಿ ವೇದಿಕೆಯ ಎದುರುಗಡೆ ಕೂಡ ಅತಿಥಿಗಣ್ಯರಿದ್ದಾರೆ. ಎಲ್ಲರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಈಸ್ ಅ ಲೇಡಿ, ಅದನ್ನು ಬಹಳ ಚೆನ್ನಾಗಿ ಹೇಳಿದರು. ಇವತ್ತು ಬಿಹೈಂಡ್ ದಟ್ ಲೇಡಿ ಈಸ್ ಅ ಮ್ಯಾನ್. ಇವರನ್ನು ನೋಡಿ ಹಲವಾರು ವರ್ಷದಿಂದ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಪ್ರಸಾದ್ ರೈ ಹಾಗೂ ವಿಜಯಲಕ್ಷ್ಮಿ ರೈ ಅವರನ್ನು ನೋಡ್ತಾ ಇರ್ತೇವೆ. ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಪ್ರಸಾದ್ ರೈ ಅವರಿದ್ರೆ ತೆರೆಯ ಮರೆಯಲ್ಲಿ ಕೆಲಸ ಮಾಡೋರು ವಿಜಯಲಕ್ಷ್ಮಿ ರೈ ಅವರು. ಅದೇ ರೀತಿಯಲ್ಲಿ ವಿಜಯಲಕ್ಷ್ಮಿ ರೈ ಅವರಿಗೆ ಯಾವುದಾದ್ರೂ ಹುದ್ದೆ ಇದ್ರೆ ತೆರೆಯ ಮರೆಯಲ್ಲಿ ಕೆಲಸ ಮಾಡೋರು ಪ್ರಸಾದ್ ರೈ ಅವರು. ಎಲ್ಲೂ ಕೂಡ ನಾವು ಇಬ್ರು ಶೈನ್ ಆಗ್ಬೇಕು ಅನ್ನುವಂಥದ್ದಿಲ್ಲ. ಹಲವಾರು ಕಡೆಯಲ್ಲಿ ಇಂದಿನ ದಿವಸದಲ್ಲಿ ಆನ್ಲೈನ್ ಬೊಡಿದಿಗೆ ಹೆಲ್ಪ್ ಮಲ್ಪೆ ಸಪೋರ್ಟ್ ಮಲ್ಪೆ ಅಂತ ಹೇಳೋರ
ಹಸ್ಬೆಂಡ್ಸ್ ತುಂಬ ಜನ ಇರ್ಬೋದು, ಆದರೆ ಆ ಕಾರ್ಯಕ್ರಮಕ್ಕೆ ಹೋಗಿ ಒಂದೊಂದು ಅಜೆಂಡಾಡ್ ಒಂದು ಮೇರ್ ಬೈದೇರ ಅಂತ ಕೇಳಿದ್ರೆ ಅಲೆಗೆ ಗೊತ್ತು ಹೆಂಗೆ ಗೊತ್ತು ಜಿಯಾನ್ ಸಪೋರ್ಟ್ ಮಲ್ಪರೆ ಮಾತ್ರ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಆದರೆ ಇವತ್ತು ಅಜೆಂಡಾ ಆಗಿರಲಿ, ಬ್ಯಾಕ್ಗ್ರೌಂಡ್ ಆಗಿರಲಿ, ಬುಕ್ ಆಗಿರಲಿ, ಕವರ್ ಆಗಿರಲಿ, ಗೆಸ್ಟ್ ಲಿಸ್ಟ್ ಆಗಿರಲಿ, ಹೆಸರಾಗಿರಲಿ, ಏನು ಕೇಳಿದ್ರು ಕೂಡ ವಿಜಯಲಕ್ಷ್ಮಿ ಆಂಟಿಗಿಂತ ಜಾಸ್ತಿ ಗೊತ್ತಿರೋರು ಅವ್ರ ಹಸ್ಬೆಂಡ್. ಹಾಗೆ ಇಬ್ಬರಿಗೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆಯ ಜೊತೆಗೆ ಅಭಿನಂದನೆಯನ್ನು ಕೋರ್ತಾ ಭಾವಬಿಂಬ ಅನ್ನುವಂತಹ ಈ ಸುಂದರವಾದಂತಹ ಕವನ ಸಂಕಲನದ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮ, ಇದನ್ನ ಕೂಡ ಬಹಳಷ್ಟು ಒಂದು ಡಿಫ್ರೆಂಟ್ ಕೈಂಡ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ದೇವರು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ದೇವ್ರೆ, ಆದರೆ ಅದು ಬೇರೆ ಬೇರೆ ವಿಭಾಗಕ್ಕೆ ಬೇರೆ ಬೇರೆ ದೇವ್ರು ಇರ್ತಾರೆ. ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಗಣೇಶನನ್ನು ನೋಡಿದ್ರೆ ದೇವರಿಗೆ ದುಡ್ಡು ಜಾಸ್ತಿ ಬರಬೇಕು ಅಂತ ಹೇಳಿ ಲಕ್ಷ್ಮಿ ಹತ್ರ ನೋಡ್ತೇವೆ. ಆದರೆ ಕಲೆ ಅಥವಾ ಯಾವುದಾದ್ರೂ ವಿದ್ಯೆ ಅಂತ ನೋಡುವಾಗ ಸರಸ್ವತಿ ಶಾರದಮ್ಮವನ್ನು ನೋಡ್ತೇವೆ. ಹಾಗೆ ಶಾರದಾ ಮಾತೆಯ ಜೊತೆಗೆ ಬಹಳ ಸುಂದರವಾದಂತಹ ಒಂದು ಡಿಪ್ಪಣದ ಜೊತೆಗೆ ಆ ಕಲಾ ಸಂಸ್ಕೃತಿಯನ್ನ, ಆ ಒಂದು ಕವನ ಸಂಕಲನವನ್ನ ವೇದಿಕೆಗೆ ಬರಮಾಡ್ಕೊಳ್ಳಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನವನ್ನ ನೀಡ್ತಾ ನಮ್ಮ ಶುಭಾಶಯದೊಂದಿಗೆ ಭಾವಬಿಂಬ ಅನ್ನುವಂತಹ ಈ ಕವನ ಸಂಕಲನವನ್ನ ವಿಭಿನ್ನ ರೀತಿಯಲ್ಲಿ ವೇದಿಕೆಗೆ ತಗೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸುಮಂಗಲಿಯರು ಸೇರಿ ಹೂವು, ಪುಷ್ಪ, ಕಳಶ, ದೀಪ, ಕುಂಕುಮ, ಅರಿಶಿನ, ಬಳೆ ಎಲ್ಲವನ್ನ ತಗೊಂಡು ಬಂದು ಶಾರದಾ ಮಾತೆಯ ಜೊತೆಗೆ ಇದನ್ನ ವೇದಿಕೆಗೆ ತರಲಿಕ್ಕಿದ್ದಾರೆ.
ನೋಡಲೆರಡು ಕಣ್ಣು ನನಗೆ ಸಾಲದು. ಬಹಳ ಸುಂದರವಾಗಿ ಶಾರದಮ್ಮನನ್ನ ಕೃತಿಯ ಕವನ ಸಂಕಲನದ ಜೊತೆಗೆ ವೇದಿಕೆಗೆ ಕೊಂಡೊಂದು ಬಂದಂತಹ ಎಲ್ಲವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಕವನ ಸಂಕಲನದ ಲೋಕಾರ್ಪಣೆ ಬಿಡುಗಡೆಗೆ ನಮ್ಮ ಇಂದಿನ ಅತಿಥಿಯಾಗಿರುವಂತಹ ಶ್ರೀ ಡಾಕ್ಟರ್ ಮೋಹನ್ ಆಳ್ವ ಅವರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರ್ಕೊಳ್ಬೇಕು. ಶ್ರೀ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳಿಮಾರ್ ಅವರ ಬಹಳ ಸುಂದರವಾದಂತಹ ಕವನ ಸಂಕಲನ ಭಾವಬಿಂಬ ಅನ್ನುವಂತಹ ಒಂದು ಸುಂದರವಾದಂತಹ ಈ ಕೃತಿಯ ಲೋಕಾರ್ಪಣೆ. ಶ್ರೀ ಪ್ರಸಾದ್ ರೈ ಅವರು ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳಿಮಾರ್ ಅವರು ಬರೆದಿರುವಂತಹ ಬಹಳ ಸುಂದರವಾದಂತಹ ಕವನ ಸಂಕಲನ ಭಾವಬಿಂಬ. ಅದರ ಮುಖಪುಟವನ್ನ ನೋಡಿದ್ರೆ ಬಹಳ ಸಂತೋಷವಾಗುತ್ತೆ. ಅದನ್ನ ಡಿಸೈನ್ ಮಾಡಿದವರು ಯಾರೂ ಅಲ್ಲ, ಅವರ ಸೊಸೆ ಸಂಜೀತನ ಹೆಂಡತಿ ರಿಯಾ ಅವರು. ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳು. ಬಹಳ ಸುಂದರವಾದಂತಹ ಒಂದು ಕವನ ಸಂಕಲನ ಬಿಡುಗಡೆಯಾಗಿದೆ. ಇದರ ಬಗ್ಗೆ ಅಥವಾ ಇದರ ಕುರಿತಾಗಿ ಮಾತಾಡೋದಕ್ಕಿಂತ ಮೊದಲು ಈ ಕವನ ಸಂಕಲನದಲ್ಲಿರುವಂತಹ ಒಂದು ಕವನವನ್ನ ಹಾಡಿನ ಮುಖೇನ ನಮ್ಮೆಲ್ಲರ ಎದುರಿಗೆ ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ ಆಗಿರುವಂತಹ ಶ್ರೀವಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಇದನ್ನ ನಮ್ಮ ಎದುರಿಗೆ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಮಗು. ತಾರೆಗಳ ತೋಟದೊಡೆಯ ಚಂದ್ರನಲ್ಲಿ ನನ್ನ ಮನೆಯ ಅಗಸದ ಪುಟ್ಟನಿಲ್ಲಿ. ತಾರೆಗಳ ತೋಟದೊಡೆಯ ಚಂದ್ರನಲ್ಲಿ ನನ್ನ ಮನೆಯ ಅಗಸದ ಪುಟ್ಟನಿಲ್ಲಿ. ನಿನ್ನ ಮುದ್ದು ನಗೆಯಂದದ ಮೋಡಿಯಲ್ಲಿ ಸಾಗಿ ಹೋದೆ ತಾರೆಗಳೆಡೆಯ ಚಂದ್ರನಲ್ಲಿ. ಸಾಗಿ ಹೋದೆ ತಾರೆಗಳೆಡೆಯ ಚಂದ್ರನಲ್ಲಿ. ಸಾಗಿ ಹೋದೆ ತಾರೆಗಳೆಡೆಯ ಚಂದ್ರನಲ್ಲಿ. ಚಂದ್ರನನ್ನು ನೋಡಲಲ್ಲಿ ನಿನ್ನಂದದ ನಗುವಿದೆ. ನಿನ್ನ ಬೆಣ್ಣೆ ಮೈಯ ತುಂಬ ಪೂರ್ಣ ಚಂದ್ರನ ಹೊಳಪಿದೆ. ನಕ್ಷತ್ರಗಳ ಬೆಳಕಿನ ಹೊಳೆಯುವೆರಡು ಕಣ್ಣುಗಳು. ಆ ನಕ್ಷತ್ರಗಳ ಬೆಳಕಿನ ಹೊಳೆಯುವೆರಡು ಕಣ್ಣುಗಳು. ಚಂದ್ರನಂತೆ ಹೋಲುವ ತುಂಬಿಕೊಂಡ ಕೆನ್ನೆಗಳು. ಚಂದ್ರನಂತೆ ಹೋಲುವ ತುಂಬಿಕೊಂಡ ಕೆನ್ನೆಗಳು. ತಾರೆಗಳ ತೋಟದೊಡೆಯ ಚಂದ್ರನಲ್ಲಿ ನನ್ನ ಮನೆಯ ಅಗಸದ ಪುಟ್ಟನಿಲ್ಲಿ. ನಿನ್ನ ಮೈಯ ಮೆತ್ತೆಯಲಿ ಬೆಳದಿಂಗಳ ತಂಪಿದೆ. ನಿನ್ನ ಮೈಯ ಗಂಧದಲ್ಲಿ ತಂಗಾಳಿಯ ತೀಡಿದೆ. ಮುದ್ದು ನಗುವ ಮೋಡಿಯಲ್ಲಿ ನಕ್ಷತ್ರಗಳ ಬಳುಕಿದೆ. ಆ ಮುದ್ದು ನಗುವ ಮೋಡಿಯಲ್ಲಿ ನಕ್ಷತ್ರಗಳ ಬಳುಕಿದೆ. ಬೊಚ್ಚು ಬಾಯಿ ಬಿರಿದಾಗ ತಿಂಗಳಂದದ ಸೊಗಸಿದೆ. ಬೊಚ್ಚು ಬಾಯಿ ಬಿರಿದಾಗ ತಿಂಗಳಂದದ ಸೊಗಸಿದೆ. ಮಾಸಕ್ಕೊಮ್ಮೆ ಆಗಸಕ್ಕೆ ಪೂರ್ಣ ಚಂದಿರ. ನನ್ನ ಮನೆಗೆ ನಿತ್ಯ ನೀ ತುಂಬು ಚಂದಿರ. ಸಂತಸವ ತುಂಬಿ ತಂದು ಸಂಸಾರದ ಸುಖ ಉಣಿಸು ನನ್ನ ಮನೆಯ ಅಗಸದ ಪುಟ್ಟ ಚಂದಿರ. ನನ್ನ ಮನೆಯ ಅಗಸದ ಪುಟ್ಟ ಚಂದಿರ. ನನ್ನ ಮನೆಯ ಅಗಸದ ಪುಟ್ಟ ಚಂದಿರ. ಧನ್ಯವಾದಗಳು. ಧನ್ಯವಾದಗಳು ಶ್ರೀವಾಣಿ ಅವರಿಗೆ.
ನನ್ನ ಮನೆಯ ಆಗಸದ ಪುಟ್ಟ ಚಂದಿರ ಈ ಕವನ ಸಂಕಲನದ ಒಂದು ಕವನ ಇದು. ಅದೆಷ್ಟೋ ಕವನಗಳನ್ನ ಬರೆದಂತಹ ಸಂಕಲನ ಇವತ್ತು ಲೋಕಾರ್ಪಣೆಯಾಗಿದೆ. ಹೆಲೋ ಸಿರಿ, ಕಾಲ್ ಮೈ ಡ್ಯಾಡಿ. ಹೆಲೋ ಗೂಗಲ್, ಕ್ಯಾನ್ ಯು ಟೆಲ್ ಮಿ ದ್ಯಾಟ್? ಹೆಲೋ ಅಲೆಕ್ಸಾ, ಪ್ಲೇ ದಿಸ್ ಸಾಂಗ್. ಚಾಟ್ GPT, ಪ್ಲೀಸ್ ಡ್ರಾಫ್ಟ್ ದಿಸ್ ಲೆಟರ್. ನಾವು ಬೆರಳಲ್ಲೂ ಕೂಡ ಬರೀಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ವಾಯ್ಸ್ ಕಮಾಂಡ್ನಲ್ಲಿ ಇವತ್ತು AI ನಲ್ಲಿ ಎಲ್ಲ ಬರೀಲಿಕ್ಕೆ ಸಾಧ್ಯ. ಆದರೆ ಇಷ್ಟು ಸುಂದರವಾದಂತಹ ಬರ ಕೇಳಲಿಕ್ಕೆ ಇಂಪಾಗಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಬರವಣಿಗೆ ಎಷ್ಟು ಕಷ್ಟ ಅಂತ ಬರೆದವರಿಗೆ ಮಾತ್ರ ಗೊತ್ತಿರುವಂಥದ್ದು. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಇವತ್ತು ಬಹಳ ಸುಂದರವಾದಂತಹ ಒಂದು ಕವನ ಸಂಕಲನ ಭಾವಬಿಂಬ ಅನ್ನುವಂತಹ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಅವರ ಮುಖದಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಭಾವಕರಾಗಿದ್ದಾರೆ ಅಂತ. ಹಾಗಾಗಿ ಅವ್ರ ಹತ್ರ ಇವಾಗ ಮಾತಾಡ್ಲಿಕ್ಕೆ ಹೇಳೋದಿಲ್ಲ. ಇವತ್ತು ಈ ಒಂದು ಕವನ ಸಂಕಲನವನ್ನ ಲೋಕಾರ್ಪಣೆ ಮಾಡಿದಂತಹ ನಮ್ಮ ಇಂದಿನ ಅತಿಥಿ ನಮ್ಮ ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ನ ಚೇರ್ಮನ್ ಆಗಿರುವಂತಹ ಮೋಹನ್ ಆಳ್ವಾಸ್ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಹಾಗೂ ಗೌರವವನ್ನ ಸೂಚಿಸ್ತಾ ಇದೀಗ ವೇದಿಕೆ ನಿಮ್ಗಾಗಿ ಬಿಟ್ಕೊಡ್ತಾ ಇದ್ದೇವೆ. ವೇದಿಕೆಯ ಮೇಲಿದ್ದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ PL ಧರ್ಮರವರಿಗೆ ಕೈ ಮುಗಿದುಕೊಂಡು ಕೃತಿ ಪರಿಚಯವನ್ನು ಮಾಡುವಂಥ ನನ್ನ ಸನ್ಮಿತ್ರ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರಿಗೆ, ಅಜಿತ್ ಹೆಗ್ಡೆ ಕೆಂಜಾರಗುತ್ತೂರವರಿಗೆ, ಸರ್ವೋತ್ತಮ ಶೆಟ್ಟರವರಿಗೆ, ಕಲ್ಲೂರು ನಾಗೇಶ್ ಅವರಿಗೆ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ವಿಜಯಲಕ್ಷ್ಮಿ ಪ್ರಸಾದ್ ರೈಯವರು ಅವರ ಪ್ರಥಮ ಕವನ ಸಂಕಲನ ಭಾವಬಿಂಬವನ್ನು ಬಿಡುಗಡೆ ಮಾಡಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ವಿಜಯಲಕ್ಷ್ಮಿ ಪ್ರಸಾದ್ ಅವರು ಸಂಬಂಧದಲ್ಲಿ ನನಗೆ ಒಂದು ಸಹೋದರಿ ಸಮಾನರು. ಇದನ್ನು ನಾನು ಔಪಚಾರಿಕವಾಗಿ ಹೇಳುವಂಥ ಮಾತಲ್ಲ. ಬಹಳ ವರ್ಷದಿಂದ ನಾನು ಮತ್ತು ಅವರ ಕುಟುಂಬ ಭಾಳ ಅನೋನ್ಯವಾದಂಥ ಒಂದು ಸಂಬಂಧದಲ್ಲಿ ನಾವು ಇರುವವರು. ಇವತ್ತು ಸಮಾಜ ಸೇವಕ, ಧಾರ್ಮಿಕ ಮುಂದಾಳು, ಉದ್ಯಮಿ ಕಳ್ಳಿಮಾರು ಪ್ರಸಾದ್ ರೈಯವರನ್ನು ವರಿಸಿ ವಿಜಯಲಕ್ಷ್ಮಿ ಪ್ರಸಾದ್ ರೈಯವರಾದರು. ಇವತ್ತು ಕಳ್ಳಿಮಾರು ಪ್ರಸಾದ್ ರೈಯವರನ್ನು ಪ್ರಥಮವಾಗಿ ನಾವು ಕಂಡಾಗ ಯಾರೇ ಒಬ್ಬರು ಈ ಒಂದು ಜಿಲ್ಲೆಯನ್ನು ಅರ್ಥೈಸಿದವರು, ಇಲ್ಲಿಯ ಸಮುದಾಯ, ಇಲ್ಲಿಯ ಜೀವನ ಬದ್ಧತೆಯನ್ನು ಅರ್ಥೈಸಿದವರು, ಅವರು ನೋಡಿದ ಕೂಡಲೇ ಯಾರೂ ಒಂದು ಹೇಳ್ಬೋದು, ಇವರು ಬಂಟ್ರ ಜನಾಂಗದ ಒಬ್ಬ ಗುತ್ತು ಮನೆಯ ಒಬ್ಬ ಸುಂದರಾಂಗ ಅಂಥೇಳಿ. ಆ ಗುತ್ತು ಮನೆತನದ ಒಬ್ಬ ನೋಡುವಾಗ ನನ್ನ ಮಾವ, ನನ್ನ ಅಜ್ಜ ಎಲ್ಲರೂ ನನಗೆ ಅವರು ನೋಡಿದ ಕೂಡಲೇ ನೆನಪಾಗ್ತಾರೆ. ಅವರು ನೋಡಿದಾಗ ನಮಗೆ ನಮ್ಮ ಮಾವನ, ನಮ್ಮ ಅಜ್ಜನ ಎಲ್ಲ ಕಥೆಗಳು, ದಂತಕಥೆಗಳು ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ಅಂಥ ಒಂದು ಅಪ್ಪಟ ಒಬ್ಬ ಬಂಟ್ರ ಜನಾಂಗದ ಒಬ್ಬ ಸುಂದರಾಂಗ ಅವರು. ಇವರು ಬಹುಮುಖಿ ಸಾಧಕಿ ವಿಜಯಲಕ್ಷ್ಮಿ ಅವರು ಸಾಧನೆಗೆ ಸಮಾಜ ಸೇವೆ ಮತ್ತು ಸಾಹಿತ್ಯ ಸಂಸ್ಕೃತಿ ಪ್ರೀತಿ ಎಂಬ ಎರಡು ಅವರ ಮುಖಗಳಿದೆ. ಇವತ್ತು ಪ್ರಸಾದ್ ರೈಯವರು ಕೂಡ ಪ್ರಸಾದ್ ಇವರು ಇಬ್ಬರು ಬಾಲ್ಯದಲ್ಲಿ ಕಾವೂರು ಶಾಲೆಯಲ್ಲಿ ಒಟ್ಟಿಗೆ ಕಲಿತಾ ಇದ್ದವರಂತೆ. 7ನೇ ಕ್ಲಾಸ್ನಲ್ಲಿ ಮತ್ತು 6ನೇ ಕ್ಲಾಸ್ನಲ್ಲಿ ಇಬ್ಬರು ಇದ್ದಾಗ ಆಗಲೇ ವಿಜಯಲಕ್ಷ್ಮಿ ಅವರಿಗೆ ಪ್ರಸಾದ್ ರೈಯವರನ್ನು ಮದುವೆ ಆಗಬೇಕು, ಹಾಗೆ ಪ್ರಸಾದ್ ರೈಯವರಿಗೆ ನಾನು ಕೈ ಹಿಡಿದರೆ ಇಂಥ ಹುಡುಗಿಯನ್ನೇ ಕೈ ಹಿಡಿಬೇಕು ಎಂದು ತೀರ್ಮಾನ ಮಾಡಿದವರು. ಹಾಗಾದರೆ ಅಷ್ಟು ವರ್ಷದ ಹಿಂದೆ ಈಗ ನಾವು ಹೇಳ್ತೇವೆ ಅವರ ಮಗ ಈಗ ಲವ್ ಮ್ಯಾರೇಜ್ ಆಗುವಾಗ ನಾವು ಅವರನ್ನು ಉಲ್ಲೇಖ ಮಾಡ್ತೇವೆ. ಹಾಗಾದರೆ ತಂದೆ ತಾಯಿ ಇವತ್ತು ಆ ಕಾಲದಲ್ಲಿ 6ನೇ 7ನೇ ಕ್ಲಾಸ್ನಲ್ಲಿ ಪ್ರೀತಿಸಬೇಕಾದ್ರೆ ಅದು ಅಂಥ ಒಂದು ಲವ್ ಮ್ಯಾರೇಜ್ ಆದವರು 37 ವರ್ಷ ಕಾಲ ಈಗ ಅವರು ದಾಂಪತ್ಯ ಜೀವನವನ್ನು ಮಾಡಿಕೊಂಡಿರುವವರು. ಇದರಲ್ಲಿ ಇವತ್ತು ಪ್ರಸಾದ್ ರೈಯವರು ಕಳ್ಳಿಮಾರವರನ್ನು ವರಿಸಿದ ಮೇಲೆ ಕತಾರ್ಗೆ ತೆರಳಿ ಗಲ್ಫ್ ಏಜೆನ್ಸಿ ಕಂಪನಿಯಲ್ಲಿ ಹಲವು ವರ್ಷ 10 ವರ್ಷ ಕಾಲ ಕೆಲಸ ಮಾಡಿ ಮರಳಿ ನಮ್ಮ ಊರಿಗೆ, ನಮ್ಮ ಮಣ್ಣಿಗೆ ಬಂದು ಇಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಬೇಕಾದಷ್ಟು ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ಪ್ರಸಾದ್ ರೈಯವರು ಹೊತ್ತವರು. ಅವರು ಹಲವಾರು ಕೆಲಸಗಳನ್ನು, ಇದನ್ನು ನಾವೆಲ್ಲರೂ ನಮಗೆ ಗೊತ್ತಿರೋ ವಿಚಾರ, ಅದನ್ನು ನಾನು ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಲಯನ್ಸ್ ಕ್ಲಬ್ನಲ್ಲಿರ್ಬೋದು, ಅಥವಾ ಒಂದು ಬಂಟ್ರ ಸಂಘದಲ್ಲಿರ್ಬೋದು, ಅಥವಾ ಮಾತೃ ಸಂಘದಲ್ಲಿರ್ಬೋದು, ಬಂಟ್ ವೆಲ್ಫೇರ್ ಟ್ರಸ್ಟ್ಗಳ ಅದರಲ್ಲಿ ಸದಸ್ಯರಾಗಿಕೊಂಡೆಲ್ಲ ದುಡಿದವರು, ಬೇಕಾದಷ್ಟು ಕೆಲಸವನ್ನು ಮಾಡಿದವರು.
ಇವತ್ತು ಅವರ ಧರ್ಮಪತ್ನಿಯು ಕೂಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ವಿಶೇಷವಾದಂಥ ಪ್ರೀತಿಯನ್ನು ವಹಿಸಿಕೊಂಡವರು. ನಮ್ಮ ಬಂಟರ ಜನಾಂಗದಲ್ಲಿ ಇರುವ ಮಹಿಳೆಯರು ಅಷ್ಟು ಸುಲಭದಲ್ಲಿ ಇಂಥ ಒಂದು ಕೃತಿಯನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಒಲವಿದ್ದವರಿಗೆ ಮಾತ್ರ, ಇದು ಅಪರೂಪದಲ್ಲಿರುವಂಥ ಕೆಲವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆಕಾಶವಾಣಿಯಲ್ಲೂ ಚಿಂತನ ಕಾರ್ಯಕ್ರಮ, ಕವನ ವಾಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು, ದೂರದರ್ಶನದಲ್ಲೂ ಇವರ ಕವನಗಳು ಪ್ರಸಾರಗೊಂಡು, ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಹೋಬಳಿ ಘಟಕದ ಅಧ್ಯಕ್ಷರಾಗಿ ದುಡಿದುಕೊಂಡು, ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಇವರ ಕವನಗಳು ಪ್ರಕಟಗೊಂಡು, ಅದರಲ್ಲೂ ಬಂಟರ ವಾಣಿ ಮಾಸಪತ್ರಿಕೆಯಲ್ಲಿ ನಿರಂತರ ಕವಿತೆಗಳನ್ನು ಬರೆಯುತ್ತಿದ್ದಂಥ ಇವರ ಬಹಳ ಓದುಗರು ಇದನ್ನು ಮೆಚ್ಚಿದ್ದು, ಇದರ ಒಟ್ಟಿಗೆ ವಿಜಯಲಕ್ಷ್ಮಿ ಅವರು ಆದರ್ಶದ ಒಂದು ಹೆಣ್ಣಾಗಿ ತನ್ನ ಮನೆಯನ್ನು ಬೆಳಗಿಸಿದವರು. ಅತ್ತೆಗೆ ಒಂದು ಮುದ್ದಿನ ಸೊಸೆಯಾಗಿ, ಗಂಡನಿಗೆ ಅನುರೂಪದ ಪತ್ನಿಯಾಗಿ, ಮಕ್ಕಳಿಗೆ ಮುದ್ದಿನ ಅಮ್ಮನಾಗಿ, ನಾದಿನಿ ಮೈದುನರಿಗೆ ಪ್ರೀತಿಯ ಅತ್ತಿಗೆಯಾಗಿ, ಮೈದುನರ ಪತ್ನಿಯರಿಗೆ ವಾತ್ಸಲ್ಯದ ಅಕ್ಕನಾಗಿ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋದವರು. ನಾನು ಬಹಳ ಬಾರಿ ಅವರ ಮನೆಗೆ ಆಗಾಗ ಹೋಗುವ, ಅವರ ಮನೆಯನ್ನು ನೋಡುವುದಂತೇಳಿದ್ರೆ ನನಗೊಂದು ಬಹಳ ಖುಷಿ. ಆ ಮನೆಯ ಅಚ್ಚುಕಟ್ಟುತನ, ಅಲ್ಲಿ ಒಂದು ಅತ್ತೆ ಒಟ್ಟಿಗೆ ಒಂದು ಸೊಸೆಯ ಒಂದು ಪ್ರೀತಿ ಸಂಬಂಧ, ಈಗಂತೂ ಹೊಸ ಸೊಸೆ ಬಂದ ಮೇಲೆ ಆ ಸೊಸೆಯೊಟ್ಟಿಗಿರುವಂಥ ಸಂಬಂಧ, ಗಂಡ ಹೆಂಡಿರ ಒಂದು ಸಂಬಂಧ, ಅದರೊಟ್ಟಿಗೆ ಮೈದುನ ಬದಿಯಲ್ಲಿ ಮೈದುನ ಹೆಂಡತಿ ಅವರ ಮಕ್ಕಳು ಅಲ್ಲೇ ಬದಿಯಲ್ಲಿರುವುದು, ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ಮನೆಗೆ ಹೋದಾಗಲೂ ಕೂಡ ನನಗೆ ಒಂದು ಸಹೋದರಿಯಾಗಿ ಅವರು ಹೇಗೆ, ನಾನು ಹೋದಾಗ ಪ್ರತಿ ಸಲವೂ ಅದೇ ನಮ್ಮ ತುಳುವಿನಲ್ಲಿ ಹೇಳುವಂಥ ಬಿಸಲೆಯನ್ನು ಇಟ್ಕೊಂಡು, ಅದೇ ಚೌಟ ಇದನ್ನು ಇಟ್ಕೊಂಡು, ಕೈಲನ್ನು ಇಟ್ಕೊಂಡು ಆ ಕೋಳಿ ಪದಾರ್ಥವನ್ನು ಮಾಡಿ, ಮೀನಿನ ಪದಾರ್ಥ ಮಾಡಿ, ಇರೆಗೆ ಕೋರಿದದ್ದು ಕಾರ್ ಬಣ್ಣಗ ಬಾರಿ ಇಷ್ಟಗತ್ತೆ ನೆ ತಿನ್ನಲೆ, ಇರೆಗೆ ಪುಲ್ಲು ಬಣ್ಣಗ ಬಾರಿ ಇಷ್ಟಗತ್ತೆ ನೆ ತಿನ್ನಲೆ, ಇರೆಗೆ ಪೀಲಿ ಗಂಡೆ ಬಣ್ಣ ಬಾರಿ ಇಷ್ಟತ್ತೆ ತಿನ್ನಲಿ. ಪುನಃ ಅವ್ರನ್ನ ಅರ್ಥ ಕೇಳೋದು, ಯಾಕೆ ನಿಮಗೆ ಇದರಲ್ಲೆಲ್ಲ ಇಷ್ಟೆಲ್ಲ ಪ್ರೀತಿ ಅಂತೇಳಿ. ಯಾಕೆಂತೇಳಿದ್ರೆ ನಾನು ನನ್ನ ಮನೆಯಲ್ಲಿ, ನನ್ನ ತಂದೆ ತಾಯಿಯಲ್ಲಿ ನಾನು ಕೊನೆಯ ಮಗ, ನನಗೆ ಸಿಗ್ತಿದ್ದದ್ದು ಇದೇ ಸಿಗ್ತಿದ್ದದು. ಬೇರೆ ಎಲ್ಲ ಒಳ್ಳೆ ಒಳ್ಳೆ ತುಂಡುಗಳೆಲ್ಲ ಬೇರೆ ಬೇರೆಯವರಿಗೆ ಹೋಗ್ತಿತ್ತು, ನನಗೆ ಸಿಗುವುದು ಇದೇ. ಆದ್ದರಿಂದ ಅದೇ ಪ್ರೀತಿ, ನೀವು ಕೂಡ ನನ್ನ ಸಹೋದರಿ ಅದೇ ಪ್ರೀತಿ ಅಂತ ಹೇಳ್ಕೊಂಡು ಅದನ್ನೇ ಹಾಕಿಕೊಂಡು ಕೊಟ್ಟರು. ಆದರೆ ಅದು ರುಚಿ ಎಷ್ಟು, ಅದರ ಪರಿಮಳ ಎಷ್ಟು ಅಂತೇಳಿ ಅದು ನನಗೆ ಗೊತ್ತು. ಒಂದು ವಾರ ಮತ್ತು ನನ್ನ ಕೈಯನ್ನು ನಾನು ಪರಿಮಳ ನೋಡ್ತಾ ಇರೋದು, ಅಷ್ಟು ಒಳ್ಳೆಯ ಒಂದು ತಿಂಡಿಗಳನ್ನೆಲ್ಲ ಹಾಕಿ ನನ್ನನ್ನೆಲ್ಲ ಭಾಳಷ್ಟು ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದವರು. ವಿಜಯಲಕ್ಷ್ಮಿ ಅವರು ಸಮಾಜ ಸೇವೆಯಲ್ಲೂ ಮನೆ ವಾರ್ತೆಯನ್ನು ಸಂಭಾಳಿಸಿಕೊಂಡು ಸಮಾಜ ಸೇವೆ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ನೀಡುತ್ತಾ, ಜೊತೆಗೆ ಸಾಹಿತ್ಯ ಸಂಸ್ಕೃತಿ ವಿಚಾರಗಳನ್ನು ತಿಳುವಳಿಕೆಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಒಂದು ಒಳ್ಳೆಯ ಕಾರ್ಯವಾಗಿದೆ. ಭಾವವೆಂಬ ಕವನದ ಸಂಕಲನದಲ್ಲಿ ಸುಮಾರು 68 ಕವನಗಳಿದೆ. ಸರಳ ಜೀವನ ಶೈಲಿಯ ವಿಜಯಲಕ್ಷ್ಮಿ ರೈಯವರು ಮುಖ್ಯ ಧ್ಯೇಯವೇ ಸಂಸಾರ ಸೌಖ್ಯ. ಇವರ ಬಹುವಿಧ ಸೇವೆಗಳ ಮತ್ತು ಬರಹಗಳ ಮುಖ್ಯ ಕಾಳಜಿಯೇ ಅದೇ ಆಗಿದೆ. ಈ ಕವನದ ಸಂಕಲನವು ಇದನ್ನೇ ಮುಖ್ಯವಾಗಿ ಸೂಚಿಸುತ್ತದೆ. ತಾನೊಬ್ಬಳು ಹೆಣ್ಣಾಗಿ ಕುಟುಂಬದ ಅಭ್ಯುದಯದ ನನಸಾಗುವುದು ಹೆಣ್ಣಿನಲ್ಲೇ ಎಂಬ ಆಲೋಚನೆ ಈ ಕವನ ಸಂಕಲನದಲ್ಲಿ ಇದೆ. ಆದರ್ಶ ಕುಟುಂಬದ ಪ್ರತಿನಿಧಿಯಾಗಿ ಸಂಸಾರದ ಸೌಖ್ಯವನ್ನು ಬಯಸುವ ಇವರ ಕವನಗಳು ಪಾರಂಪರಿಕ ಆಲೋಚನೆಗಳನ್ನು ಮೀರಿ ಹೋಗುವ ಅಹಂಕಾರ ಎಂದೂ ಇಲ್ಲ. ಆದರೆ ಮೌಲ್ಯಗಳನ್ನು ಮೀರುವ ಸ್ವಾತಂತ್ರ್ಯ ಕಾಣಿಸ್ತದೆ. ಪಾರಂಪರಿಕ ಮೌಲ್ಯಗಳ ಜೊತೆಗೆ ಆಧುನಿಕ ಚಿಂತನೆಗಳು ಅಗತ್ಯ ಎಂದು ಇವರು ಭಾವಿಸ್ತಾರೆ. ಸಂಸಾರದ ಪಾರಂಪರಿಕ ಮೌಲ್ಯಗಳ ಪ್ರತಿನಿಧಿಯಾಗುತ್ತಲೇ ಅವುಗಳ ಮೌಲ್ಯಗಳಾಗದಂತೆ ಎಚ್ಚೆತ್ತ ಜಾಗೃತ ಮಹಿಳೆ ಇವರು. ಈ ತತ್ವವು ಸಮಾಜಕ್ಕೂ ಅನ್ವಯವಾಗಬೇಕು. ಈ ಮೂಲಕ ವ್ಯಕ್ತಿಯಿಂದ ಕುಟುಂಬದಿಂದ ಸಮಾಜ ಸುಧಾರಣೆಯಾಗಬೇಕೆಂಬ ಇರಾದೆ ಇವರ ಕವನಗಳಲ್ಲಿ ಕಾಣಿಸ್ತದೆ. ಈ ಚಿಂತನೆಗಳಿಂದಾಗಲೇ ಇವರ ಕವನಗಳು ಮಹಿಳಾ ಪ್ರಧಾನ ಕವನಗಳಾಗಿ ಮುಖ್ಯವಾಗ್ತದೆ. ಕೌಟುಂಬಿಕ ತಿಳುವಳಿಕೆಯಿಂದ ಸಮಾಜವನ್ನು ತಿದ್ದುವ ಇವರ ಬರವಣಿಗೆಯ ಸ್ವರೂಪ ಸೋಜಿಗೆಯನ್ನು ಉಂಟು ಮಾಡುವುದರ ಜೊತೆಗೆ ಇವರ ಅಗಾಧ ಓದು ಬೆರಗಾಗಿಸ್ತದೆ. ಆದರ್ಶ ಕುಟುಂಬದ ಪ್ರತಿನಿಧಿಯಾದಂಥ ವಿಜಯಲಕ್ಷ್ಮಿಯವರ ಕವನಗಳು ಒಂದೆರಡು ಕವನಗಳನ್ನು ಬಿಟ್ಟರೆ ಉಳಿದೆಲ್ಲ ಕವನಗಳು ಸಂಸಾರಕ್ಕೆ ಸಂಬಂಧಿಸಿದವುಗಳು. ಸಂಸಾರದಲ್ಲಿ ಹೆಣ್ಣೇ ಕೇಂದ್ರ ಬಿಂದು, ತಾಯಿ ಕುಟುಂಬದ ಹಿರಿಯಳಾಗಿ ಕುಟುಂಬವನ್ನು ಮುನ್ನಡೆಸುವ ಯಜಮಾನಿಯಾಗಿ ಕುಟುಂಬದ ಸ್ಥಾಯಿ ಭಾವರಾಗಿ ಕಾಣಿಸ್ತಾರೆ. ಕುಟುಂಬವನ್ನು ಸರಿದೂಗಿಸಿ ಮುನ್ನಡೆಸುವ ನೆಲೆಯಲ್ಲಿ
ಅವಳದು ಪ್ರಥಮ ಮತ್ತು ಪ್ರಧಾನ ಪಾತ್ರ. ಕುಟುಂಬ ಅಂದರೆ ಅದು ಯಾವಾಗಲೂ ಸುಖದ ಸಂಪತ್ತಿಗೆಯಲ್ಲಿ ಆಗಿರುವುದಿಲ್ಲ. ಅಲ್ಲಿ ನೋವು ಅವಮಾನಗಳು ಸಹಜವೆಂಬಂತೆ ಆಗುತ್ತಿರುತ್ತದೆ. ಅದಕ್ಕಾಗಿ ಹೆಣ್ಣು ಆಕ್ರೋಶಗೊಂಡು ಕುಟುಂಬದ ವಿಘಟನೆಗೆ ದಾರಿ ಮಾಡಿಕೊಡಬಾರದೆಂಬ ಎಚ್ಚರ ಈ ಕವನದಲ್ಲಿದೆ. ಸಂಸಾರವು ಸಾರಭರಿತವಾಗಿ ಮುಂದುವರಿಯಬೇಕಾದರೆ ಅಲ್ಲಿ ಹೊಂದಾಣಿಕೆ ಭಾಳ ಅಗತ್ಯವಾಗಿದೆ. ಹೆಣ್ಣು ಸಂಸಾರಕ್ಕೋಸ್ಕರ ತುಂಬ ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಎಷ್ಟೋ ಸಲ ಕೌಟುಂಬಿಕ ವಿಚಾರಕ್ಕಾಗಿ ಸಹನೆ ಕಟ್ಟೆ ಒಡೆಯಬಹುದು. ಆದರೆ ತಾಳ್ಮೆ ಬಹು ಅಗತ್ಯವಾಗಿದೆ ಎನ್ನುವುದನ್ನು ಸಾರಿ ಸಾರಿ ಹೇಳ್ತದೆ. ಶ್ರೀಮತಿ ವಿಜಯಲಕ್ಷ್ಮಿ ರೈಯವರ ಕವನ ಸಂಕಲನದ ಒಟ್ಟು ಆಶಯವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. ತನ್ನ ಸರ್ವಸ್ವವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಿದ್ದರೂ ಗಂಡಿನ ಭೋಗಲಾಲಸೆಗಳನ್ನು ಮೋಸ ವಂಚನೆಗಳನ್ನು ಕಂಡು ಸಹಿಸಿಕೊಳ್ಳದ ಪ್ರತಿಭಟಿಸುವ ಗುಣ ಕಂಡುಬಂದರೂ ಅದು ಕುಟುಂಬವನ್ನು ಒಡೆಯುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಆದ್ದರಿಂದಲೇ ಈ ಕವನಗಳೆಲ್ಲವೂ ಆದರ್ಶ ಮಹಿಳೆಯ ಮನದಿಗ್ಗಿತವನ್ನು ಹೇಳುವ ಕವನಗಳಾಗಿದೆ. ಆದರ್ಶವೆನ್ನುವುದು ಕೇವಲ ತಲೆದಗ್ಗಿಸಿಕೊಂಡು ನಡೆಯುವುದಲ್ಲ, ತನ್ನ ಆತ್ಮಗೌರವಕ್ಕೆ ಕುಂದುಂಟಾದಾಗ ಪ್ರಶ್ನಿಸುವ ಮನೋಧರ್ಮವನ್ನು ಹುಟ್ಟುಹಾಕಬೇಕು. ಆದರೆ ಅದು ಮನಗಳನ್ನು ಒಡೆಯುವ ಕತ್ತರಿಯಾಗದೆ ಹೊಲಿಯುವ ಸೂಜಿಯಾಗಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿ ಸಂತೃಪ್ತ ಮುಕ್ತಾಯವನ್ನು ಬಯಸ್ತದೆ. ಇದು ವಿಜಯಲಕ್ಷ್ಮಿಯವರ ಮೊದಲ ಕವನ ಸಂಕಲನವಾದುದರಿಂದ ಏರು ದಾರಿಯಲ್ಲಿರುವ ಕವನಗಳಾಗಿವೆ. ಮುಂದೆ ಅವರಿಂದ ಉತ್ತಮೋತ್ತಮ ಕವನಗಳು ಮೂಡಿಬರಲೆಂದು ನಾವೆಲ್ಲರೂ ಆಶಿಸುವ. ಇದರ ಜೊತೆಯಲ್ಲಿ ಇವತ್ತು ನಮ್ಮ ಗಂಡಸರಿಗಿಂತ ಹೆಂಗಸರಿಗೆ ಒಂದು ಭಿನ್ನವಾದಂಥ ಶಕ್ತಿಯನ್ನೇ ದೇವರು ಕೊಟ್ಟಿದ್ದಾರೆ. ನಾವೆಲ್ಲರೂ ಗಂಡಸರು ಸ್ವಲ್ಪ ಬಿಂದಾಸ್ ಮನುಷ್ಯರು, ನಾವು ಭಾಳ ಹಗುರವಾಗಿ ಜೀವನ ಮಾಡುವವರು. ಇಲ್ಲಿ ಹೆಂಗಸರು ಅಂತ ಹೇಳುವಾಗ ಅವರಿಗೊಂದು ವಿಶೇಷವಾದಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಒಂದು ತಾಯಿಯಾಗಿ, ಒಂದು ಮಗಳಾಗಿ, ಒಂದು ಸೊಸೆಯಾಗಿ, ಒಂದು ಅತ್ತೆಯಾಗಿ, ಒಂದು ತಂಗಿ ಅಕ್ಕನಾಗಿ, ಇವತ್ತು ಮೈದುನಿಯಾಗಿ ಹಲವಾರು ರೀತಿಯಲ್ಲಿ ಇದ್ದುಕೊಂಡು ಅದರ ಜೊತೆಯಲ್ಲಿ ಅಜ್ಜಿಯಾಗಿ ಹಲವು ತನ್ನ ಜೀವಮಾನದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಅನುಭವವನ್ನು ಸಂಸಾರದೊಳಗೆ ಪಡೀತಾಳೆ. ಪಡೆದದ್ದನ್ನು ಅವರು ಕೆಲವರು ತನ್ನ ಹೇಳುವ ಮೂಲಕ, ಕೆಲವರು ತನ್ನ ಬರಹದ ಮೂಲಕ ವ್ಯಕ್ತಪಡಿಸ್ತಾರೆ. ಇವತ್ತು ವಿಜಯಲಕ್ಷ್ಮಿಯವರು ಕೂಡ ಇಂಥ ಸುಂದರಾಂಗನೊಟ್ಟಿಗೆ ಜೀವನ ಮಾಡುವಾಗ, ಅದರೊಟ್ಟಿಗೆ ಮುದ್ದು 2 ಹುಡುಗರೊಟ್ಟಿಗೆ ಜೀವನವನ್ನು ಮಾಡುವಾಗ, ಆ ಸೊಸೆಯೊಟ್ಟಿಗೆ ಜೀವನ ಮಾಡುವಾಗ ಅವರ ಒಂದು ಅತ್ತೆ, ಅದು ಅವರು ಪಡೆದಂಥ ಭಾಗ್ಯ ಜೀವನದಲ್ಲಿ. ಅಂಥ ಅತ್ತೆಯನ್ನು ಅವರು ಪಡೀಲಿಕ್ಕೂ ಒಂದು ಭಾಗ್ಯವಂತರಾಗಬೇಕು. ಅಂಥ ಅತ್ತೆಗೂ ಇಂಥ ಸೊಸೆಯನ್ನು ಪಡೀಲಿಕ್ಕೆ ಅವರೂ ಭಾಗ್ಯವಂತರಾಗಬೇಕು. ಅಂಥ ಒಂದು ಭಾಗ್ಯವಂತ ಆ ಕುಟುಂಬ. ಅದರೊಟ್ಟಿಗೆ ಇವತ್ತು ಬಹಳ ತಾಳ್ಮೆಯಿಂದ ಇರುವವರು. ಅವರ ಮಗಂತೂ ನನ್ನ ಭಾಳ ಆಪ್ತವ. ನನಗೆ ಒಬ್ಬ ಸ್ವಂತ ನನ್ನ ಮಗನಾಗಿ ಇರುವಂಥ ಅವರ ಮಗ, ಅವನು ಕೂಡ ಹಾಗೆ ಭಾಳ ತಾಳ್ಮೆಯಿಂದ ನನ್ನೊಟ್ಟಿಗೆ ವ್ಯವಹಾರ ಮಾಡ್ತಾ ಇರುವಾಗ ಒಮ್ಮೆ ಹೀಗೆ ನೋಡಿ ನಾನು ನನ್ನ ಮನಸ್ಸಲ್ಲಿ ನೆನೀತಿದ್ದೆ, ಇವನಿಗೊಂದು ಯಾರನ್ನಾದೊಂದು ಹುಡುಗಿಯನ್ನು ನಾನು ಹಿಡಿಬೇಕು ಅಂತೇಳಿ. ಒಂದು ವೇಳೆ ನಾನು ಬಾಯಲ್ಲಿ ಹೇಳಿದೆ, ನನಗೊಂದು ಮಗಳು ಇರ್ತಿದ್ದೆ, ನಿನಗೆ ಕೊಡ್ತಿದ್ದೆ ಮಾರಾಯ ಅಂತ ಹೇಳ್ತಿದ್ದೆ. ಅವನಿಗೆ ಗೊತ್ತಾಯಿತು ನನ್ನ ಮೇಲೆ ಕಣ್ಣು ಹಾಕಿದ್ದಾರೆ ಇವರು ಅಂತ. ಗೊತ್ತಾಗಿ ಮೆಲ್ಲ ಬಾಯ್ಬಿಟ್ಟ. ನಾನು ಈಗಾಗಲೇ ಅದನ್ನು ನೋಡಿ ಆಗಿದೆ, ನೀವೇನು ಕಷ್ಟಪಡಬೇಕುದಿಲ್ಲ ಅಂತ ಹೇಳಿಬಿಟ್ಟ. ಆಯಿತು ಮಾರಾಯ ಅಂತ ಕೇಳಿ ಎಲ್ಲ ವಿಚಾರವನ್ನು ತಿಳಿದು ನಾನು ಹೇಳಿದ್ದೆ, ಏನು ಕೇಳಿದೆ, ನಿನ್ನ ಅಮ್ಮನ ಹತ್ರ ಇದನ್ನು ಹೇಳಿದ್ದೀಯಾ ಅಂತೇಳಿ. ಹೌದು, ಅಮ್ಮನ ಹತ್ರ ಹೇಳ್ತೇನೆ ಅಂತ ಹೇಳಿದ. ಅಮ್ಮ ಏನು ಹೇಳೋದು ಅಂತ ಕೇಳಿದೆ. ಒಮ್ಮೆ ಸ್ವಲ್ಪ ಮೌನವಾದರು. ಆಮೇಲೆ ಭಾಳ ಪ್ರೀತಿಯಿಂದ ನಿನ್ನ ಇಚ್ಛೆ ಅಂತ ಹೇಳಿಕೊಂಡು ಸಂಪೂರ್ಣ ಅರಸಿಬಿಟ್ರು ಅಂತ ಹೇಳಿದ. ಅದು ಅವರ ತಾಯಿ ಗುಣ. ಯಾಕೆಂದರೆ ಅದು ಅವರ ಬಹಳ ಮುಖ್ಯವಾದಂಥ ತಾಯಿ ಗುಣ. ಇದು ಬಹಳ ಸಂತೋಷ. ಇಂಥ ಒಂದು ತಾಯಿಯನ್ನು ಪಡೆದಂಥ ಮಕ್ಕಳು ಕೂಡ ನಿಜವಾಗಿ ಭಾಗ್ಯವಂತರು ಅಂತ ನಾನು ಹೇಳಿಕೊಂಡು, ಇದು ಒಂದು ಭಾಳ ಆದರ್ಶವಾದಂಥ ಕುಟುಂಬ. ಇವತ್ತು ನನಗೆ ಸೋದರಿ ಸಮಾನವಾದಂಥ ವಿಜಯಲಕ್ಷ್ಮಿ ಅವರ ಪ್ರಥಮ ಇಂಥ ಒಂದು ಭಾವಬಿಂಬ ಎಂಬ ಈ ಕವನ ಸಂಕಲನವನ್ನು ಬಿಡುಗಡೆ ಮಾಡಲಿಕ್ಕೆ ನನಗೂ ಕೂಡ ಭಾಗ್ಯ ಅಂತ ಹೇಳಿಕೊಂಡು, ಇದಕ್ಕೆ ಶುಭ ಕೋರಿ ಇನ್ನೂ ಮುಂದೆಯೂ ಕೂಡ ಅವರಿಂದ ಭಾಳ ದೊಡ್ಡ ಕೃತಿಗಳು ಮೂಡುವಂತಾಗಲಿ ಅಂತ ಹೇಳಿ ನನ್ನ ಶುಭ ಕೋರಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಡಾಕ್ಟರ್ ಮೋಹನ ಆಳ್ವ ಅವರಿಗೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡೋದ್ರ ಜೊತೆಗೆ ನಮ್ಮನ್ನು ನಕ್ಕು ನಲ್ಲಿಸುವಂತಹ 1-2 ಮಾತುಗಳನ್ನು ಕೂಡ ಆಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ನಾನು ವಿವೇಕ ಆಳ್ವ ಅವರ ಮಗ
ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇರುವಾಗ ಹೇಳಿದ್ರು ಇನ್ನಿ ಪಪ್ಪನ ಬರ್ತ್ಡೇ ಅಂತ. ಎಷ್ಟು ಪರಾಯ ಅಂತ ಕೇಳಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಹಿ ಈಸ್ ಯಂಗ್ ಎಟ್ ಹಾರ್ಟ್. ಬಟ್ ಡಾಕ್ಟರ್ ಮೋಹನ್ ಆಳ್ವ ಈಸ್ ನಾಟ್ ಓನ್ಲಿ ಯಂಗ್ ಎಟ್ ಹಾರ್ಟ್, ಹಿ ಲುಕ್ಸ್ ಯಂಗ್ ಆಲ್ಸೋ. ಐ ಡೋಂಟ್ ನೋ ವಾಟ್ ದಟ್ ಮ್ಯಾಜಿಕಲ್ ಪವರ್ ಇಸ್. ಸೊ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಶೈಕ್ಷಣಿಕ ಕ್ಷೇತ್ರ ಆಗಿರಲಿ, ಕಲಾ ಕ್ಷೇತ್ರ ಆಗಿರಲಿ, ಯಾವುದೇ ವೇದಿಕೆಯಲ್ಲಿದ್ದರೂ ಕೂಡ ಅವರ ಸಂಪೂರ್ಣ ಸಹಕಾರ ನೀಡುವಂತಹ ಅದೆಷ್ಟೋ ಮಕ್ಕಳಿಗೆ, ಅದೆಷ್ಟೋ ಜನರಿಗೆ ವೇದಿಕೆಯನ್ನು ಮಾಡಿಕೊಟ್ಟಂತಹ ಆಳ್ವ ಸಂಸ್ಥೆಯ ಮುಖೇನ ಇವತ್ತು ನಮ್ಮ ತುಳುನಾಡಿಗೆ ಹೆಮ್ಮೆ ಅಂತ ಹೇಳ್ಬೋದು. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನ ಗೌರವವನ್ನು ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ವರ್ಡ್ಸ್. ಅವರ ಮಾತಿನಲ್ಲಿ ಹೇಳಿದರು ಸುಂದರಾಂಗ ಅಂತ. ಈ ಸುಂದರಾಂಗ ಪ್ರಸಾದ್ ರೈ ಅವರು, ನಾನು ಲಿಯೋ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರುವಾಗ ನನ್ನ ಅಡ್ವೈಸರ್ ಚೇರ್ಮನ್ ಆಗಿದ್ರು. ಸೊ ನಾವು ಲಿಯೋಸಿಗೆ ಅವರು ಹೇಳಿದ ಮಾತು ಚಾಚು ತಪ್ತಿರ್ಲಿಲ್ಲ, ಎಲ್ಲವನ್ನ ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ. ಸೊ ಇಫ್ ಯು ಹ್ಯಾವ್ ಗ್ರೋನ್ ಅಪ್ ಟು ಬಿ ಗುಡ್ ಲೀಡರ್ಸ್ ಆ್ಯಂಡ್ ಒರೇಟರ್ಸ್, ಒಂದು ರೀತಿಯಲ್ಲಿ ಅವರೇ ನೀಡಿದಂಥ ಮಾರ್ಗದರ್ಶನ. ಆದರೆ ಅಲ್ಲಿ ಎಲ್ಲೂ ಕೂಡ ಎನ್ನ ಲವ್ ಮ್ಯಾರೇಜ್ ಅಂತ ಹೇಳಲಿಲ್ಲ. ಬಟ್ ಲವ್ ಹ್ಯಾಸ್ ರಿಮೈನ್ಡ್, ದ್ಯಾಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ಅವರು, ವಿಜಯಲಕ್ಷ್ಮಿ ರೈ ಅವರು ಇಷ್ಟು ಖುಷಿಯಾಗಿ ಆನಂದದಿಂದ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಸಂತೋಷ, ನೆಮ್ಮದಿ, ಅದು ತುತ್ತ ಮುತ್ತ ಅನ್ನುವಂತಹ ಕಿರಿಕಿರಿಯನ್ನು ಬಿಟ್ಟು ಅತ್ತೆ ಸೊಸೆಯ ಅನ್ಯೋನ್ಯತೆಯನ್ನು ಮೋಹನ್ ಆಳ್ವ ಸರ್ ಅವರು ಕೂಡ ಹೇಳಿದ್ದಾರೆ. ಸೊ ಆ ಪ್ರೀತಿಯಿಂದಾಗಿ ಇವತ್ತು ಈ ಒಂದು ಸಂತೋಷದ ಕ್ಷಣವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ. ಸೊ ಆ ಪ್ರೀತಿಯನ್ನು ಒಂದು ಹೆಜ್ಜೆ ಮುಂದುವರಿಸ್ತಾ ಇದೀಗ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಪುಸ್ತಕವನ್ನು ಅತ್ತೆಗೆ ನೀಡುವುದರ ಜೊತೆಗೆ ಗೌರವವನ್ನು ಹಾಗೂ ಆಶೀರ್ವಾದವನ್ನು ಸ್ವೀಕರಿಸಬೇಕು ಅಂತ ವಿಜಯಲಕ್ಷ್ಮಿ ರೈ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಪ್ರಸಾದ್ ರೈ ಅವರ ತಾಯಿ ಸೌದಾಮಿನಿ ರೈ ಅವರು ಇದ್ದಾರೆ. ಅವರಿಗೆ ಇಂದು ಬಿಡುಗಡೆಯಾಗಿರುವಂತಹ ಕವನ ಸಂಕಲನ ಅದರ ಒಂದು ಪ್ರತಿಯನ್ನು ನೀಡಿ ಅವರ ಆಶೀರ್ವಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ಸೊಗಸು. ಹಿರಿಯವರ ಆಶೀರ್ವಾದದ ಜೊತೆಗೆ ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕೃತಿಯ ಪರಿಚಯವನ್ನ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬಳೆ ಅವರು. ಅವರಿಗೆ ಮತ್ತೊಮ್ಮೆ ಗೌರವವಾದಂತಹ ಸ್ವಾಗತವನ್ನು ಕೋರ್ತಾ ಇದೀಗ ವೇದಿಕೆ ನಿಮಗಾಗಿ. ನನ್ನ ಎತ್ತರಕ್ಕೆ ಮೈಕು ತುಂಬ ಸಣ್ಣವ ಅಂತ ಮೊದಲಿಗೆ ಅದು ಸೂಚಿಸಿದೆ. ಆ ಮೈಕಕ್ಕೆ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಸಭಾಸದರೇ, ನಾನು ಯಾವತ್ತೂ ನಂಬಿದ ಒಂದು ನಂಬಿಕೆ ಇದೆ, ಏನಂದರೆ ಈ ಸಮಾಜಕ್ಕೆ ಒಂದು ಮಾತೃತ್ವದ ಶಕ್ತಿ ಇದೆ ಅಂತ. ಮಾತೃತ್ವ ಎನ್ನುವುದು, ತಾಯಿ ಗುಣ ಎನ್ನುವುದು ಅದು ಕೇವಲ ಸ್ತ್ರೀಯರಲ್ಲಿ ಮಾತ್ರ ಇರ್ತದೆ ಅಂತ ಅಲ್ಲ, ಪುರುಷರಲ್ಲೂ ಇರುತ್ತದೆ. ಅದು ಎಲ್ಲರನ್ನೂ ಪೊರೆಯುವ ಗುಣವುಳ್ಳದ್ದು. ಅಂತಹ ಯಾವ ಸ್ವಾರ್ಥವೂ ಇಲ್ಲದೆ, ಯಾವ ಅಪೇಕ್ಷೆಯೂ ಇಲ್ಲದೆ, ನಿಜವಾಗಿ ಯಾರು ಬೆಳಿಬೇಕೋ ಅವರನ್ನು ಬೆಳೆಸ್ತಾ ಇರುವಂಥ ಗುಣ, ಅದು ನಿಜವಾದ ಮಾತೃತ್ವದ ಗುಣ. ಅಂತಹ ಗುಣವನ್ನು ಹೊಂದಿರತಕ್ಕಂಥ ಹಿರಿಯರೆಲ್ಲ ವೇದಿಕೆಯಲ್ಲಿ ಕೂತಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಭಾರತದ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವು ಅವರನ್ನು ಗುರುತಿಸ್ತೇವೆ. ಅವರ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ನಾನು ದುಡಿದವ. ಅವರ ಪೊರೆಯುವ ಗುಣ ಏನು ಅಂತ ನನಗೆ ಗೊತ್ತು. ಈಗ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಲ್ಲಿನ ಕುಲಪತಿಗಳು ಅವರು ಅವಕಾಶಗಳ ಮೇಲೆ ಅವಕಾಶಗಳನ್ನು ನೀಡುತ್ತಾ ಹೇಗೆ ಬೆಳೆಸ್ತಾ ಇದ್ದಾರೆ ನನ್ನನ್ನು ಅನ್ನೋದನ್ನು ನಾನು ಅನುಭವಿಸಿದವ. ಉಳ್ಳಾಲಕ್ಕೆ ಬಂದಾಗ, ಕೊಣಾಜೆಗೆ ಬಂದಾಗ ನನಗೆ ಯಾರೂ ಗೊತ್ತಿಲ್ಲ. ಯಾರು ಆಗ ಕೈ ಹಿಡಿದು ಮುನ್ನಡೆಸಿದ ಹಿರಿಯರು, ಅಲ್ಲಿನ ಸುಂದರಾಂಗ ಅಂತ ಇವತ್ತು ಬಿರುದಿಗೆ ಪಾತ್ರರಾಗಿರುವ ಪ್ರಸಾದಣ್ಣ ಮತ್ತು ವಿಜಯಕ್ಕ, ಹಾಗೆ ರವೀಂದ್ರ ಮಾಸ್ಟ್ರು, ಚಿನ್ನಪ್ಪಗೌಡರು ಮೊದಲಾದ ಹಿರಿಯರೆಲ್ಲ ಇದ್ದಾರೆ. ಕೈ ಹಿಡಿದು ಮುನ್ನಡೆಸುವ ಇಂತಹ ಗುಣ ಇದೆಯಲ್ಲ, ಇದು ಬಹಳ ದೊಡ್ಡದು. ಇಂಥ ಮಾತೃತ್ವದ ಗುಣ ನಮ್ಮ ಸಮಾಜಕ್ಕೆ ಇರುವುದರಿಂದಲೇ ನಾವೆಲ್ಲ ಇಷ್ಟು ಸಂತೋಷವಾಗಿ, ಇಷ್ಟು ನಮ್ಮ ದಿನಗಳನ್ನು ಸಂತೋಷದಿಂದ ನೆಮ್ಮದಿಯಿಂದ ಕಳೀತಾ ಇದ್ದೇವೆ. ಅಂಥ ಹಿರಿಯರು ಸರ್ವೋತ್ತಮಣ್ಣ ತುಳುವನ್ನು ಎಷ್ಟು ಪ್ರೀತಿಯಿಂದ ಮುನ್ನಡೆಸ್ತಾ ಇದ್ದಾರೆ. ಹಿರಿಯರೆಲ್ಲ, ವೇದಿಕೆಯಲ್ಲಿರತಕ್ಕಂಥ ಹಿರಿಯರೆಲ್ಲ, ಅವರೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳಿ, ನನಗೆ ಕೊಟ್ಟಿರುವ ಕರ್ತವ್ಯ ಕೃತಿಯನ್ನು ಪರಿಚಯಿಸುವುದು. 2 ಮಾತು ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರ ಕುರಿತು ಹೇಳಬೇಕು.
ಅವರ ಒಟ್ಟು ಬದುಕನ್ನೇ ನಾವು ನೋಡ್ತಾ ಬಂದರೆ ಬಹಳ ಒಂದು ಶಿಸ್ತು. ಅವರ ತುಂಬ ಕಾರ್ಯಕ್ರಮಗಳಲ್ಲಿ ಅವರ ಜೊತೆಗೂಡಿ ನಮ್ಮ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅಂತ ಗಮನಿಸಿದ್ದೇನೆ. ಒಂದು ವೀಳ್ಯದೆಲೆಯನ್ನು ಆಚೆಗೆ ಇನ್ನೊಬ್ಬರಿಗೆ ಕೊಡುವಾಗ ಸಮೇತ, ಅಂದರೆ ಸ್ವಾಗತ ಮಾಡುವಾಗ ವೀಳ್ಯದೆಲೆ ಕೊಡಬೇಕು, ಅದು ಕೂಡ ಹೇಗಿರಬೇಕು ಅನ್ನುವ, ಅದರ ತುದಿ ಯಾವ ಕಡೆಗಿರಬೇಕು, ಅಡಿಕೆಯ ಮುಖ ಯಾವ ಕಡೆ ಇರಬೇಕು, ಅಷ್ಟು ಸೂಕ್ಷ್ಮತೆ, ಅಷ್ಟು ಶಿಸ್ತು, ಅಷ್ಟು ಸೌಂದರ್ಯ ಪ್ರಜ್ಞೆಯುಳ್ಳ ಇವತ್ತು ಕೂಡ ನೇರಳೆ ಬಣ್ಣದಲ್ಲಿ ಮಿಂಚುತ್ತಾ ಇದ್ದಾರೆ. ಬಹಳ ಜೀವಪರ ಕಾಳಜಿಯ ಒಬ್ಬರು ಮಹಿಳೆ ಅವರು. ನೋಡಿ, ಊರಿಗೆ ಒಂದು ಹಾಲು ಉತ್ಪಾದಕರ ಸಂಘ ಮಾಡಬೇಕು ಅಂತ ಒಂದು ಕನಸು ಕಾಣೋದು, ತಾನು ಲಯನ್ಸ್ ಸೇವಾ ಸಂಘದಲ್ಲಿ ಇದ್ದುಕೊಂಡು ಸಮಾಜದ ಸೇವೆ ಮಾಡಬೇಕು ಅಂತ ಬಯಸೋದು, ತನ್ನ ಊರಿಗೊಂದು ಮುಕ್ತಿ ಭೂಮಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವ ಒಂದು ಆದರ್ಶ, ಒಂದು ಶಾಲೆ, ತನ್ನ ಊರಿನ ಶಾಲೆ, ಅದನ್ನು ನವೀಕರಣ ಮಾಡಬೇಕು ಎನ್ನುವ ಒಂದು ಮನಸ್ಸು. ಹೀಗೆ ಬೇರೆ ಬೇರೆ ಥರದ ಒಂದು ಜೀವಪರವಾದಂಥ ಕಾಳಜಿ ಅವರ ವ್ಯಕ್ತಿತ್ವದ ಭಾಗ. ಆ ಭಾಗವನ್ನು ನಾವು ಅವರ ಭಾವ ಬಿಂಬ ಎನ್ನುವ ಕವನ ಸಂಕಲನದಲ್ಲೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾವ ಬಿಂಬ ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಒಂದು ಮಾತಿದೆ, ಕೆಲವುದನ್ನು ಮುಟ್ಟಿದ ಮೇಲೆ ಕೈ ತೊಳಿಬೇಕು, ಕೆಲವನ್ನು ಕೈ ತೊಳೆದು ಮುಟ್ಟಬೇಕು ಅಂತ. ಈ ಕೃತಿಯನ್ನು ನೋಡಿದರೆ ಅದನ್ನು ಕೈ ತೊಳೆದು ಮುಟ್ಟಬೇಕು, ಅಷ್ಟು ನಿರ್ಮಲವಾಗಿರುವ, ಅಷ್ಟು ಒಂದು ಪ್ರೀತಿ ತುಂಬುವ ಒಂದು ಕೃತಿಯನ್ನು ಬಹಳ ಪ್ರೀತಿಯಿಂದ, ಆ ಕೃತಿಯ ನಾಗೇಶರು ಅವರ ಕೈ ಕೂಡ ಇದರಲ್ಲಿ ಇದೆ. ಆದ್ದರಿಂದ ಇಷ್ಟು ಚಂದದ ಒಂದು ಪುಸ್ತಕವನ್ನು ನೋಡುವಾಗಲೇ ಮನಸ್ಸು ತುಂಬುವಂಥ ಒಂದು ಭಾವಬಿಂಬ ಕೃತಿ. ಅದರ ಮುಖಪುಟದಲ್ಲಿ ಕವಯಿತ್ರಿಯ ಚಿತ್ರದ ಬಿಂಬವೂ ಕೂಡ ಇದೆ. ನಾವು ಬಿಂಬ, ಕಾವ್ಯವೇ ಹಾಗೆ. ಕಾವ್ಯದ ಗುಣ ಹೇಗಂದರೆ ಅದು ಕಾಲದ ಕೂಸು ಅಂತ ನಾವು ಹೇಳ್ತೇವೆ. ಕಾವ್ಯ ಅಂದರೆ ಕಾಲದ ಕೂಸು ಅಂತ. ಒಂದು ಪರಂಪರೆಯ ಹರಿವಿನಲ್ಲಿ ಒಂದು ಪರಂಪರೆ ಇದೆ ನಮಗೆ. ನಾವೆಲ್ಲರೂ ಕೂಡ ಎಲ್ಲೋ ಇದ್ದಕ್ಕಿದ್ದ ಹಾಗೆ ಉದ್ಭವವಾದ ಮೂರ್ತಿಗಳಲ್ಲ, ನಮಗೆಲ್ಲ ಒಂದು ಪರಂಪರೆ ಇದೆ. ಈ ಪರಂಪರೆಯ ಹರಿವಿನಲ್ಲಿ ನಾವು ವರ್ತಮಾನದಲ್ಲಿ ನಮ್ಮ ಬಿಂಬಗಳನ್ನು ನೋಡುವುದು ಹೇಗೆ, ಇದು ಬಹಳ ಮುಖ್ಯ. ನಮ್ಮ ಸಾಹಿತ್ಯ ಮಾಡೋದು ಏನಂದರೆ ಅದು ಸಮಾಜದಲ್ಲಿ ಇರುವುದನ್ನೇ ತೋರಿಸ್ತದೆ. ಆದರೆ ಹೇಗೆ ತೋರಿಸ್ತದೆ ಅಂದರೆ ಪರಂಪರೆಯ ಹರಿವಿನಲ್ಲಿ ನಮ್ಮ ಮುಖ ಏನು, ನಮ್ಮ ನಿಜ ಏನು, ನಾವು ನಿರ್ಮಲವಾಗಿದ್ದೇವೋ ಅಥವಾ ನಮ್ಮ ಪರಂಪರೆ ನಿರ್ಮಲವಾಗಿದೆಯೋ, ಇದನ್ನು ತೋರಿಸುವ ಕೆಲಸವನ್ನು ಸಾಹಿತ್ಯ ಮಾಡ್ತಾ ಬಂದಿದೆ. ಅಂತಹ ಒಂದು ಪರಂಪರೆಯ ಬಗೆಗೆ ಗೌರವ ಇರುವ ಒಂದು ಮನಸ್ಸಿನ ಕವಿ ಇಲ್ಲಿನ ಕವಿತೆಗಳನ್ನು ಕಟ್ಟಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ಆರಂಭದಲ್ಲಿಯೇ ಅವರು ತಾಯಿಗೆ ಈ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ. ಅದರಲ್ಲಿ ಭಾಳ ಒಳ್ಳೆಯ ಮಾತುಗಳನ್ನು ಅವರು ಹೇಳಿದ್ದಾರೆ. ಅರ್ಪಣೆಯಲ್ಲಿ ಬದುಕಿಗೊಂದು ದೃಷ್ಟಿ ತೋರಿದ, ಮಕ್ಕಳೆಲ್ಲರನ್ನೂ ವಾತ್ಸಲ್ಯದಿಂದ ಪೊರೆದ, ನನ್ನ ಕೆಲ ಕವನಗಳಿಗೆ ವಿಮರ್ಶಾತ್ಮಕ ನುಡಿ ಹೊಸೆದು, ಇನ್ನು ಹಲವಕ್ಕೆ ಮೆಚ್ಚುಗೆಯ ನಗು ಬೆಸೆದು, ನನ್ನ ಕವನಗಳ ಬಹುದೊಡ್ಡ ಅಭಿಮಾನಿಯಾಗಿ ಈಗ ಭಾವಶರೀರಿಯಾದ ಅಮ್ಮ ನಿನ್ನ ಮಡಿಲಿಗೆ ಕವನ ಪುಷ್ಪಗಳನ್ನು ಸಮರ್ಪಿಸುತ್ತಿರುವೆ ಅಂತ ಅವರು ಆರಂಭದಲ್ಲಿಯೇ ತನ್ನ ಅಮ್ಮನನ್ನು ನೆನಪು ಮಾಡಿಕೊಂಡಿದ್ದಾರೆ. ಈಗ ಕವನದ ಮೊದಲ ಪ್ರತಿಯನ್ನು ತಮ್ಮ ಅಮ್ಮನಿಗೆ ಸಮಾನರಾದ ಅತ್ತೆಯವರಿಗೆ ಕೊಟ್ಟಿದ್ದಾರೆ. ಒಂದು ಮನಸ್ಸು ಹೇಗೆ ಪರಂಪರೆಯನ್ನು ಗೌರವಿಸ್ತದೆ, ಪರಂಪರೆಯ ಬಗೆಗೆ ಇರತಕ್ಕಂಥ ಒಂದು ಗೌರವ, ಹಿರಿಯರ ಬಗೆಗೆ ಇರತಕ್ಕಂಥ ಗೌರವ, ಅದು ಬಹಳ ಮುಖ್ಯವಾಗಿ ಅವರ ವ್ಯಕ್ತಿತ್ವದಲ್ಲಿದೆ, ಹಾಗೆ ಅವರ ಕವಿತೆಗಳಲ್ಲಿ ಕೂಡ ಇದೆ. ಸಮಾಜದಲ್ಲಿ ಈ ಕವಿತೆ ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ಸಂಕಲನದ ಕುರಿತ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಈ ಸಂಕಲನದಲ್ಲಿ ಸುಮಾರು 68 ಕವಿತೆಗಳಿವೆ, 160ರಷ್ಟು ಪುಟಗಳಿರತಕ್ಕಂಥ ಭಾಳ ಮುದ್ದಾದ ಆರ್ಟ್ ಪೇಪರ್ನಲ್ಲಿ ಮುದ್ರಿಸಿದ ಒಂದು ಪುಸ್ತಕ ಇದು. ಭಾಳ ಸಂತೋಷ ಆಗಿದೆ. ಬಹುಶಃ ಇದೊಂದು ದಾಖಲೆ. ಒಂದು ಕೃತಿ ಪ್ರಕಟಣೆಗೆ, ಒಂದು ಪುಸ್ತಕ ಬಿಡುಗಡೆಯ ಒಂದು ಕಾರ್ಯಕ್ರಮ, ಇಷ್ಟೊಂದು ಜನ ಸೇರಿ, ಇಷ್ಟು ಹಿರಿಯರೆಲ್ಲ ಸೇರಿಕೊಂಡು ಒಂದು ಕವನ ಸಂಕಲನ ಬಿಡುಗಡೆಯಾಗುವುದೇ ಇದು ಬಹುಶಃ ಒಂದು ದಾಖಲೆ ಅಂತ. ಇಲ್ಲಿವರೆಗೆ ಈ ಭಾಗದಲ್ಲಿ, ಕರಾವಳಿ ಈ ಭಾಗದಲ್ಲಿ ಒಂದು ಕವನ ಸಂಕಲನದ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಹಿರಿಯರು ಸೇರಿದ್ದನ್ನು ನಾನು ನೋಡಿಲ್ಲ. ಬಹುಶಃ ಅಂತಹ ಒಂದು ಹಿರಿ ಪ್ರೀತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ ಇವರಿಗೆ, ಅದಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ.
ಈ ಸಂಕಲನದ ಒಳಗಡೆ ಇದರಲ್ಲಿ ಬಹಳ ಮುಖ್ಯವಾಗಿ ಕೌಟುಂಬಿಕ ಗೀತೆಗಳಿದು. ಒಂದು ಕುಟುಂಬದ ಒಳಗಿನ ಅನೇಕ ಅನುಭವಗಳನ್ನು ಅವರು ಕಟ್ಟಿಕೊಡುವ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಕೌಟುಂಬಿಕ ಗೀತೆಗಳಲ್ಲಿಯೂ ಮುಖ್ಯವಾಗಿ ದಾಂಪತ್ಯ ಗೀತೆಗಳು, ಗಂಡ ಮತ್ತು ಹೆಂಡತಿ ಇವರ ನಡುವೆ ಇರತಕ್ಕಂಥ ಬೇರೆ ಬೇರೆ ಅವರ ಸಂತೋಷ ಇರ್ಬೋದು, ಅವರ ಮುನಿಸು ಇರ್ಬೋದು, ಅವರ ಪ್ರೀತಿ ಇರ್ಬೋದು, ಅವರ ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಅವರು ಮತ್ತೆ ಮತ್ತೆ ಮೆಲುಕು ಹಾಕುವ, ಅವುಗಳನ್ನು ಸೂಕ್ಷ್ಮವಾಗಿ ನೋಡಿ ಕಟ್ಟಿಕೊಡುವ ಒಂದು ಕೃತಿಗಳನ್ನು ಇದನ್ನು ನಾವು ನೋಡ್ತೀವಿ. ಇಲ್ಲಿ ತವರಿನ ಬಗೆಗಿನ ಕವಿತೆಗಳಿವೆ, ಪ್ರೇಮದ ಬಗೆಗಿನ ಕವಿತೆಗಳಿವೆ, ಕಣ್ಣೀರಿನ ವಸ್ತುವನ್ನು ಆರಿಸಿಕೊಂಡ ಕವಿತೆಗಳಿವೆ, ಸನ್ಮಾನ, ಸಾಂತ್ವನ, ಮುಖವಾಡ, ಸಂಬಂಧಗಳಲ್ಲಿರತಕ್ಕಂಥ ಮುಖವಾಡಗಳು ಮತ್ತು ಸಂಬಂಧದಲ್ಲಿರತಕ್ಕಂಥ ಮಾನವೀಯ ಅಂಶಗಳು, ಇವೆಲ್ಲವನ್ನು ಕೂಡ ಎಲ್ಲ ಸಂಗತಿಗಳನ್ನು ಕೂಡ ಬೇರೆ ಬೇರೆ ಕವಿತೆಗಳಲ್ಲಿ ಇವರು ಕಟ್ಟಿಕೊಡುವ ಇದನ್ನು ನಾವು ಕಾಣ್ತೇವೆ. ಈ ಎಲ್ಲ ಕವಿತೆಗಳಿಗಿರತಕ್ಕಂಥ ಒಂದು ದಾರ ಇದೆ, ಅದ್ಯಾವುದಂದರೆ ಭಾವ. ಒಂದು ಭಾವ ಸಂಬಂಧಿಯಾದ ಒಂದು ನೆಲೆಯಲ್ಲಿ ಇಲ್ಲಿನ ಕವಿತೆಗಳನ್ನು ಅವರು ಕಟ್ಟಿದ್ದನ್ನು ನಾವು ಗಮನಿಸ್ತೇವೆ. ಪದಗಳೆಲ್ಲ ಅದುವೇ, ನಮಗೆಲ್ಲ ಗೊತ್ತಿರುವ ಪದಗಳೇ. ಅಲ್ಲಿರತಕ್ಕಂಥ ಅರ್ಥಗಳು ಕೂಡ, ಅಲ್ಲಿ ಕಟ್ಟಿಕೊಡತಕ್ಕಂಥ ಅರ್ಥ ವೈಭವವೂ ಕೂಡ ಹೊಸತೇನೂ ಅಲ್ಲ. ಆದರೆ ಅದನ್ನು ಹೆಣೆಯುವ ಕೌಶಲ ಇದೆಯಲ್ಲ, ಒಂದು ವಸ್ತುವನ್ನು ನಮ್ಮ ಅನುಭವಗಳು, ನಾನೊಂದು 2-3 ಕವಿತೆಗಳನ್ನು ಉದಾಹರಣೆಗೆ ನಿಮಗೆ ಹಂಚ್ಕೊಳ್ತೇನೆ ನಿಮ್ಮ ಜೊತೆಗೆ. ನಾವೆಲ್ಲರ ಅನುಭವವನ್ನೇ ಎಷ್ಟು ಸೂಕ್ಷ್ಮ ನೋಡಿ ಎಷ್ಟು ಚಂದ ಆಗುವುದಲ್ಲ ಹಬ್ಬ ಅನ್ನಿಸುವ ಹಾಗೆ ಕಟ್ಟಿಕೊಡುವ ಒಂದು ಕೌಶಲ, ಅಂದರೆ ನೋಡುವ ದೃಷ್ಟಿಯ ಕೌಶಲದಿಂದ ಕವಿತೆ ಹೊಸತಾಗೋದು. ನಮ್ಮ ನಡುವಿನ ವಸ್ತುವೇ ಅದನ್ನು ಬರೆಯುವ ಕೌಶಲ ಮತ್ತು ನೋಡುವ ಹೊಸತನದಿಂದ ಅದು ಕಾವ್ಯ ಆಗುತ್ತೆ. ಕಾವ್ಯ ಸೃಷ್ಟಿಯ ಮೂಲ ತತ್ವವೇ ಇದು. ಒಂದು ಪದ್ಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆರಂಭದಲ್ಲಿ ಸೆರಗು ಅಂತ ಒಂದು ಪದ್ಯ ಇದೆ. ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ಬಹಳ ಮೆಚ್ಚಿಕೊಂಡು ಅದಕ್ಕೊಂದು ಪತ್ರ ಬೇರೆ ಬರೆದಿದ್ದಾರೆ. ಅದನ್ನು ಕೂಡ ಈ ಸಂಕಲನದಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ. ಸೆರಗು ನಮಗೆಲ್ಲ ಗೊತ್ತಿರುವ ಸಂಗತಿ. ಎಷ್ಟು ಒಂದು ಸೆರಗು ಎನ್ನುವ ಒಂದು ವಸ್ತುವನ್ನು ಇಟ್ಟುಕೊಂಡು ಅವರು ಒಂದು ಮಗು, ಒಂದು ಸೆರಗಿನ ಒಂದು ತಾಯಿ ಹೃದಯ ಹೇಗೆ ನೋಡುತ್ತೆ ನೋಡಿ. ಸೆರಗೆಂದ ಕ್ಷಣ ಮನ ಓಡುವುದು ಬಾಲ್ಯದತ್ತ, ಅದರ ಅನುಭೂತಿ ಹಿಡಿದು ನಿಲ್ಲಿಸುವುದು ಹಿಂದೆ ಬರದತ್ತ. ಪುಟ್ಟ ಮಗುವಿನ ಜಳಕದ ಪರಿಪೂರ್ಣತೆ ಅಮ್ಮನ ಸೆರಗ ತುದಿ, ಬೆಣ್ಣೆ ಮೈತುಂಬ ಹರಿದಾಡಿ ನೀರ ಹನಿಗಳನ್ನು ಸುಳಿವಿಲ್ಲದಂತೆ ಹೀರಿದಾಗ. ಪುಟ್ಟ ಮಗುವಿನ ಜಳಕದ ಪರಿಪೂರ್ಣತೆ ಅಮ್ಮನ ಸೆರಗ ತುದಿ, ಬೆಣ್ಣೆ ಮೈತುಂಬ ಹರಿದಾಡಿ ನೀರ ಹನಿಗಳನ್ನು ಸುಳಿವಿಲ್ಲದಂತೆ ಹೀರಿದಾಗ. ಪುಟ್ಟ ಕಂದನ ಸಿಹಿ ನಿದ್ದೆಯ ಸವಿಗಳಿಗೆ ಅಮ್ಮನ ಸೆರಗು ಮೈತುಂಬ ಬೆಚ್ಚನೆಯ ಸುಖ ಕೊಟ್ಟಾಗ. ಅಂಬೆಗಾಲಿಟ್ಟು ಸುಳಿದಾಗ ಕಣ್ಣ ಮುಚ್ಚಾಲೆಯಾಟಕ್ಕೆ, ಅಂಬೆಗಾಲಿಟ್ಟು ಸುಳಿದಾಗ ಕಣ್ಣ ಮುಚ್ಚಾಲೆಯಾಟಕ್ಕೆ ಕಂದನ ಕಿಲಿಕಿಲಿ ನಗುವಿಗೆ ಸ್ಫೂರ್ತಿಯಾಗಿತ್ತದು ಸೆರಗು. ಬೇಕು ಬೇಕೆನಿಸಿದಾಗ ಅಂಗೈಗೆ ಕಾಸುಗಳ ಉಡುಗೊರೆ ಅಮ್ಮನ ಸೆರಗ ತುದಿಯ ಗಂಟಿನಿಂದ. ಆಡಿ ಬಸವಳಿದು ಬೆವರ ಹರಿಸಿ ಓಡೋಡಿ ಬಂದಾಗ ಅಮ್ಮನ ಸೆರಗ ತಂಪಾದ ಗಾಳಿ ಹಿತವಾಗಿ ಸವರಿತ್ತು. ಬಿಸಿಲ ಬೇಗೆಗೆ ಹೊರಗಡಿ ಇಟ್ಟರೆ ಮರದಡಿಯ ತಂಪಿನಂತೆ ಸೆರಗಿನ ಹೊದಿಕೆ ನನ್ನ ತಲೆ ತುಂಬ. ಹಿರಿಯರ ಗದರಿಕೆಯಿಂದ ಆಟದಲ್ಲಿ ಜೊತೆಗಾರರ ಏಟಿನಿಂದ ರಕ್ಷಣೆಗೆ ಬೇಕಿತ್ತು ನನ್ನಮ್ಮನ ಸೆರಗು. ಬೆಳೆದು ದೊಡ್ಡವರೆನಿಸಿದರೂ ತಲೆ ಸ್ನಾನದ ನೀರಹನಿ ಮಿನುಗುತ್ತಿದ್ದರೆ ಪ್ರೀತಿಯ ಗದರುವಿಕೆಯ ಜೊತೆಗೆ ತಲೆ ನೇವರಿಸಿ ಪಸೆ ಆರಿಸಲು ಬೇಕಿತ್ತು ಈ ಸೆರಗು. ವರ್ತಮಾನಕ್ಕೆ ಬಂದು ಯೋಚಿಸಲು ಕುಳಿತರೆ, ಕವಿತೆಯ ಕೊನೆ, ವರ್ತಮಾನಕ್ಕೆ ಬಂದು ಯೋಚಿಸಲು ಕುಳಿತರೆ ಈಗಿನ ಮಕ್ಕಳು ಅದೆಷ್ಟು ನತದೃಷ್ಟರು. ಯಾಕೆಂದರೆ ನಮ್ಮ ನಡುವೆ ತುಂಬಿದ್ದಾರೆ ಸೆರಗೇ ಇಲ್ಲದ ಅಮ್ಮಂದಿರು, ಸೆರಗೇ ಇಲ್ಲದ ಅಮ್ಮಂದಿರು. ಬಹಳ ಚೆನ್ನಾಗಿದೆ. ಎಲ್ಲ ಕಾವ್ಯಕ್ಕೂ ಹಾಗೆ ಒಂದು ಶರೀರ ಅಂತ ಇರ್ತದೆ, ಒಂದು ಅದರ ಒಳಗಿರುವ ಆತ್ಮ ಅಂತ ಇದೆ. ಒಂದು ಶರೀರ ಏನು ಹೇಳುತ್ತೆ ಈ ಪದ್ಯದಲ್ಲಿ ಅಂತ ನಾವು ನೋಡಿದ್ದೇವೆ. ಅಂದರೆ ಒಂದು ಸೆರಗನ್ನು ಹೇಗೆ ಬಳಕೆ ಮಾಡ್ತಾರೆ ಅಮ್ಮ ಒಂದು ಮಗುವಿನ ಸುತ್ತ ಅನ್ನುವುದು ಅದು ಹೊರಗಿನ ಒಂದು ಆವರಣ. ಆದರೆ ಮಗುವಿಗೆ ಆಸರೆಯಾಗಿ ನಿಲ್ಲುವ ಒಬ್ಬಳು ತಾಯಿಗೆ ಒಂದು ರೂಪಕ. ಈ ಸೆರಗು ಎನ್ನುವುದು ಒಂದು ಮಗುವಿನ ಬೆಳವಣಿಗೆಯಲ್ಲಿ ಮಗುವಿಗೆ ಆಸರೆಯಾಗಿ ಅವಳನ್ನು ಬೆಳೆಸುವ ಒಂದು ರೂಪಕವಾಗಿ ಈ ಸೆರಗು ಕಾಣುತ್ತೆ.
ಆ ಕೊನೆ ಬಹಳ ಅರ್ಥಪೂರ್ಣ ಇದೆ. ಯಾಕಂದರೆ ಆಧುನಿಕ ವರ್ತಮಾನದ ಕಾಲದಲ್ಲಿ ಈ ಸೆರಗಿಲ್ಲದ ಅಮ್ಮಂದಿರು ಅಂದರೆ ಎಲ್ಲ ಚೂಡಿದಾರ ಹಾಕ್ಕೊಂಡು ಇವತ್ತು, ಅಂದರೆ ಆ ಅರ್ಥದಲ್ಲಿ ಅಷ್ಟೇ ಅಲ್ಲ, ಮಕ್ಕಳು ವರ್ತಮಾನದ ಆಧುನಿಕ ಬದುಕು ಅದು ನಮ್ಮ ಒತ್ತಡ, ನಮ್ಮ ಉದ್ಯೋಗ, ನಮ್ಮ ಏನು ಒತ್ತಡಗಳ ಕಾರಣಗಳಿಂದಾಗಿ ತಾಯಂದಿರು ಮಕ್ಕಳ ಕಡೆಗೆ ಗಮನ ಕೊಡ್ತಾ ಇಲ್ಲ ಎನ್ನುವ ಒಂದು ಸೂಕ್ಷ್ಮವನ್ನು ಅದು ಹೇಳುತ್ತೆ. ಅಂದರೆ ವರ್ತಮಾನದಲ್ಲಿ ಮಕ್ಕಳಿಗೆ ಒಂದು ತಾಯಿಯ ಒಂದು ಪ್ರೀತಿ ಸಿಗ್ತಾ ಇಲ್ಲ, ತಾಯಿಯ ಒಂದು ಮಾರ್ಗದರ್ಶನ ಸಿಗ್ತಾ ಇಲ್ಲ. ಮಕ್ಕಳನ್ನು ಬೆಳೆಸುವುದಕ್ಕೆ ಅಂದರೆ ಆಧುನಿಕತೆ ಎನ್ನುವುದು ಒಂದು ತಾಯ್ತನದ ಮೇಲೆ ಎಂಥ ಸವಾಲನ್ನು ಎಸೆದಿದೆ ಎನ್ನುವುದನ್ನು ಪದ್ಯ ಎಷ್ಟು ಸೊಗಸಾಗಿ ವಿವರಿಸ್ತದೆ, ಸರಳವಾಗಿ ಎಷ್ಟು ಚೆನ್ನಾಗಿ ವಿವರಿಸ್ತದೆ. ಇಂಥ ಪದ್ಯಗಳನ್ನು ತುಂಬ ಕಟ್ಟಿಕೊಟ್ಟವರು ಈ ಕವನ. ನಾನೆಲ್ಲವನ್ನು ಹೇಳ್ತಾ ಹೋಗೋದಿಲ್ಲ, ನೀವು ಮತ್ತೆ ಕೊಂಡುಕೊಳ್ತೀರಿ, ಮತ್ತೆ ಅದನ್ನು ಓದ್ತೀರಿ, ಸವಿತೀರಿ. ಒಂದೆರಡು ಪದ್ಯಗಳನ್ನಷ್ಟೇ ನಾನು ಇಲ್ಲಿ ಹೇಳ್ತೇನೆ. ಬಹುತೇಕ ನಾನು ಈಗಾಗಲೇ ಹೇಳಿದ ಹಾಗೆ ಕುಟುಂಬದ ಒಳಗಿನ ಸಂಗತಿಗಳೇ, ಅದರಲ್ಲಿ ಮುಖ್ಯವಾಗಿ ದಾಂಪತ್ಯದ ಹೊಂದಾಣಿಕೆಯ ಬಗ್ಗೆ ಅದು ಮಾತಾಡುತ್ತೆ. ಹೊಂದಾಣಿಕೆ ಬೇಕು ಇಡೀ ಅವರ ಇದರಲ್ಲಿ. ಅಂದರೆ ಆಧುನಿಕತೆಯ ಸ್ತ್ರೀವಾದದ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಪ್ರತಿಯೊಂದು ಕೂಡ ನಾವು ಸ್ತ್ರೀಯರು ಹೀಗೆ, ನಾವು ಪುರುಷರಿಗಿಂತ ಏನು ಕಡಿಮೆ, ನಾವು ಪುರುಷರಿಗಿಂತ ಮೇಲು, ಈ ತರಹದ ಒಂದು ಸ್ತ್ರೀವಾದದ ಒಂದು ಆಕ್ರೋಶ ಏನಿದೆ, ಆ ಆಕ್ರೋಶ ಇವರಲ್ಲಿಲ್ಲ. ಬದಲಾಗಿ ಒಂದು ಪ್ರೀತಿಯಿಂದ ಹೊಂದಾಣಿಕೆಯ ಬದುಕು ಬೇಕು, ಪುರುಷ ಮತ್ತು ಸ್ತ್ರೀಯ ನಡುವೆ ಒಂದು ಹೊಂದಾಣಿಕೆಯ ಬದುಕು ಬೇಕು ಎನ್ನುವುದನ್ನು ನಂಬಿದವರು ವಿಜಯಕ್ಕ. ಒಂದು ವೇಳೆ ಹೊಂದಾಣಿಕೆ ತಪ್ಪಿದರೆ ಜಗಳ ಆಗುತ್ತೆ ಮನೆಯಲ್ಲಿ. ಒಂದು ಜಗಳದ ಚಿತ್ರ ಇದೆ, ಆ ಪದ್ಯ ನಾನು ಓದ್ತೇನೆ. ಒಂದು ಜಗಳದ ಬಗೆಗಿನವರ ಪದ್ಯ, ಕೆಲವು ಸಾಲುಗಳನ್ನು ಓದ್ತೇನೆ ನೋಡಿ. ಜಗಳಕ್ಕೆ ನೆಪಗಳು ಕೆಲವು. ಜಗಳ ಆದರೆ ಏನಾಗುತ್ತೆ ಅಂತ ಮನೆಯಲ್ಲಿ. ಮನದ ಶಾಂತಿಯ ಪಲ್ಲಟಕ್ಕೆ ಕಾರಣವು ಹೊತ್ತಾಯಿತೇಳಿ ಎನ್ನುವ ಇನಿದನಿ ಇಲ್ಲ. ಜಗಳ ಆದರೆ ಹೊತ್ತಾಯಿತು ಏಳಿ ಎನ್ನುವ ಇನಿದನಿ ಇಲ್ಲ. ಅಡುಗೆ ಪಾತ್ರೆಯಲ್ಲಿ ಪಾತ್ರೆಗಳ ಶಬ್ದ ವೈಭವಗಳೆಲ್ಲ. ಕುಳಿತೆಡೆ ಯಾವುದೂ ಬರುವ ಲಕ್ಷಣವಿಲ್ಲ. ಬಿಸಿ ನೀರು ಬಿಸಿ ಕಾಫಿಯ ಸೇವೆ ಇಲ್ಲ. ಜಳಕಕ್ಕೆ ಹೋದರೆ ಹಂಡೆಯಲ್ಲಿ ನೀರಿಲ್ಲ. ತಣ್ಣೀರ ಸ್ನಾನವೇ ಗತಿಯಾಗುವುದಲ್ಲ. ತಟ್ಟೆಗಳನ್ನು ಮುಖದೆದುರು ಕುಕ್ಕಿಡುವ ರಭಸಕ್ಕೆ ಚೆಲ್ಲುಳಿದ ತಿಂಡಿಗಳು ಹಸಿವೆಯನ್ನು ತಣಿಸುತ್ತಿಲ್ಲ. ಗರಿ ಬಟ್ಟೆಗಳು ಕೈಗೆ ಸಿಗುವುದಿಲ್ಲ. ಕರವಸ್ತ್ರಕ್ಕೂ ಅಲೆದು ಸುಸ್ತಾಗುತ್ತಿದೆಯಲ್ಲ. ಹೊಸ್ತಿಲ ಬಳಿ ಬಂದು ಮರೆತಿರುವುದನ್ನು ಕೈಗೆ ಕೊಡುವವರಿಲ್ಲ. ಹುಡುಕಾಟ ಪರದಾಟದಲ್ಲಿ ಸಮಯ ವ್ಯರ್ಥವಾಗುವುದಿಲ್ಲ. ಅನ್ನ ಬೆಂದಿರುವುದಿಲ್ಲ, ಸಾಂಬಾರಿಗೆ ಉಪ್ಪಿಲ್ಲ. ತಟ್ಟೆಯ ಸುತ್ತ ಬೇರೇನೂ ಕಾಣಿಸುವುದಿಲ್ಲ. ರಾತ್ರಿಯಲ್ಲಿ ಮಾತ್ರೆ ಔಷಧಿಗಳ ಉಪಚಾರವಿಲ್ಲ. ಮಂಚದ ಬಳಿಯಲ್ಲಿ ನೀರಿನ ಸುಳಿವಿಲ್ಲ. ಮನೆಯಿಂದ ಹೊರಟಾಗ ನಗುಮುಖದ ಬೀಳ್ಕೊಡುಗೆಯಿಲ್ಲ. ಮನೆಗೆ ಬಂದಾಗ ನಲುಮೆಯ ಸ್ವಾಗತವಿಲ್ಲ. ಮುಚ್ಚಿರುವ ತುಟಿಗಳಲ್ಲಿ ಮೌನದ ಮೆರವಣಿಗೆ. ಪಾತ್ರೆ ಬಾಗಿಲುಗಳೇ ಮಾತಿನ ಮಲ್ಲಿಗೆ. ಮುನಿಸಿ ಬಿಡು ಮಡದಿ ದಮ್ಮಯ್ಯ. ಇನ್ನೆಂದು ಜಗಳವಿಲ್ಲ ಅಮ್ಮಯ್ಯ. ಸೋತು ಹೋದೆನೆಂದು ಒಪ್ಪಿರುವೆ ನಾನು. ಬಿಗಿ ಹಿಡಿದ ತುಟಿಗಳಲ್ಲಿ ಒಮ್ಮೆ ನಗು ಉಕ್ಕಿಸು ನೀನು. ಇದು ಕೊನೆಗೆ ಹೇಳುವುದು ಸುಂದರಾಂಗರ ಮಾತದು. ಬಹಳ ಸೊಗಸಾದ ಒಂದು ಜಗಳ. ಆದರೆ ಒಂದು ಮನೆಯಲ್ಲಿ ಒಂದು ಗಂಡು ಮತ್ತು ಹೆಣ್ಣು, ಇದು ಅವರ ಮನೆ ಕಥೆ ಮಾತ್ರ ಅಲ್ಲ. ಆದ್ದರಿಂದ ಅಂದರೆ ಈ ತರಹದ ಒಂದು ಸೊಗಸಿನ ಒಂದು ದಾಂಪತ್ಯದ ಚಿತ್ರವನ್ನು ಅವಳು ಅಂದರೆ ಎಷ್ಟು ಸೂಕ್ಷ್ಮ ನೋಡ್ತಾರೆ ಅಂತ. ಪರಕಾಯ ಪ್ರವೇಶ ಅಂತ ಗಂಡನ ಒಂದು ನೆಲೆಯಿಂದ ಅವರು ನೋಡ್ತಾ ಬರ್ತಾರೆ ನೋಡಿ. ಅಂದರೆ ಈ ಒಂದು ಸೂಕ್ಷ್ಮತೆ ಉಂಟಲ್ಲ, ದೈನಂದಿನ ಬದುಕಿನಲ್ಲಿ ಬರುವ ಸೂಕ್ಷ್ಮತೆಗಳೇ. ಆದರೆ ಜಗಳ ಎನ್ನುವುದು ಹೇಗೆ ಒಂದು ದಾಂಪತ್ಯದಲ್ಲಿ ತೊಂದರೆಯನ್ನು ಕೊಡ್ತದೆ, ಆಗಬಾರ್ದು ಎನ್ನುವ ಸಂಗತಿಗಳನ್ನು ಅವರು ಹೇಳ್ತಾರೆ. ಹಾಗೇನೆ ಒಂದು ಹೆಣ್ಣಿಗೆ ಸ್ವಾತಂತ್ರ್ಯ. ಗಂಡು ನೋಡಿ ಸಾಮಾನ್ಯ ಸರ್ ಈಗ ಮಾತಾಡುವಾಗ ಹೇಳಿದರು, ಗಂಡಿಗೆ ಒಂದು ಸ್ವಾತಂತ್ರ್ಯ ಅದನ್ನು ಅವ್ರು ಪಡ್ಕೊಳ್ತಾರೆ, ಅದನ್ನು ಅವರು ಭಾಳ ಸಂಭ್ರಮಿಸ್ತಾರೆ. ಅದುವೇ ಹೆಣ್ಣಿನ ಸ್ವಾತಂತ್ರ್ಯಕ್ಕೆ ಬರುವಾಗ ಗಂಡು ಭಾಳ ಅದನ್ನೊಂದು ಒಪ್ಪಿಕೊಳ್ಳದ, ಅದರ ಬಗ್ಗೆ ಒಂದು ಪ್ರೀತಿ ತೋರದ ಒಂದು ಮನಸ್ಥಿತಿ ಇದೆ. ಅದನ್ನು ಅವರು ನೋಡಿದ್ದಾರೆ. ಅಂದರೆ ಇವರ ಪ್ರತಿಭಟನೆಯ ಅಂಶಗಳಿವೆ ಅಲ್ಲ, ಅದೆಲ್ಲ ಬಹಳ ತಣ್ಣಗೆ ಇದೆ. ಇನ್ನೊಂದು ನಗಬಾರದೆ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನಾನು ಪದ್ಯವೇ ಓದ್ತೇನೆ. ನೀನೊಮ್ಮೆ ನಗಬಾರದೇನಲ್ಲ, ನಾನಿನ್ನ ನಗಿಸಿದರೂ
ನೀ ನಗುವುದಿಲ್ಲವೇಕೆ? ಗೆಳೆಯರ ಜೊತೆಯಲ್ಲಿ ಸ್ನೇಹಕೂಟವೆಂಬ ಸಂಭ್ರಮದಲ್ಲಿ ಮಧುಭರಿತ ಗ್ಲಾಸುಗಳ ಠೇಂಕಾರದಲ್ಲಿ 32 ಹಲ್ಲುಗಳ ಪ್ರದರ್ಶನದಲ್ಲಿ ಕೆನ್ನೆ ತುಂಬ ಗುಳಿ ಮೂಡಿಸುತ್ತಾ ನೀ ನಗುವ ಸೊಬಗೆಲ್ಲಿ. ಆದರೆ ಸಾರಿ ಪ್ಯಾಲೇಸಿನಲ್ಲಿ ಸೀರೆಗಳ ರಾಶಿಯ ಮಧ್ಯದಲ್ಲಿ ಸಿಂಗಾರದಲ್ಲಿ ನಾ ಕುಳಿತು ಈ ಸೀರೆ ಅಂದವೇ, ಈ ಬಣ್ಣ ನನಗೆ ಚಂದವೇ ಅಂದಾಗ ನಿನ್ನ ಮೊಗದ ನಗೆ ಮಾಯವಾಗುವುದೇಕೆ? ನೀ ನಗುವುದಿಲ್ಲವೇಕೆ? ಚೆನ್ನಾಗಿದೆ. ಸಭೆ ಸಮಾರಂಭ ಸನ್ಮಾನ ಆಟ ನೇಮ ಕೋಲ ಎಂದೆಲ್ಲ ಚಕಚಕನೆ ಚುರುಕಾಗಿ ಎಲ್ಲರ ಜೊತೆ ಮುಗ್ಧ ನಗುವಿನ ಫೋಸು ನೀಡುವ ನೀನು ಜ್ಯುವೆಲ್ಲರಿ ಶಾಪಲ್ಲಿ ಕಣ್ಣು ಕುಕ್ಕುವ ಆಭರಣಗಳ ಹೊಳಪಲ್ಲಿ ಒಡವೆಯೊಂದನ್ನು ಧರಿಸಿ ನಗು ಉಕ್ಕಿಸಿ ನಿನ್ನೆದುರು ನಾ ಬಂದು ಒಪ್ಪಿಗೆಯೇ ಅಂದಾಗ ನಿನ್ನ ಮೊಗದ ನಗೆ ಮಾಯವಾಗುವುದೇಕೆ? ನೀ ನಗುವುದಿಲ್ಲವೇಕೆ? ಇಂಥ ಪ್ರಶ್ನೆಗಳನ್ನು ಅವರು ಸುಮ್ಮನೆ ನಕ್ಕು ಬಿಡು ಒಮ್ಮೆ ಅಂತ ಹೇಳ್ತಾರೆ. ಅಂದರೆ ಪದ್ಯ ಬಹಳ ಸ್ವಾರಸ್ಯಪೂರ್ಣ ಆಗಿದೆ. ಅದರ ಒಳಗಡೆ ಒಂದು ಮನಸ್ಸಿದೆ. ಏನಂದರೆ, ನೋಡು, ನಿನ್ನ ಸ್ವಾತಂತ್ರ್ಯ ನೀನು ಅನುಭವಿಸ್ತೀಯಾ, ನಿನ್ನ ಆನಂದವನ್ನು ನೀನು ಅನುಭವಿಸ್ತೀಯಾ, ನಿನಗೆ ನಿನ್ನದೇ ಆದಂಥ ಒಂದು ಪ್ರಪಂಚ ಇದೆ, ನನಗೊಂದು ನನ್ನದೇ ಆದ ಪ್ರಪಂಚ ಇದೆ. ಸೀರೆಯನ್ನು ಸೀರೆ ಒಳ್ಳೊಳ್ಳೆ ಸೀರೆ ತಗೊಳ್ಳೋದು, ಒಳ್ಳೊಳ್ಳೆಯ ಅಲಂಕಾರದ, ಅದು ನನ್ನ ಆಸಕ್ತಿ. ಅದನ್ನು ನೀನು ಗೌರವಿಸು. ಯಾಕಾಗಿ ಗೌರವಿಸೋದಿಲ್ಲ ಅಲ್ವಾ? ಆಭರಣಗಳನ್ನು ಹಾಕಿಕೊಳ್ಳುವುದು ಅದು ನನ್ನ ಏನೋ ಒಂದು ಆನಂದ, ಅದರಿಂದ ನಂಗೆ ಖುಷಿ ಇದೆ. ಅದನ್ನು ನೀನು ಯಾಕೆ ಒಪ್ಕೊಳ್ಳೋದಿಲ್ಲ? ನಿನ್ನ ಸಂತೋಷವನ್ನು ನೀನು ಅನುಭವಿಸುವ ಹಾಗೆ ನನ್ನ ಸಂತೋಷವನ್ನು ಅನುಭವಿಸುವುದಕ್ಕೂ ನಿನ್ನ ಜೊತೆ ಆಗಬೇಡವೆ? ಈ ತರಹದ ಒಂದು ತಣ್ಣನೆಯ ಒಂದು ಎಚ್ಚರಿಕೆಯನ್ನು, ಜಾಗೃತಿಯನ್ನು ಅವರ ಕವಿತೆಗಳಲ್ಲಿ ನಾವು ಗುರುತಿಸ್ತೇವೆ. ಇನ್ನೊಂದು ಪದ್ಯವನ್ನು ಓದಿ ನಾನು ನನ್ನ ಮಾತನ್ನು ಕೊನೆಗೊಳಿಸುವ ಪ್ರಯತ್ನ ಮಾಡ್ತೇನೆ. ಕಲ್ಲಾಗು ಅಂತ ಒಂದು ಕವಿತೆ ಇದೆ. ಕಲ್ಲಾಗು ಅಂತ ನಮ್ಮಲ್ಲಿ ನಾವು ಏನು ಹೆಣ್ಣೆ ಕಲ್ಲಾಗು. ನಮ್ಮಲ್ಲಿ ದ್ರೌಪದಿ ಮತ್ತು ಸೀತೆ 2 ಪಾತ್ರಗಳು ನಮ್ಮ ಪುರಾಣಗಳಲ್ಲಿ, ಸೀತೆ ಮತ್ತು ದ್ರೌಪದಿ. ಇಬ್ಬರು ಸ್ತ್ರೀತ್ವದ 2 ಮುಖಗಳು. ಒಬ್ಬಳಲ್ಲಿ ಬಹಳ ಶಾಂತ, ಪರಂಪರೆಯನ್ನು ಒಪ್ಪಿಕೊಳ್ಳುವ, ಎಲ್ಲರನ್ನು ಪ್ರೀತಿಸುವ ಒಂದು ಗುಣ. ತಪ್ಪಿದ್ರೂ ಕೂಡ, ಎದುರು ಮಾಡಿದ ಪುರುಷನ ಮಾಡಿದ ತಪ್ಪುಗಳಿದ್ದರೂ ಕೂಡ ಅದನ್ನು ಹೊಟ್ಟೆಗೆ ಹಾಕೊಳ್ಳುವ, ಅದನ್ನು ಏನೋ ತಾನೇ ಅಲ್ಲಿ ತನ್ನೊಳಗೆ ಕೊರಗುವ, ತನ್ನೊಳಗೆ ನುಂಗಿಕೊಳ್ಳುವ ಒಂದು ಗುಣವುಳ್ಳ ಸೀತೆಯ ಒಂದು ಆದರ್ಶ ಇದೆ ನಮ್ಮಲ್ಲಿ. ಹಾಗೇನೆ ಏನು ಸರಿ ಇಲ್ಲ ಅಂತಾದಾಗ ಅದನ್ನು ದಿಟ್ಟತನದಿಂದ ಎದುರಿಸುವ ಒಂದು ದ್ರೌಪದಿಯ ಒಂದು ಆಕ್ರೋಶದ ಒಂದು ಮಾದರಿ ಕೂಡ ನಮ್ಮಲ್ಲಿದೆ. ಇವರದ್ದು ಸೀತೆಯ ದಾರಿ. ಅವರು ಏನಂದರೆ, ಒಂದು ರಾಮಾಯಣದಲ್ಲೂ ಕೂಡ ರಾಮನನ್ನು ತುಂಬ ಕಡೆ ಸೀತೆ ಪ್ರಶ್ನೆ ಮಾಡ್ತಾಳೆ, ಅಲ್ಲಲ್ಲಿ ಪ್ರಶ್ನೆ ಮಾಡ್ತಾಳೆ. ಆದರೆ ಪ್ರಶ್ನೆ ಮಾಡುವಾಗ ಗೌರವದಿಂದ ಪ್ರಶ್ನೆ ಮಾಡ್ತಾಳೆ, ಬಹಳ ಪ್ರೀತಿಯಿಂದ ಪ್ರಶ್ನೆ ಮಾಡ್ತಾಳೆ. ಅಂಥ ಪ್ರಸಂಗಗಳು ತುಂಬ ರಾಮಾಯಣದಲ್ಲಿ ಬರ್ತವೆ. ಸೀತೆಯನ್ನು ರಾಮ ಕಾಡಿಗೆ ಬಿಟ್ಟಾಗಲೂ ಕೂಡ ನಮ್ಮ ಕವಿಗಳು ಬರೀತಾರೆ. ಹೇಗೆಂದರೆ, ಸೀತೆ ಹೇಗೆ ಹೇಳ್ತಾಳೆ, ಕಾಡಿನಲ್ಲಿ ತುಂಬಿದ ಗರ್ಭಿಣಿ, ಕಾಡಿನಲ್ಲಿ ರಾಮ ಬಿಟ್ಟು ಬಂದಿದ್ದಾನೆ, ಲಕ್ಷ್ಮಣ ಬಿಟ್ಟು ಬಂದಿದ್ದಾನೆ. ಆಗ ರಾಮನನ್ನು ನೆನಪು ಮಾಡಿಕೊಂಡು ದ್ರೌಪದಿ ಆಗಿದ್ದರೆ ಹೇಗೆ ಮಾಡ್ತಿದ್ರು ಅಂತ ನೋಡಿ. ಸೀತೆ ಏನು ಮಾಡ್ತಾಳೆ ಅಂದರೆ, ಅವಳು ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಮಾತಾಡ್ತಾಳೆ. ಕರುಣಾಳು ರಾಘವನ ಬಿಟ್ಟುಬಿಟ್ಟಿದ್ದಾನೆ ಕಾಡಿನಲ್ಲಿ, ಆದರೂ ರಾಮ ಅವನಲ್ಲಿ ತಪ್ಪಿಲ್ಲ, ನಾನೇ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ ಪಾಪದ ಫಲ ಇರಬೇಕು ಇದು ಅಂತ ರೋಧಿಸ್ತಾಳೆ. ರಾಮ ಯಾವತ್ತೂ ಕೆಟ್ಟದ್ದನ್ನು ಮಾಡಲ್ಲ ಅಂತ ನಂಬಿದ್ದಾಳೆ. ಅಂತಹ ಒಂದು ನಂಬಿಕೆಯ ಗುಣ ಇದೆ. ಅಂದರೆ ಹೀಗೆ ತನ್ನ ಒಳಗೆ ತನ್ನನ್ನು ತಾನೇ ಏನು ಸರಿಪಡಿಸಿಕೊಳ್ಬೇಕು, ತನ್ನ ಒಳಗಡೆನೆ ಎಲ್ಲವನ್ನು ನುಂಗಿಕೊಳ್ಬೇಕು ಎನ್ನುವ ಒಂದು ಭಾವ ಈ ಪದ್ಯದಲ್ಲಿದೆ. ಬಹುಶಃ ಈ ಹೊರಗಿನ ಭಾವ ಹಾಗಿದ್ರೂ ಅದರ ಒಳದನಿ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಓದಿ ನಾನು ಮುಗಿಸ್ತೇನೆ ನನ್ನ ಮಾತು. ಕಲ್ಲಾಗು ಹೆಣ್ಣೆ ನೀ ಕಲ್ಲಾಗು, ತವರ ತೊರೆದು ಗಂಡನ ಮನೆಗೆ ಅಡಿಯಿಟ್ಟೊಡನೆ ಜಡವಾಗು ನೀ ಜಡವಾಗು, ತುಂಬಿದ ಮನೆಗೆ ಹೋದೆಯಾದರೆ ನೀ ಸೂತ್ರದ ಗೊಂಬೆಯಾಗು, ಅವರ ತಾಳಕ್ಕೆ ಕುಣಿಯುವ ನರ್ತಕಿಯಾಗು. ಅತ್ತೆ ಮಾವಂದಿರ ಕೊಂಕಿಗೆ ನೀ ಕಿವುಡಾಗು, ನಾದಿನಿ ಭಾವ ಮೈದುನರ ಟೀಕೆಗಳಿಗೆ ನೀ ಪ್ರತಿಮೆಯಾಗು, ಕಣ್ಣಿದ್ದು ಕುರುಡಳಾಗು, ಕಿವಿಯಿದ್ದು ಕಿವುಡಳಾಗು. ಬಿರುನುಡಿಗಳಿಗೆ ಉತ್ತರಿಸದಿರೋ, ಅವಮಾನಕ್ಕೆ ಬೇಸರಿಸದಿರೋ, ನಿನ್ನ ತಪ್ಪಿ ಎತ್ತಿ ಹಿಡಿದರೆ ಮೌನದಲ್ಲಿ ಒಪ್ಪಿಕೋ,
ಅವರ ತಪ್ಪ ಮುಚ್ಚಿಟ್ಟರೆ ಮನಸ್ಸಲ್ಲೇ ಅಪ್ಪಿಕೋ, ಬಾಯಿದ್ದು ಮೂಕಳಾಗು, ಹೃದಯವಿದ್ದು ಮೂರ್ತಿಯಾಗು. ಸರಸಕ್ಕೆ ಜೊತೆಯಾಗು, ವಿರಸದಿಂದ ದೂರವಿರು, ಭಾವನೆಗಳ ಸ್ಪಂದನಕ್ಕೆ ನೀನೆಂದು ಅಣಿಯಾಗಿರು. ಹೇಳಿದ್ದು ಮಾಡು ನೆಲವನ್ನೇ ನೋಡು, ಹೇಳಿದ್ದು ಮಾಡು ನೆಲವನ್ನೇ ನೋಡು. ಹೆಣ್ಣಿಗೆ ಮದುವೆಯ ತನಕ ಹೆತ್ತವರ ಚಿಂತೆ, ಅದರ ನಂತರ ತನ್ನತನದ ಚಿಂತೆ, ಹೆತ್ತ ನಂತರ ಮಕ್ಕಳ ಭವಿಷ್ಯದ ಚಿಂತೆ. ಮರ್ಯಾದೆಗಾಗಿ, ಹೆತ್ತವರಿಗಾಗಿ, ಮಕ್ಕಳಿಗಾಗಿ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರು. ಕಲ್ಲಾಗು ಹೆಣ್ಣೆ ನೀ ಕಲ್ಲಾಗು. ಭಾಳ ಒಳ್ಳೆ. ನಾನು ಅವರಲ್ಲಿ ಅದ ಕವಿತೆ ಕುರಿತು ಮಾತಾಡ್ತಾ ಇದ್ದೆ, ಹಾಗೆ ಹೇಳ್ತಾ ಇದ್ರು, ಸಮಾಜದಲ್ಲಿ ಇಂಥದ್ದು ತುಂಬ ಇದೆ ಸರ್. ತುಂಬ ಸಂಗತಿ ಮನೆಗಳನ್ನು ನಾನು ನೋಡಿದ್ದೇನೆ. ತುಂಬ ಮನೆಗಳಲ್ಲಿ ನನ್ನ ಅದೃಷ್ಟ ಏನಂದರೆ ನನಗೆ ನನ್ನ ಕುಟುಂಬದಲ್ಲಿ ಈ ಸ್ಥಿತಿ ಬರಲಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ತುಂಬ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ಆ ಕುಟುಂಬಗಳಲ್ಲಿರುವಂಥ ಹೆಣ್ಣುಮಕ್ಕಳ ದುಃಖ ಏನು ಅನ್ನೋದನ್ನು ನಾನು ಅರ್ಥ ಮಾಡಿದ್ದೇನೆ. ಅಂದರೆ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಾಗ ಆ ಗಂಡನ ಮನೆಯಲ್ಲಿ ಹೇಗೆ ನೋಡಿಕೊಳ್ಬೇಕು, ತವರಿನ ಒಂದು ಆವರಣವನ್ನು ಸೃಷ್ಟಿ ಮಾಡಬೇಕು ವಾಸ್ತವದಲ್ಲಿ. ಆದರೆ ಹಾಗಾಗದೆ ಎಲ್ಲವನ್ನು ಹೆಣ್ಣೊಬ್ಬಳು ನುಂಗಿಕೊಂಡು ಕಲ್ಲಾಗಿ ಬದುಕಬೇಕಾದ, ತನ್ನ ಎಲ್ಲ ಆಸೆಗಳನ್ನು, ತನ್ನ ಎಲ್ಲ ಏನು ಕನಸುಗಳೇನಿವೆ ಅವುಗಳನ್ನೆಲ್ಲ ಒಳಗೊಳಗೆ ಅದುಮಿಟ್ಟುಕೊಂಡು ತಾನು ಕಲ್ಲಾಗುತ್ತಾ ಉಳಿದವರ ಭಾವಗಳಿಗೆ, ಉಳಿದವರ ಕನಸುಗಳಿಗೆ, ಉಳಿದವರ ಬದುಕಿಗೆ ತಾನು ಬದುಕಾಗಬೇಕಾದಂಥ ಒಂದು ಸ್ಥಿತಿ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಇದೆ. ಅದನ್ನು ಉದ್ದೇಶದಲ್ಲಿಟ್ಟುಕೊಂಡು ಇವರು ಹೇಳಿದ್ದಾರೆ. ಅದರಿಂದಲೇ ಈ ಕವಿತೆಯ ಆತ್ಮ ಏನು ಅಂದರೆ, ಇದು ಹೆಣ್ಣನ್ನು ನೀವು ಗೌರವದಿಂದ ನೋಡಬೇಕು, ಅವಳ ಮನಸ್ಸನ್ನು ಮುದುಡುವ ಹಾಗೆ ನೀವು ಮಾಡಬಾರದು ಎನ್ನುವ ಒಂದು ಆಶಯ ಧ್ವನಿಯಾಗಿ ಈ ಕವಿತೆಯ ಒಳಗಿರುವುದನ್ನು ನಾವು ಗಮನಿಸ್ಬೋದು. ಇನ್ನೂ ಕವಿತೆಗಳು ತುಂಬ ಇವೆ. ನಾನು ಸಮಯ 10 ನಿಮಿಷ ಅಂತ ಹೇಳಿದರು, ನಾನು 15 ನಿಮಿಷ ಈಗಾಗಲೇ ತಗೊಂಡೆ. ಅದರಿಂದ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಅಂತೂ ಕರಾವಳಿಯ ಕವಿಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಒಬ್ಬರು ಕವಯಿತ್ರಿಯಾಗಿ ನಮಗೆ ವಿಜಯಕ್ಕ ಕಾಣಿಸಿಕೊಳ್ತಾ ಇದ್ದಾರೆ. ಇವತ್ತು ಬಹಳ ದಿನಗಳ ನಂತರ, ತುಂಬ ವರ್ಷಗಳಿಂದ ಬರೀತಾ ಇದ್ದಾರೆ. ಒಂದು ಮೊದಲ ಕವನ ಸಂಕಲನ ತರಲಿಕ್ಕೆ ತುಂಬ ತಡ ಮಾಡಿದರು ಅವರು ವಾಸ್ತವದಲ್ಲಿ. ಯಾಕಂದರೆ ಎಷ್ಟು ವರ್ಷಗಳಿಂದ ಬರೀತಾ ಇದ್ದಾರೆ ಈ ಕವನಗಳನ್ನೆಲ್ಲ. ಅವರು ಮೊದಲೇ ಬಂಟರವಾಣಿಯಲ್ಲಿ ಆವಾಗಿಂದ ಅವರ ಕವಿತೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಒಳ್ಳೆಯ ತಡವಾದರೂ ಕೂಡ ತುಂಬ ಒಳ್ಳೆಯ ಸಂಕಲನವೊಂದನ್ನು ಇವತ್ತು ನಮಗೆ ತಂದುಕೊಟ್ಟಿದ್ದಾರೆ. ಕರಾವಳಿಯ ಒಂದು ಸ್ತ್ರೀಯರ ನಿಜತನ ಏನಿದೆ, ಇಲ್ಲಿರತಕ್ಕಂಥ ಸ್ತ್ರೀಯರಿಗಿರತಕ್ಕಂಥ ಒಂದು ಗುಣ ಏನಿದೆ, ಅವರು ಪರಂಪರೆಯನ್ನು ಒಪ್ಪಿಕೊಳ್ಳುವವರು ಮತ್ತು ಒಳಗೆ ಒಂದು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುವ, ಅದನ್ನು ಪಡಿಬೇಕು ಎಂದು ಭಾವಿಸುವ ಒಂದು ಬಂಟ ಸಮುದಾಯದ ಒಂದು ಹೆಣ್ಣುಮಗಳಾಗಿ ಅವರು ಅವರ ಆ ಕಾವ್ಯದ ಶಕ್ತಿಯನ್ನು ಈ ಕವಿತೆಗಳ ಒಳಗಡೆ ತುಂಬಿದ್ದಾರೆ. ಸಮರಸವೇ ಜೀವನ ಎನ್ನುವುದು ಅವರ ಕವಿತೆಗಳ ಮುಖ್ಯ ಆಶಯವಾಗಿ ನಿಂತಿದೆ. ಎಲ್ಲೂ ಸುಖ ದುಃಖ ಇರುತ್ತದೆ, ಆದರೆ ಆ ದುಃಖ ಮಿತಿಗಳನ್ನು ನಾವು ಮೀರಬೇಕು, ನಾವು ಮನುಷ್ಯ ಪ್ರೀತಿಯಿಂದ ಬದುಕಬೇಕು ಎನ್ನುವುದನ್ನು ಭಾವಬಿಂಬದ ಕವಿತೆಗಳು ನಮ್ಮ ಮುಂದಿಡ್ತವೆ. ಅಂಥ ಕವಿತೆಗಳನ್ನು, ಒಳ್ಳೆಯ ಸಂಕಲನವನ್ನು ನೀಡಿರುವ ವಿಜಯಕ್ಕನಿಗೆ ಪ್ರೀತಿಯ ಅಭಿನಂದನೆಗಳು, ಶುಭಾಶಯಗಳು. ಅವರ ಕಾವ್ಯಯಾನ ಅದು ಭಾಳ, ಇವತ್ತು ಇದು ಪುಸ್ತಕವನ್ನು ಹಾಗೆ ಕಾವ್ಯ ವಧು, ಅವಳು ಮೆರವಣಿಗೆಯಲ್ಲಿ ಕದ್ರಿಯವರ ಸ್ಯಾಕ್ಸೋಫೋನ್ನ ಜೊತೆಗೆ ಕಾವ್ಯ ವಧುವನ್ನು ಇಲ್ಲಿಗೆ ತಂದು ಅವರು ಭಾಳ ವಧುವಿನ ಅಮ್ಮನಾಗಿ ಅದರ ಸಂಕಲನವನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಈ ಕಾವ್ಯಯಾನ ಮುಂದುವರಿಯಲಿ ಅಂತ ಹೇಳ್ತಾ, ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಧನ್ಯವಾದಗಳು. ಕೃತಿ ಪರಿಚಯವನ್ನು ಮನ ಮುಟ್ಟುವ ರೀತಿಯಲ್ಲಿ, ಮನ ಮೆಚ್ಚುವ ರೀತಿಯಲ್ಲಿ ಬಹಳಷ್ಟು ಸುಂದರವಾಗಿ ಪ್ರಸ್ತುತಿ ಮಾಡಿದಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರಿಗೆ ಧನ್ಯವಾದಗಳು. ಅವರು ಈ ಕೃತಿಯ ಪರಿಚಯವನ್ನು ಮಾಡಿದ ನಂತರ ನಾವೆಲ್ಲರೂ ಹೋಗಿ ಓದಲೇಬೇಕು ಅನ್ನುವಂತಹ ಕುತೂಹಲ ನಮಗೆ ಬಂದಿದೆ. ಖಂಡಿತವಾಗಿ ಭಾವಬಿಂಬ ಅನ್ನುವಂತಹ ಈ ಕವನ ಸಂಕಲನ ಯಶಸ್ವಿ ಆಗಲಿ ಅಂತ ಆಶಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಬಿಟ್ಟು ಹೊರಗಡೆ ಹೋಗುವಾಗ ಎಷ್ಟು ಜನರಿಗೆ ಕೃತಿಯ ಹೆಸರು, ಈ ಪುಸ್ತಕದ ಹೆಸರು ನೆನಪಿರುತ್ತೆ? ಹೆಸರೇನು? ಭಾವಬಿಂಬ. ಖಂಡಿತವಾಗಿಯೂ ಇದು ಯಾವುದು ನೆನಪಿಲ್ದಿದ್ರು ಕೂಡ ಹೊರಗೆ ಹೋಗುವಾಗ ಒಂದು ನೆನಪಿಡುವಂತಹ ಒಂದು ಪದ ಏನು ಅಂತ ಹೇಳಿ ಸುಂದರಾಂಗ. ಎಲ್ರಿಗೂ ಅದೊಂದು ಈಗ ಟೈಟಲ್ ಕೊಟ್ಟ ಹಾಗೆ ಆಯಿತು. ಆದರೆ ಇವತ್ತು ನಾವು ಮಾತಾಡುವಂಥದ್ದು ಸುಂದರಾಂಗಿಯ ಬಗ್ಗೆ. ಸೊ ಲೇಖಕಿಯ ಬಗ್ಗೆ ಒಂದೆರಡು ಮಾತು. ಒಬ್ಬ ಮಹಿಳೆ ಕೇವಲ ಕುಟುಂಬದ ಆಧಾರ ಸ್ತಂಭ ಮಾತ್ರವಲ್ಲ,
ಸಮಾಜದ ಚಿಂತನೆಯ ದಿಕ್ಕು ತೋರುವ ಶಕ್ತಿಯೂ ಹೌದು ಅನ್ನುವಂಥದ್ದನ್ನು ತೋರಿಸುವವರು ಇವತ್ತಿನ ಲೇಖಕರು. ಇಂದು ನಮ್ಮ ನಡುವೆ ಇವರು ಬಹುಮುಖ ಪ್ರತಿಭೆ. ಅದು ಕುಟುಂಬದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ತಮ್ಮ ಚಿಂತನೆಗಳನ್ನು ಅಕ್ಷರಗಳ ಮೂಲಕ ಓದುಗರಿಗೆ ತಲುಪಿಸುತ್ತಿರುವಂತಹ ಸಾಧಕಿ ನಮ್ಮ ಇಂದಿನ ಲೇಖಕಿ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳೆಮಾರ್ ಅವರು. ಒಂದ್ಸಲ ಜೋರಾದ ಚಪ್ಪಾಳೆ ಇವರಿಗೆ. ಅವರ ಲೇಖನದಲ್ಲಿ ಕೇವಲ ಪದಗಳನ್ನು ಅವರು ಬರೀತಾ ಇಲ್ಲ, ಅವರ ಅನುಭವ, ಮೌಲ್ಯಗಳು, ಜೀವನದ ಪಾಠಗಳು, ಅದರ ಜೊತೆಗೆ ಪ್ರೇರಣೆಯನ್ನು ಹಂಚ್ತಾರೆ. ಇಂತಹ ಪ್ರತಿಭಾವಂತ, ಕ್ರಿಯಾಶೀಲ ಹಾಗೂ ಕುಟುಂಬದ ಮೌಲ್ಯಗಳನ್ನು ಕಾಪಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡ್ತಾ ಇರುವಂತಹ ವಿಜಯಕ್ಕನಿಗೆ ಶುಭಾಶಯವನ್ನು ನೀಡ್ತಾ ಇದೀಗ ಕವಿ ಸ್ಪಂದನೆ. ಜೋರಾದ ಚಪ್ಪಾಳೆ, ಅಭಿನಂದನೆ ಹಾಗೂ ಕಂಗ್ರ್ಯಾಚುಲೇಷನ್ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಳ್ಳೆಮಾರ್ ನಿಮಗೆ. ವೇದಿಕೆಯಲ್ಲಿರುವ ಹಾಗೂ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕವಿ ಸ್ಪಂದನ ಅಂತ ಹೇಳಿದರು, ಆದರೆ ನಿಮ್ಮನ್ನೆಲ್ಲ ನೋಡುವಾಗ ಕವಿ ಸ್ಪಂದನ ಮರೆತು ಹೋಯಿತು, ಆತ್ಮೀಯತೆಯ ಸ್ಪಂದನ ಉಂಟಾಗಿದೆ. ಅದು ಮೋಹನಣ್ಣನ ಮಾತು ಕೇಳಿದ ನಂತರ ಎಲ್ಲವೂ ಮರೆತು ಹೋಗಿದೆ. ನನಗೂ ತುಂಬ ಕನಸುಗಳಿತ್ತು. ಮೋಹನನ್ನ ಹೇಳಿದಾಗೆ ಇಂತಹ ಸುಂದರಾಂಗನನ್ನು ಮದುವೆಯಾಗಬೇಕೆಂಬ ಕನಸು ಇತ್ತು. ಆದರೆ ಅವರು ಒಂದು ಸೈಡಲ್ಲಿ ಮಾತ್ರ ಮಾತಾಡಿದರು ನೋಡಿ, ಇಲ್ಲಿ ಹೆಣ್ಣಿನ ಬಗ್ಗೆ ಏನು ಹೇಳಿಲ್ಲ. ಯಾಕೆ ಅವರಿಗೆ ಆಗಬಾರ್ದಿತ್ತು ಇಂಥವಳನ್ನೇ ಮದುವೆ ಆಗಬೇಕು ಅಂತ? ಬರೀ ನನಗೆ ಮಾತ್ರ ಯಾಕೆ ಇಂಥವನನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ದು ನೀವು? ಹಾಗೆ ಕೆಲವೊಂದು ಕನಸುಗಳು ನನಸಾಗಿ ಸಂಭ್ರಮಿಸಿದ್ದೆ. ದೇವರ ದಯದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಕೆಲವೊಂದು ಕನಸುಗಳು ನನಸಾಗಿತ್ತು. ಇವತ್ತು ಕನಸಿನ ಮೂಟೆಯಿಂದ ಒಂದು ಕನಸು ನನಸಾಗಿದೆ. ಭಾವಬಿಂಬ ಹೊರಬಂದಿದೆ. ನಾನೇನು ದೊಡ್ಡ ಕವಯತ್ರಿ ಅಲ್ಲ, ಆದರೆ ನನ್ನ ಕವನಗಳಿಗೂ ಕೆಲವು ಅಭಿಮಾನಿಗಳು ಇದ್ದಾರೆ. ಅವರುಗಳೆಲ್ಲರ ಒತ್ತಾಯದಿಂದ ಒಂದು ಕವನ ಸಂಕಲನ ಹೊರತರಬೇಕೆನ್ನುವ ಆಸೆ ನನ್ನಲ್ಲೂ ಉಂಟಾಯಿತು. ನನ್ನ ಕೆಲವು ಕವನಗಳು ಹಲವು ಬಂಟರ ಸಂಘದ ಮುಖವಾಣಿಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ, ಲಯನ್ಸ್ ಸಂಸ್ಥೆಯ ಮ್ಯಾಗಝಿನ್ಗಳಲ್ಲಿ ಪ್ರಕಟವಾಗಿದ್ದರೂ ನನಗೆ ಅತಿ ಹೆಚ್ಚು ಓದುಗ ಅಭಿಮಾನಿಗಳನ್ನು ಒದಗಿಸಿಕೊಟ್ಟದ್ದು ಬಂಟರ ವಾಹಿನಿ ಮಾಸಪತ್ರಿಕೆ. ಪ್ರತಿ ಕವನಕ್ಕೂ ಓದುಗರಿಂದ ಬರುತ್ತಿದ್ದ ಮೆಚ್ಚುಗೆಯ ಮಾತುಗಳು, ಪ್ರಶ್ನೆಗಳು, ವಿಮರ್ಶೆಗಳು ಇವುಗಳೆಲ್ಲವೂ ನನ್ನಲ್ಲಿ ಹೊಸ ಹೊಸ ಕವನಗಳನ್ನು ಬರೆಯಲಿಕ್ಕೆ ಸ್ಫೂರ್ತಿ ಕೊಡ್ತಿತ್ತು. ಕೆಲವರು ಹೇಳ್ತಾ ಇದ್ರು, ನಿಮ್ಮ ಕವನಗಳು ಸ್ವಲ್ಪ ಉದ್ದ, ಸೈಜಲ್ಲಿ ದೊಡ್ಡದು, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ. ಆಗ ನಾನು ಹೇಳ್ತಿದ್ದೆ, ಅದು ನನ್ನಿಂದ ಸಾಧ್ಯ ಇಲ್ಲ. ಭಾವನೆಗಳನ್ನು ಹರಿಬಿಡಲು ಬಂಧನವೇಕೆ ಎಂದು ನನ್ನ ಪ್ರಶ್ನೆ. ಭಾವನೆಗಳನ್ನು ಹರಿಬಿಡುವಾಗ ಅಲ್ಲಿ ಅದು ದೊಡ್ಡದಾಗಿದೆ, ಸಣ್ಣದಾಗಿದೆ ಅನ್ನೋ ಪ್ರಶ್ನೆ ಇಲ್ಲ. ಭಾವನೆಗಳನ್ನು ಹೊರಹಾಕಬೇಕು ಎನ್ನುವುದೇ ಒಂದು ಉದ್ದೇಶ. ಅದರಲ್ಲಿ ಒಂದು ಸಂದೇಶವನ್ನು ಕೊಡ್ತಿದ್ದೆ. ಹಾಗಾಗಿ ಮತ್ತೆ ನನ್ನ ಎಲ್ಲ ಕವನದ ಓದುಗರಿಗೆ ನನಗೆ ಯಾರೆಲ್ಲ ಫೋನ್ ಮಾಡಿ ಮೆಚ್ಚುಗೆಯನ್ನು ಎಲ್ಲರ ಹೆಸರನ್ನು ನೆನಪಲ್ಲಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಯಾರದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅದು ನನ್ನದೇ ತಪ್ಪು ಎಂದು ಒಪ್ಪಿಕೊಳ್ಳಲು ಸಿದ್ಧಳಿದ್ದೇನೆ. ನನ್ನ ಒಂದು ಸೆರಗು ಎಂಬ ಕವನಕ್ಕೆ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಹೇಳಿದ ಹಾಗೆ ಹಿರಿಯ ಕವಿ, ಸಾಹಿತಿ, ದಿವಂಗತ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರು ಒಂದು ಮೆಚ್ಚುಗೆಯ ಪತ್ರವನ್ನು ಬರೆದಿದ್ದಾರೆ. ಅದನ್ನು ಈ ಸಂಕಲನದಲ್ಲಿ ಪ್ರಕಟಿಸಿದ್ದೇವೆ. ಅಂದರೆ ಆ ಪತ್ರ ಬಂದ ದಿನ ನನಗೆ ತುಂಬ ಒಂದು ಏನು ಅಂತಂದರೆ, ಇಷ್ಟು ದೊಡ್ಡ ಸಾಹಿತಿ ನನ್ನ ಒಂದು ಪುಟ್ಟ ಕವನಕ್ಕೆ ಈ ರೀತಿ ಮೆಚ್ಚುಗೆಯ ಪತ್ರ ಬರೆದಿದ್ದಾರಲ್ಲ ಎನ್ನುವ ಸಾರ್ಥಕ್ಯ ಭಾವ ಇನ್ನೂ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿದೆ. ನಾನಂದರೆ ನನಗೆ ಗೊತ್ತಿರಲಿಲ್ಲ ಇಂಥ ಸಾಹಿತಿಗಳು ನನ್ನ ಕವನಗಳನ್ನು ಮೆಚ್ಚಿ ಹೀಗೆ ಬರೀತಾರೆ ಅಂತೇಳಿ. ಅದನ್ನು ನೋಡಿ ಬಹಳ ಖುಷಿಯಾಗಿತ್ತು ನನಗೆ. ಹೀಗೆ ನನ್ನ ಕವನದ ಪಯಣ ಸಾಗ್ತಾ ಇತ್ತು. ಧನಂಜಯ ಕುಂಬ್ಳೆಯವರು ಯಾವಾಗಲೂ ಹೇಳ್ತಾ ಇದ್ರು, ಒಂದು ಕೃತಿಯನ್ನು ಹೊರಗೆ ತನ್ನಿ, ಕವನ ಸಂಕಲನವನ್ನು ಹೊರತನ್ನಿ ಮೇಡಮ್ ಎಂದು. ಯಾವತ್ತು ಅವರ ಕೈಗೆ ನನ್ನೆಲ್ಲ ಕವನಗಳನ್ನು ಕೊಟ್ಟೆನೋ ಅಂದಿನಿಂದ ಇಂದಿನವರೆಗೆ ಓರ್ವ ಸಹೋದರನಂತೆ ನಿಂತು ಇದನ್ನು ಪ್ರಕಟಿಸುವಲ್ಲಿ, ಇವತ್ತು ಇದನ್ನಿಲ್ಲಿ ಅನಾವರಣಗೊಳಿಸುವಲ್ಲಿ ಅವರ ಶ್ರಮ ಬಹುಪಾಲಿದೆ. ಅದೇ ರೀತಿ ನನ್ನ ಈ ಕವನಕ್ಕೆ ಒಂದು ಶುಭ ನುಡಿಯನ್ನು ಬರೆದದ್ದು
ಡಾಕ್ಟರ್ ಎಂ ಮೋಹನ್ ಆಳ್ವರವರು. ಅವರು ಆತ್ಮೀಯ ಮಿತ್ರ, ಸಹೋದರ ಸಮಾನರು. ಇವರ ಈ ಶುಭ ನುಡಿ ಪುಸ್ತಕದ ಘನತೆಯನ್ನು ಹೆಚ್ಚಿಸಿದೆ ಎಂದು ನನ್ನ ಭಾವನೆ. ಪ್ರತಿಯೊಂದು ನಿಮಿಷವನ್ನು ತನ್ನ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ, ಕಲಾ ಪೋಷಣೆಗಾಗಿ, ಸಮಾಜ ಸೇವೆಗಾಗಿ ಮೀಸಲಿಡುವ ಅವರು ಅವರ ಕೆಲವು ಕ್ಷಣಗಳನ್ನು ಈ ನನ್ನ ಪುಸ್ತಕಕ್ಕಾಗಿ ಕೊಟ್ಟಿದ್ದಾರೆ. ಇವತ್ತು ಬಂದು ನಮ್ಮ ಜೊತೆಗಿದ್ದಾರೆ. ಇದು ನನ್ನ ಅದೃಷ್ಟ ಎಂದು ನಾನು ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಅದೇ ರೀತಿ ದೂರದ ಅಬುದಾಬಿಯಲ್ಲಿದ್ದು ನನ್ನ ಕವನಗಳನ್ನು ಮೆಚ್ಚಿ ಪ್ರೋತ್ಸಾಹಕ ಮಾತುಗಳನ್ನು ಆಡ್ತಿದ್ದದ್ದು ಸರ್ವೋತ್ತಮಣ್ಣ. ಅಬುದಾಬಿಯಲ್ಲಿ ಅವರ ಮನೆಗೆ ಕಾಲಿಟ್ಟ ಕ್ಷಣವೇ, ವಿಜಯಕ್ಕ ನಿಮ್ಮದೊಂದು ಪುಸ್ತಕ ಹೊರತರಬೇಕು ಅಂತ ಹೇಳಿದರು. ಆಗ ತಟ್ಟಂತ ನನ್ನ ಬಾಯಿಂದ ಮಂತು ಪುಸ್ತಕ ಹೊರತರುವ, ಅದಕ್ಕೆ ನಿಮ್ಮದೊಂದು ಶುಭ ನುಡಿಬೇಕು ಸರ್ವೋತ್ತಮಣ್ಣ ಅಂತೇಳಿ, ಅದು ಕೊಡುವ ಅಂತ ಅಂದರು. ಹೇಳಿ ಒಂದು 3 ವರ್ಷ ಆಯಿತು. ಇವತ್ತದು ಸಾಕಾರವಾಗಿದೆ. ಒಮ್ಮೊಮ್ಮೆ ದೇವರು ನಾವು ಹೇಳಿದ್ದಕ್ಕೆ ತಥಾಸ್ತು ಅಂತಾರೋ ಏನೋ ಬಾಯಿ ತಪ್ಪಿ ಹೇಳಿದ ಮಾತು ಅದು ಇವತ್ತು ನಿಜ ಆಗಿದೆ. ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಡಾಕ್ಟರ್ PL ಧರ್ಮರವರು. ವಿಶ್ವವಿದ್ಯಾನಿಲಯದ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿ ನಮ್ಮ ಜೊತೆಗಿದ್ದಾರೆ. ಇದು ನನ್ನ ಪುಣ್ಯ ಅಂತ ನನ್ನ ಭಾವನೆ. ನನ್ನ ಸಹೋದರ ಅಜಿತ್ ಹೆಗ್ಡೆ ಅವರು ಪೂನಾದ ಉದ್ಯಮಿ. ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ಅವರ ಅಭಿಮಾನ, ಗೌರವ. ನಾನೇನು ಮಾಡಿದರೂ ಅದರಲ್ಲಿ ಅವರದೊಂದು ಅಂದರೆ ಮೆಚ್ಚುಗೆ, ಸಾರ್ಥಕ್ಯ ಭಾವ, ಅದನ್ನು ನಾನು ಅವರ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಹಾಗಾಗಿ ಅವರೆಲ್ಲರೂ ಈ ಸಮಾರಂಭಕ್ಕೆ ಬಂದು ನಮ್ಮನ್ನು ಸೇರಿಕೊಂಡಿರುವುದು ಈ ಸಮಾರಂಭಕ್ಕೆ ಒಂದು ಚಂದ ಕೊಟ್ಟಿದೆ, ಒಂದು ಘನತೆ ಕೊಟ್ಟಿದೆ, ನನಗೆ ಒಂದು ಸಾರ್ಥಕತೆಯ ಭಾವವನ್ನು ಕೊಟ್ಟಿದೆ. ಮತ್ತು ಕಲ್ಲೂರು ನಾಗೇಶ್ವರವರ ಕೈಗೆ ಯಾವುದನ್ನು ಕೊಟ್ಟರು ಅರ್ಧ ಭಾರ ಹೇಳಿದಂತೆ. ಅವರ ಹತ್ತಿರ ಕೊಟ್ಟ ನಂತರ ನನಗೆ ಯಾವ ರೀತಿಯ ಒಂದು ಅಡೆತಡೆ ಬರಲಿಲ್ಲ. ಎಲ್ಲವನ್ನೂ ಅವರು ಸಾಂಗವಾಗಿ, ಸುಂದರವಾಗಿ ಪ್ರಕಾಶಿಸಿದ್ದಾರೆ. ಮತ್ತು ನನ್ನ ಮನೆಯವರು, ಇವರೆಲ್ಲರ ಸಹಕಾರ, ನನ್ನ ಓದುಗರೆಲ್ಲರ ಅಭಿಮಾನದಿಂದಾಗಿ ಈ ಪುಸ್ತಕ ಇವತ್ತು ಅನಾವರಣಗೊಂಡಿದೆ. ಮತ್ತು ನನ್ನ ಗಂಡ ಹಾಗೂ ಮಕ್ಕಳ ಬಗ್ಗೆ ಹೆಚ್ಚೇನು ಹೇಳುವ ಹಾಗಿಲ್ಲ. ಯಾವತ್ತು ಕಲ್ಲೂರರ ಕೈಗೆ ಅವರೇ ಹೇಳಿದರು, ಈ ಪ್ರತಿಗಳನ್ನು ಕೊಟ್ಟೆನೋ ಆವತ್ತಿನಿಂದ ಇವತ್ತಿನ ತನಕ ಜಾಸ್ತಿ ಟೆನ್ಷನ್ ಮಾಡಿದ್ದು ನನಗಿಂತ ಜಾಸ್ತಿ ಟೆನ್ಷನ್ ಅವರಿಗೆ. ಇವತ್ತು ಈ ಅನಾವರಣದ ವಿಷಯದಲ್ಲೂ ನಿಜವಾಗಿ ಹೇಳಬೇಕಂದ್ರೆ ತುಂಬ ಟೆನ್ಷನ್ ತೆಗೆದುಕೊಂಡಿದ್ದವರು. ನಾನು ಆರಾಮವಾಗಿದ್ದೆ, ಎಲ್ಲವೂ ಸುಲಲಿತವಾಗಿ ಆಗ್ತದೆ ಹೇಳಿ. ಮತ್ತು ನನ್ನ ಮಕ್ಕಳು ಇದುವರೆಗೆ ನನ್ನ ಒಂದೇ ಒಂದು ಕವನವನ್ನು ಓದಿರಲಿಕ್ಕಿಲ್ಲ. ಊರಿಡೀ ಓದಿ ಮೆಚ್ಚುಗೆಯ ಮಾತು ಬಂದರು, ಅವರು ಒಂದೇ ಒಂದು ಕವನವನ್ನು ಇದುವರೆಗೆ ಓದಲಿಲ್ಲ. ಆದರೆ ಈ ಕವನದ ಪ್ರಕಟಣೆಗೆ ಮೋರಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅಂದರೆ ನನ್ನ ಬರವಣಿಗೆ ಬಗ್ಗೆ ಅಭಿಮಾನ ಇದೆ, ಆದರೆ ಅದನ್ನು ಓದುವಂಥ ಒಂದು ತಾಳ್ಮೆ ಅವರಲ್ಲಿಲ್ಲ. ಮತ್ತು ನನ್ನ ಸೊಸೆ ರಿಯಾಳ ಬಗ್ಗೆ ಹೇಳುವುದಾದರೆ, ತುಳುವಿನಲ್ಲಿ ಒಂದು ಮಾತುಂಟು, ದುಮ್ಮು ಮಾತ ಮದ್ಮ್ಯಾದ ಪೋನಾಗ ಮರ್ಮಲ್ ತಿಗಲೆ ಕೈ ಬತ್ತೊಂದು ಪೋಂತನಿಗೆ ವಾನಮ್ನದ ಮಾಮಿ ಸಮ್ಮಲ ಸಿಕ್ಕುವೇರಂದು ಇತ್ತೆ ಮಾಮಿ ಸಮ್ಮಲ ತಿಗಲೆ ಕೈ ಬತ್ತುಗುಲ್ಲುನು ವಾನಮ್ನದ ಮರ್ಮಲ್ ಬರ್ಪಲಪ್ಪ ಅಂದು ಆಣ ಎಂಕ ತಿಕ್ಕಿನ ಮರ್ಮಲ್ ಅಂಚಿನಲ್ಲತ್ತು ಮಗಲನ ಸ್ಥಾನವನ್ನು ದಿಂಜಾದು ಈ ಕಮನಗು ಏಪಯನ ಸುರುಟು ಒಂಜಿ ಕೈಪಾಡಿಯನ ಆನಿರ್ದು ಇನಿಮುಟ್ಟ ಅಲ್ನ ಶ್ರಮ ಮುಲ್ ಮುಕ್ಕಾಲು ವಾಸಿ ಉಂಡು. ಕಮನದ ಮುಖಪುಟದ ವಿನ್ಯಾಸಲ ಆಲೆ ಮಲ್ತು ಕೊಡ್ತೀವಿ ನಾವು. ಅಂಚಾದ ರಿಯಾಗ್ ಈ ವೇದಿಕೆಡು ತುಂಬ ವೇದಿಕೆಡು ಧನ್ಯವಾದ ಪನೊಂದುಲ್ಲೆ. ಬೊಕ್ಕ ಒಂಜಿ ಕವನ ಸಂಕಲನ ಇತ್ತೆ ನಿಖಿಲ್ನ ಕೈಗೆ ಸೇರುಂಡು. ಐಟು ಹೊಗಳಿಕೆ, ತೆಗಳಿಕೆ, ಮೆಚ್ಚುಗೆ, ಟೀಕೆ, ಟಿಪ್ಪಣಿ ಒಂದು ಮಾತು ಸರ್ವೇ ಸಾಮಾನ್ಯ. ಇನ್ನೇನು ಮಾತ ಸ್ವೀಕಾರ ಮಲ್ಪರೆ ನಿಖಲ್ನ ವಿಜಯಲಕ್ಷ್ಮಿ ಏಪಲ ತೆಲ್ತೊಂದು ಉಪ್ಪೆ ಅಂಚಾದ ನಿಖಲ್ನ ಎಂಚಿನ ವಿಮರ್ಶೆ ಇತ್ತಂಡಲ್ಲ ಅವನ ದಯಮಲ್ತು ತಿರ್ಪಾಲೆ ದುಂಬುದ ಕವನಲೆಗೆ ಅವು ಎಂಕು ಸ್ಫೂರ್ತಿ ಅವು ಇಂಚಿನ ಈತ ಪೊರ್ಲದ ಕಾರ್ಯಕ್ರಮಕ್ಕೆ ನಿಖಲು ಮಾತ ಬತ್ತು ಸೇರಿದಿ ನಾವು ಇಂಕು ಬಾರಿ ಮಲ್ಲ ಖುಷಿ ಆತಂಡು ಅಂಚಾದ ಎನ್ನ ರೆಡ್ಡು ಪಾತೆರ ಉಂತವಯನ್ ಮಾತೆರೆಗಳ ಶುಭ. ಬಾರಿಪುರ್ಲ ಕಂಠದ ಕವಿಸ್ಪಂದನದ ಎರಡು ಪಾತ್ರೆಯನ್ನು ಕೇಂಡ ಎಂಕೆಲ್ಲ ಒತ್ತಿಡ್ದು ಕುಡೋರ ಜೋರೈನ ತಾಟಿದೊಟ್ಟಿಗೆ ಎಂಕೆಲ್ಲ ಒಂಜಿ ಬೆಂಬಲನ ಕೊರೊಂದುಲ್ಲ.
ಜೋಕುಲು ಓದು ಜಿಂಡಲ್ಲ ಮಾರಲ್ ಸಪೋರ್ಟ್ ಗುಂತುದೇರ ಪನ್ಪುನವೇ ಮಲ್ಲ ವಿಚಾರ ಇನ್ನಿತ ದಿನೊಟ್ಟು ಓದನ ಕಮ್ಮಿ ಆತುಂಡು ಐಡ್ಲ ಕಮ್ಮಿ ಬರೇಪುನ ಆತುಂಡು ಇನ್ನಿತ ದಿನೊಟ್ಟು ಇಂಚಿನ ಒಂಜಿ ಕವನ ಸಂಕಲನ ಇನ್ನು ರಿಲೀಸ್ ಆತುಂಡು ಪನ್ನಂಡ ವಿ ಆರ್ ಸೋ ವೆರಿ ಪ್ರೌಡ್ ಆಫ್ ಯು ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಎಂದು ಪನ್ನೋನುಲ್ಲ ಅಂಚನೆ ಈರ ಅದೃಷ್ಟವಂತದಿ ಅಂತ ಅಂತು ಇಲ್ಲಾಗ ಬರ್ನಾಗ ತಿಗಲಿಗೆ ಕೈದಿ ಒಂದು ವಾ ಮಾಮಿ ತಿಕ್ಕುವೇರು ಪನ್ನಾಗ ಬಾರಿ ಲಾಯ್ಕದ ಮಾಮಿ ತಿಕ್ಕಿಯರು ವಾ ಮರ್ಮಲ್ ತಿಕ್ಕಿನಾಗ ಬಾರಿ ಲಾಯ್ಕದ ಮರ್ಮಲ್ಲ ತಿಕ್ಕಿಯರು ಎರಡು ಸೈಡ್ ಇಡ್ಲ ಈರಿ ಬಾರಿ ಅದೃಷ್ಟವಂತಿದಿ ಸೊ ಕಂಗ್ರ್ಯಾಚುಲೇಷನ್ಸ್ ಎಂದು ಪನ್ನೊಂದು ಅರೆ ಗೊಂಜಿದ ಅದನ್ನ ಪನ್ರೇತನಿಗೆ ಶ್ರೀವಾಣಿ ಒಂಜಿ ಕವನದ ಪ್ರಸ್ತುತಿ ಮಲ್ತೆರಿ ಅನ್ನ ಮಗು ಬಗ್ಗೆ ಅವು ಎನ್ನ ಮೈತಿನ ನಮಗೆ ಪ್ರದ್ಯುಮ್ನರ ಇಲ್ಯ ಬಾಲ್ಯಪ್ಪನಾಗ ಆಯನ್ ತೂದು ಸ್ಫೂರ್ತಿಡು ಬರೆತಿ ನಾವು ಹೊರ ಪ್ರದ್ಯುಮ್ನ ರೈಕುಳಿ ಎದುರು ಬರಲಿ ಬಾಲ್ಯ ಬಾರಿ ಮಲ್ಲ ಆತಂಡ ಬೇಗ ಎದುರು ಬಲ್ಲಿ ಅವರ ಇತ್ತೆ ಲಾಯರ್ ಆದುಲ್ಲೆ ಬ್ಯಾಂಗ್ಳೂರುಡುಲ್ಲೆ ಬಾಲೆ ಎಲ್ಲಿಯ ಪೋದು ಮಲ್ಲ ಆತಂಡು ಬೊಕ್ಕ ಮೋನನ್ನೆ ಬಂಡಿರು ಸುಂದರಂಗ ಅರ್ನ ಬಗ್ಗೆ ಒಂಜಿ ಪದ ಬರತ್ತೆ ಅವನು ಮೋನನ್ನೆ ಕೇಂದಿಜೇರಿ ಇತ್ತೆ ಪನ್ನೋಡ ಇನ್ನೇನು ಸಾಧಾರಣ ಕೆಲವು ಕಡೆ ಇಟ್ಟು ಪಂತೆ ಮಾತಿರಗ್ಲ ಬಾಯ್ಪಾಟ ಆದುಪ್ಪು ನನ್ನವನು ಒಂದು ಕವನದ ಪುದರು ನೆಟ್ಟೆ ಉಂಡು ನನ್ನವನು ನನ್ನವನು ನನ್ನ ಮನಸ ಗೆದ್ದವನು ಸಪ್ತ ಪದಿಯನ್ನು ತುಳಿದು ಬಾಳಿಗೆ ಜೊತೆಯಾದವನು ಸಂಸಾರದ ಸುಖವನ್ನು ಮನದಣಿಯ ಓಡಿಸಿದವನು ಸಂತಸವ ಹಂಚುವನು ನೋವನ್ನು ನುಂಗುವನು ವಿರಸಕ್ಕೆ ಸರಸದ ಮುನ್ನುಡಿಯ ಬರೆಯುವನು ಮಕ್ಕಳಲ್ಲಿ ಮಗುವಾಗುವನು ಹಿರಿಯರಲ್ಲಿ ಕಿರಿಯನಾಗುವನು ಗೆಳೆಯರ ಜೊತೆಗೂಡಿ ಎಲ್ಲಕ್ಕೂ ಸೈ ಎನ್ನುವನು ಮಧುಪಾನ ಕೂಟದಿ ಕಣ್ಣು ಕೆಂಪಾಗಿಸಿ ಬರುವನು ಮಾಡಿದ್ದು ತಪ್ಪೆಂದು ಮೈಯೋಲಾಡಿಸಿ ಒಪ್ಪುವನು ಇನ್ನೊಮ್ಮೆ ಕುಡಿಯುವ ತನಕ ನಾನೆಂದೂ ಮುಟ್ಟುವುದಿಲ್ಲ ಎಂದು ತಲೆ ಮೇಲೆ ಕೈಯಿಟ್ಟು ಆಣೆ ಹಾಕುವನು ಧೂಮಪಾನದ ಘಾಟು ಬರದಂತೆ ಪರಿಮಳದ ಅಡಿಕೆಯ ತಿಂದು ಬರುವನು ವಾರಕ್ಕೊಮ್ಮೆ ಸೇದಿದರೆ ಆರೋಗ್ಯಕ್ಕೆ ಹಾನಿಯಿಲ್ಲ ಎಂದು ವಿವರಣೆಯ ನೀಡುವನು ಟೈಮ್ ಪಾಸ್ ಎಂದು ಇಸ್ಪೀಟು ಎಲೆಗಳ ಜೊತೆಗೂಡುವನು ಸೋಲು ಗೆಲುವುಗಳ ಖಚಿತ ವಿವರಣೆಯನ್ನು ಮನೆಗೆ ಬಂದು ಅರುಹುವನು ಕೋಪದಲ್ಲಿ ಮುಖ ತಿರುವಿದರೆ ಕುದುರೆ ರೇಸಿನಲ್ಲಿ ಹಣ ಕಟ್ಟಿ ಹೈರಾಣಾದವರ ಹೆಸರು ಹೇಳುವನು ಅವರ ಹೆಂಡತಿಯರಿಗಿಂತ ನೀನೆಷ್ಟು ಪುಣ್ಯವಂತೆ ಎಂದು ರಮಿಸುವನು ಸಕಲ ಗುಣ ಸಂಪನ್ನನು ನನ್ನವನು ನಾನೆಂದರೆ ಪ್ರೀತಿಯ ಜೊತೆ ಅಭಿಮಾನವನ್ನು ಇಟ್ಟವನು ಮಕ್ಕಳಿಗೆ ಮುದ್ದಿನ ತಂದೆ ಇವನು ಹೆತ್ತವರ ಪ್ರೀತಿಯ ಕುವರನಿವನು ತುಂಬಿದ ಮನೆಯ ನಾವಿಕನಿವನು ನನ್ನವನು ನನ್ನ ಮನಸ ಗೆದ್ದವನು ಮೋನಣ್ಣನ ಸುಂದರಾಂಗ ಬಹಳ ಉತ್ತಮ ಇವತ್ತು ಕವನ ಸಂಕಲನದ ಲೋಕಾರ್ಪಣೆಯ ಹೊಸ ನಾಮಕರಣವ ಅಂತ ಗೊತ್ತಾಗ್ಲಿಲ್ಲ ಬಟ್ ಎರಡು ಬಹಳ ಸಂತೋಷವನ್ನ ನೀಡುವಂತಹ ಕ್ಷಣ ಅದನ್ನು ನೀವು ಹೇಳಿದಂತಹ ದಾಟಿ ಬಹಳ ಚೆನ್ನಾಗಿತ್ತು ಬಹಳ ಸುಂದರವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಅಭಿನಂದನೆಯನ್ನ ಕೊಡ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಜೊತೆ ಇವತ್ತು ಗೌರವ ಉಪಸ್ಥಿತಿಯಲ್ಲಿ ದೂರದ ದುಬೈನಿಂದ ಸರ್ವತಮಣ್ಣ ಬಂದಿದ್ದಾರೆ ಕನ್ನಡ ತುಳು ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಿದ್ರು ಕೂಡ ಬಹಳಷ್ಟು ಸಹಕಾರ ನೀಡುವಂತಹ ಶ್ರೀ ಸರ್ವೋತ್ತಮ್ ಶೆಟ್ಟಿ ಅವರು ಈ ವೇದಿಕೆಯಲ್ಲಿ ಶುಭ ನುಡಿಗಳ ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಎಲ್ರಿಗೂ ಡಾಕ್ಟರ್ BM ಹೆಗಡೆಯವರು ಒಂದು ಬದಿಯಲ್ಲಿ ಹೇಳ್ತಾರೆ ಪ್ಲೀಸ್ ಡು ನಾಟ್ ಟ್ರೈ ಟು jump the fencing which is facing towards you. Please do not try to kiss a girl who is running away from you. Please do not speak to the audience after a brilliant speaker spoken. ಈಗ ನನಗೆ ಆ ಪರಿಸ್ಥಿತಿ ಬಂದಿದೆ ಇಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ನಮಸ್ಕಾರ ಕೊಟ್ಟು ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ವಿಜಯಲಕ್ಷ್ಮಿ ಅಕ್ಕ ಇಲ್ಲಿ ನೆರೆದಿರುವ ತುಳು ಕನ್ನಡದ ಮನಸ್ಸುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ಪುಸ್ತಕದ ಅನಾವರಣ ಕವನ ಸಂಕಲನ ಅನಾವರಣ ಆದರೆ ಇದು ಕವನ ಸಂಕಲನ ಅನಾವರಣ ಆಗಲಿಲ್ಲ ಯಾಕಂದರೆ ಕವನ ಸಂಕಲನ ಬಿಡುಗಡೆ ಮಾಡುವಾಗ ಎಲ್ಲರೂ ತುಂಬ ಸೀರಿಯಸ್ ಆಗಿ ಕುಳಿತು ನೋಡ್ತಾ ಇರ್ತಾರೆ ಇವತ್ತು ತುಂಬ ನಕ್ಕು ನೀವು ಆಳ್ವರ ಭಾಷಣವಂತೂ ಅದು ಹೇಳೋದೇ ಬೇಡ ಸುಂದರ ವ್ಯಕ್ತಿಯ ವಿಷಯದಲ್ಲಿ ತುಂಬ
ಒಳ್ಳೆಯದಾಗಿ ಮಾತಾಡಿದರು. ಸುಂದರಾಂಗನ ವಿಷಯದಲ್ಲಿ ಒಳ್ಳೆಯದಾಗಿ ಮಾತಾಡಿದರು. ಕವನ ಸಂಕಲನದ ವಿಮರ್ಶೆ ಮಾಡಿದವರು ಇನ್ನೊಮ್ಮೆ ನಾವು ಮನೆಗೆ ಹೋಗಿ ಎಲ್ಲ ಕವನಗಳನ್ನು ಓದುವಂತೆ ಮಾಡಿದರು. ಸುಂದರಾಂಗ ಮತ್ತು ಇವತ್ತು ಖಂಡಿತ ಅದನ್ನು ಮನೆಗೆ ಹೋಗಿ ಓದ್ತಾರೆ, ನೋಡ್ತಾರೆ ಅವರ ಬಗ್ಗೆ ಹೇಳಿದನ್ನೆಲ್ಲ. ಇದು ಬರೆಯುವವರ ಮನಸ್ಸಿನಲ್ಲಿ ಮನದಾಳದ ಮಾತುಗಳನ್ನು ಪುಸ್ತಕದಲ್ಲಿ ಬಿಡುಗಡೆ ಮಾಡ್ತಾರೆ, ತರ್ತಾರೆ. ಅಬುದಾಬಿಯಲ್ಲಿ ನಾನು ಒಂದು ಫ್ಯಾಮಿಲಿ, ಒಂದು ಸಂಸಾರದ ಮನೆಗೆ ಹೋಗದಾಗ ಅವರು ಸುಧೀರಣ್ಣ ಮತ್ತು ಶೀಲಕ್ಕೆ ಇದ್ದಾರೆ. ಅಬುದಾಬಿಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಇಲ್ಲಿ ರಮೇಶ್ ಕುಮಾರ್ ಮತ್ತು ಲೀಲಾ ರಮೇಶ್ ಕುಮಾರ್ ಇಬ್ಬರು ಬರಹಗಾರರು. ಅವರ ಮನೆಗೆ ಯಾವತ್ತು ಹೋದಾಗಲೂ ಅವರು ಒಂದು ಅಬುದಾಬಿ ಗ್ಯಾಸ್ ಕಂಪನಿ ಕೆಲಸ ಮಾಡ್ತಿದ್ದರು. ಅವರ ಮನೆ 18ನೇ ಮಾಳಿಗೆಯಲ್ಲಿ ಸಮುದ್ರವನ್ನು ಕಾಣುವ ಆಗಿತ್ತು. ಎಲ್ಲ ಬೆಡ್ರೂಮು ಹಾಲ್ನಲ್ಲಿ ಕೂತ್ಕೊಂಡಾಗ ಸಮುದ್ರವನ್ನು ಕಾಣ್ತಾ ಇದ್ದರು. ಅವರ ಪ್ರತಿಯೊಂದು ರೂಮಿಗೆ ಹೋದರೂ ಒಂದು ಟೇಬಲು, ಒಂದು ಪೆನ್ನು, ಒಂದು ಪುಸ್ತಕ ಅರ್ಧ ಬರ್ದದ್ದು ಇರ್ತಾ ಇದ್ದು. ಇದು ಎಂಥದ್ದು ಕೇಳಿದಾಗ ಅವ್ರು ಹೇಳಿದರು, ಮನಸ್ಸಿಗೆ ಬಂದಾಗ ಸಮುದ್ರವನ್ನು ನೋಡಿ ಏನಾದರೂ ಬರೀತಾ ಇದ್ದೇವೆ ಅಂತೇಳಿ. ಗಂಡ ಹೆಂಡರು ಇಬ್ಬರು ಬರೆಯುವರು. ಹಾಗೆ ಅವರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಇವರನ್ನು ನೋಡುವಾಗ ಅವರ ಮನೆಗೆ ನಾನು ಹೋಗಿದ್ದೆ. ಅವರ ಮನೆಗೆ ಹೋದಾಗ ಆ ಮನೆಯ ಪರಿಸರವನ್ನು ಕಂಡಾಗ ನಾನು ಈಗ ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡ್ತಾ ಇರುವುದು, ಅವರ ಮನೆಯ ಪರಿಸರವನ್ನು ಕಂಡಾಗ ಇಂತಹ ಒಂದು ಬರೆಯುವ ಒಂದು ಆಸಕ್ತಿ ಅವರಿಗೆ ಬಂದಿರಬಹುದೋ ಎಂಬ ಒಂದು ಸಂಶಯ ನನಗೆ ಬರ್ತಾ ಉಂಟು. ಅದಲ್ಲದೆ ಸುಂದರಾಂಗನನ್ನು ನೋಡಿ ಅವರವರು ನೋಡಿಕೊಂಡು ಬರೆದದ್ದು ಕೂಡ ಈಗ ಅವರು ವಿಮರ್ಶಕರು ವಿಮರ್ಶೆ ಮಾಡಿ ಹೇಳಿದರು. ಆ ಒಂದು ಪುಸ್ತಕದ ಇಡೀ ಚರಿತ್ರೆಯನ್ನು ಅವರು ಬಿಡಿಸಿ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಪುಸ್ತಕದ ಏನೆಲ್ಲ ಬರೆದಿರಬಹುದು ಅಂದರೆ, ಆಳವರು ಹೇಳಿದರು, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಈಗ ಮಾತ್ರ ಪ್ರೀತಿ ಇರುವುದಲ್ಲ, ಅಂದಿನ ಕಾಲದಲ್ಲೂ ಪ್ರೀತಿ ಇತ್ತಲ್ಲ ಎಂಬ ಒಂದು ನನಗೆ ಒಂದು ಮನಸ್ಸಿನಲ್ಲಿ ಒಂದು ಸಂಶಯ ಬಂತು. ಆವತ್ತು ಕೂಡ ಪ್ರೀತಿ ಇತ್ತಲ್ಲ ಅಂದರೆ, ಆವತ್ತು ಪ್ರೀತಿ ಮಾಡೋದು ತುಂಬ ಕಷ್ಟ. ಮಾವ ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು, ತಂದೆ ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು, ಅಥವಾ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಆವತ್ತಿನ ಕಾಲದ ಪರಿಸ್ಥಿತಿ. ಈಗಿನ ಕಾಲ ಹಾಗೆಲ್ಲ, ಒಬ್ಬರನ್ನು ಲವ್ ಮಾಡಿಕೊಂಡು ಹೋಗ್ತಾರೆ. ಆ ಒಂದು ಕಾಲಗಳು ಲವ್ ಇತ್ತಲ್ಲ ನಿಮ್ಮ ಮಧ್ಯೆ ಎಂಬುದು ಆ ಪುಸ್ತಕದಲ್ಲಿ ಬರೆದನ್ನು ನೋಡಿದಾಗ ನನಗೆ ಅರ್ಥವಾಗ್ತದೆ. ನಾನು ಹೆಚ್ಚಿಗೆ ಮಾತಾಡಿ ಹೋಗೋದಿಲ್ಲ. ನಾನು ನಿನ್ನೆ ಆಲೋಚನೆ ಮಾಡಿ ಎದ್ದುಕೊಂಡು ಬಂದದ್ದು. ಯಾಕಂದರೆ ಅವರು ಅಬುದಾಬಿಗೆ ನಮ್ಮ ಮನೆಗೆ ಬಂದಾಗ ತುಂಬ ಕವನಗಳನ್ನು ಬರೀತಾರೆ, ಅದರ ಸಂಕಲನಗಳನ್ನು ಬರೆದು ಅಲ್ಲಿ ಬದಿಯಲ್ಲಿ ಇಡ್ತಾರೆ ಅಂತ ಹೇಳಿದರು. ಅದನ್ನು ಪುಸ್ತಕ ರೂಪದಲ್ಲಿ ತನ್ನೆಲ್ಲ ಅಂಥೇಳಿ ನಾನು ವಿಜಯಕ್ಕನಿಗೆ ಹೇಳಿದಾಗ, ಖಂಡಿತ ತರ್ತೇನೆ, ನೀವು ಬರಬೇಕು ಅಂತ ಹೇಳಿದರು. ಆ ರೀತಿ ನಾನು ಬರ್ತೇನೆ, ನನ್ನ ಶುಭ ನುಡಿಗಳನ್ನು ಕೊಡ್ತೇನೆ ಅಂತ ಹೇಳಿ ಅವರಿಗೆ ನಾನು ಹೇಳಿದ್ದೆ. ಮಾತ್ರ ನಿನ್ನೆ ತನಕ ನನಗೆ ಬರುವುದು ಡೌಟ್ ಇತ್ತು. ಆದರೂ ಆ ಆಮಂತ್ರಣ ಪತ್ರಿಕೆಗಳನ್ನು ಹೆಸರು ಹಾಕಿದ್ದಾರೆ. ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಿದ ಮೇಲೆ ಬರದೆ ಕೂತ್ಕೊಂಡ್ರೆ ಸಂಘಟಕರನ್ನು ಕೊಲ್ಲುವ ಹಾಗೆ ಆಗ್ತದೆ ಅಂತ ಹೇಳಿ ಭಾವಿಸಿ ನಾನು ನಿನ್ನೆ ರಾತ್ರಿ ವಿಮಾನ ಹಿಡ್ಕೊಂಡು ಎದ್ದುಕೊಂಡು ಬಂದೆ ಇವರ ಪುಸ್ತಕ ಬಿಡುಗಡೆಗೆ ಮಾತ್ರ. ಇದು ಯಾಕೆ ಹೇಳಿದೆ ಅಂದರೆ, ಅವರು ಗಡಿ ಫೋನ್ ಮಾಡ್ತಾಯಿದ್ರು, ನಮ್ಮ ಪ್ರಸಾದ್ ಅಣ್ಣ ಮತ್ತು ಅವರು ಬರ್ತಿರಲ್ಲ, ಸ್ವಲ್ಪ ಬರ್ತಿರಲ್ಲ. ಸೊ ನನಗೆ ನನ್ನ ಮನಸ್ಸು ಹೇಳ್ತಿತ್ತು ಹೋಗಬೇಕು ಅಂತೇಳಿ ನಿನ್ನೆ ಎದ್ದುಕೊಂಡು ಬಂದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ ನನಗೆ ತುಂಬ ಸಂತೋಷ ಆಯಿತು ವಿಜಯಕ್ಕ. ಆ ಪುಸ್ತಕವನ್ನು ನೋಡಿದಾಗ, ಆ ಪುಸ್ತಕದ ವಿಮರ್ಶೆ ಮಾಡಿದ್ದನ್ನು ನಾನು ನೋಡಿದಾಗ, ನನಗೆ ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಇನ್ನಷ್ಟು ಪುಸ್ತಕಗಳನ್ನು ಬರೀರಿ, ಯಾಕಂದರೆ ಕನ್ನಡ ಇವತ್ತು ಸಾಯುತ್ತಾ ಇದೆ, ಕನ್ನಡದ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಪುಸ್ತಕಗಳು, ಕವನ ಸಂಕಲನ ಹೊರಗೆ ಬರಬೇಕು ಎಂಬ ಆಶೆಯನ್ನು ಇಟ್ಕೊಂಡು ನೀವು ಇನ್ನಷ್ಟು ಬರೆಯಿರಿ ಎಂಬ ಮಾತನ್ನು ಹೇಳುತ್ತಾ, ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ವೋತ್ತಮ್ ಶೆಟ್ಟಿ ಅವರಿಗೆ. ಹೇಳಿದ ಮಾತಿಗೆ ತಪ್ಪದ ಹಾಗೆ, ಅದು ಕೂಡ ವಿಜಯಕ್ಕೆ ಹೇಳಿದ ಹಾಗೆ ಅಲ್ಲಿ ತಥಾಸ್ತು ಆಗಿದೆಯಾ ಅಂತ ನೋಡಿ, ನೀವು ಭಾಗ್ಯವಂತರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದೀರಿ, ನಿಮ್ಮ ಶುಭ ನುಡಿಗಳನ್ನು ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ ನೀಡ್ತಾ, ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿ, ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀ ಅಜಿತ್ ಹೆಗಡೆ ಅವರು, ಪೂನಾದ ಬಂಟರ ಸಂಘದ ಅಧ್ಯಕ್ಷರು, ನಮ್ಮ ಲೇಖಕಿಯ ಸಹೋದರು. ಸುಲಭದಲ್ಲಿ ಹೇಳಬೇಕು ಅಂತ ಹೇಳಿದರೆ ಸುಂದರಾಂಗನ ಭಾವ. ಇದೀಗ ಶುಭ ನುಡಿಗಾಗಿ ವೇದಿಕೆ ನಿಮಗಾಗಿ. ಈ ಘನ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಎಲ್ಲರಿಗೂ ಆದರ್ಶನೀಯ ಮತ್ತು ಗೌರವಾನ್ವಿತರಾಗುವ ಶಿಕ್ಷಣ ಕ್ಷೇತ್ರದ ಯುಗ ಪುರುಷ
ಸಮಾಜ ಸೇವೆಯಲ್ಲಿ ಮಹಾನ್ ದಾರ್ಶನಿಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವರು, ಹಾಗೆ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಧರ್ಮರವರು, ಹಾಗೆ ಖ್ಯಾತ ಸಾಹಿತಿ ಹಾಗೂ ವಿಮರ್ಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆಯವರು, ತುಳು ಕನ್ನಡ ಭಾಷೆ ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಸಂಘಟಕರಾದ ನಮ್ಮ ಆತ್ಮೀಯರಾಯಿನ ಸರ್ವೋತ್ತಮ ಶೆಟ್ಟರ್ ದುಬೈ, ರೀಸೆಂಟ್ಲಿ ಅವರು ತುಳು ಇಂಟರ್ನ್ಯಾಷನಲ್ ಫೌಂಡೇಶನ್ ಪ್ರೆಸಿಡೆಂಟ್ ಆಗಿ ಯುನಾನಿಮಸ್ಲಿ ಎಲೆಕ್ಟ್ ಆಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತಾ ಇದ್ದೇನೆ. ಹಾಗೆ ಇಂದಿನ ಸಾಹಿತ್ಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂಗಿ ಸಮಾನ, ನನ್ನ ತಂಗಿಯಷ್ಟೇ ಒಂದು ಸ್ವಂತ ತಂಗಿಯ ಒಂದು ಆತ್ಮೀಯ ಒಂದು ವ್ಯಕ್ತಿತ್ವ. ಅವಳು ವಿಜಯಲಕ್ಷ್ಮಿ ಪ್ರಸಾದ್ ರೈ. ಹಾಗೆ ಅವರು ಅವಳ ಸಾಹಿತ್ಯಯಾನದ ಸದಾ ಬೆನ್ನೆಲುಬಾಗಿ ನಿಂತಿರುವ ಅವಳ ಪತಿ ಶ್ರೀ ಪ್ರಸಾದ್ ರೈ, ಪ್ರಸಾದ್ ರೈ ಕಲ್ಲಿಮಾರು ನನ್ನ ಬಾವಲ್ಲಿ ಕೂತ್ಕೊಂಡಿದ್ದಾನೆ. ಹಾಗೆ ಎಲ್ಲರಿಗೂ ಇದು ವೇದಿಕೆಯ ಮುಂಭಾಗದಲ್ಲಿ ಇದ್ದ ಗಣ್ಯರಿಗೂ ಹಾಗೆ ಉಪಸ್ಥಿತರಿದ್ದ ಎಲ್ಲ ಬಂಧು ಬಾಂಧವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಮಿಸಸ್ ಶಮ್ಮಿದ್ದಾಳೆ, ಅವಳು ಕೂಡ ಬಂಟರ ಸಂಘ ಪೂನದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆಯಾಗಿದ್ದಾಳೆ. ಅವಳ ಪರವಾಗಿ ಹಾಗೆ ಬಂಟರ ಸಂಘ ಪೂನದ ಪರವಾಗಿ ನಾನು ಅಭಿನಂದನಾಪೂರ್ವಕವಾದ ವಂದನೆ ಮಾಡುತ್ತೇನೆ. ಇವತ್ತು ನಮ್ಮ ಭಾವಬಿಂದು ಈ ಕವನ ಸಂಕಲನ ಲೋಕಾರ್ಪಣೆಯ ಸಮಾರಂಭದ ಕ್ಷಣ ತುಂಬ ಅತ್ಯಂತ ಸಂತೋಷ, ಹೆಮ್ಮೆ, ಹಾಗೆ ನಮಗೆ ಒಂದು ಭಾವನಾತ್ಮಕವಾದ ಕ್ಷಣ. ಯಾಕೆಂದರೆ ವಿಜಯಲಕ್ಷ್ಮಿ ನನ್ನ ನನ್ನ ಸ್ವಂತ ತಂಗಿಯಂತಿರುವ ಒಂದು ಆತ್ಮೀಯ ವ್ಯಕ್ತಿತ್ವ. ಅವಳನ್ನು ಹಲವಾರು ವರ್ಷದಿಂದ ಬಹಳ ಸಮೀಪದಿಂದ ನೋಡಿದ್ದೇನೆ, ತಿಳಿಸಿದ್ದೇನೆ. ಮೊದಲಿನಿಂದಲೂ ಅವಳಿಗೆ ಕವನ ಸಾಹಿತ್ಯದಲ್ಲಿ ಅಪಾರವಾಯನ ತುಳುಟ ಭಾರಿ ಅಪಾರ ತುಳುಟು ಕನ್ನಡ ನಾವೊಂದು 40 ವರ್ಷ ಪುನಃ ಓದುತ್ತೆ ಇಂಕುಲಂಚ ಕನ್ನಡ ಒಂಚೂರು ಕಂಫರ್ಟೇಬಲ್ ಜನ ಮಾತು ಕಲ್ತಿದ್ದೀನಿ ಕನ್ನಡ ಅಂಡಲ್ಲ ಅಂಚನೆ ಎನ್ನ ಮೆಗ್ದಿ ಲೆಕ್ಕನೆ ಅಲ್ಲಿ ನಾನು ಭಾರಿ ಮುಟ್ಟೋಡು ತೂದು ತಿಳಿದಿದೆ. ಸುಮಾರು ದಿಂಚಾಲೆಗೆ ಈ ಕವನ ಬೊಕ್ಕ ಈ ಸಾಹಿತ್ಯೊಡೊಂಜಿ ಅಪಾರವಾಯನ ಅಭಿಮಾನ. ಅಂಚನೆ ತುಳು ಕನ್ನಡ ಭಾಷೆ ಪಲ ಎಂಕುಲು ಪಾತಿರಂದು ಪುನಃ ಭಾರಿ ಒಂಜಿ ಐಟೊಂಜಿ ಪ್ರೀತಿ ವಾತ್ಸಲ್ಯ ಒಂಜಿ ತುಳು ಕನ್ನಡ ಪಂಡ್ನಾಲೆಗೆ ಒಂಜಿ ಭಾರಿ ಒಂಜಿ ಅಭಿಮಾನ ಅಭಿರುಚಿ ಪೂರ. ಅಂಚನೆ ಪ್ರತಿ ನೆಕ್ಕೆ ಅಲ್ಲಿ ಲಯನ್ಸ್ ಕ್ಲಬ್ಡು ಇಂಟರ್ನ್ಯಾಷನಲ್ ಬೇತೆ ಹುದ್ದೆಡು ಸರ್ವೀಸ್ ಮಲ್ತದ್ದು ಸಮಾಜ ಸೇವೆ ಮಲ್ತೊಂದಿತ್ತಲ್ಲಿ. ಅಂಚನೆ ತುಳು ಅಕಾಡೆಮಿಡು ಒಂಜಿ ಭಾರಿ ಸೀರಿಯಸ್ಲಿ ಒಂಜಿ ಕ್ರಿಯಾಶಕ್ತಿ ಆದ ಅದು ಕೆಲಸ ಮಲ್ತು ಪಂಡ ಎಂಕುಲು ಏಪಲ ಇಂಟ್ರಾಕ್ಷನ್ ಮಲ್ತೊಂದುಪ್ಪ. ಅಂಚ ಅಲ್ಲಡೊಂಜಿ ಬಹುಮುಖ ವ್ಯಕ್ತಿತ್ವದ ಒಂಜಿ ಪ್ರತಿಬಿಂಬಂದೆ ಪನೊಳ್ಳಿ ಅಲ್ಲೇನು. ಅಂಚನೆ ಅಲ್ಲಿ ಖಾಲಿ ಲೇಖಕಿ ಒಂದು ಆಥರ್ ಲೇಖಕಿ ಅತ್ತು ಅಲ್ಲಿ ಒಂಜಿ ಅದ್ಭುತ ವಾಗ್ಮಿ ಅಲ್ಸು ಒಂಜಿ ಉದಾಹರಣೆ ಪಂಡಾಗ ಎಂಕುಲು ಈ ಸತಿ ಲಾಸ್ಟ್ ಇಯರ್ ಪೂನಾಡು ನಮ್ಮ ಒಂಜಿ ಭಾರಿ ಮಲ್ಲ ಫಂಕ್ಷನ್ ಪೂನಾ ಬಂಟರ ಸಂಘಡು ಒಂಜಿ ಸಮಾಜ ಕಲ್ಪವೃಕ್ಷ ಪನ್ಪಿನ ಬ್ರ್ಯಾಂಡ್ದ ಅಡಿಟ್ ನಮ್ಮ ಸಮಾಜ ಕಲ್ಯಾಣ ಬೊಕ್ಕ ಶೈಕ್ಷಣಿಕ ನೆರವು ಬಾಕಿದಕ್ಲೆ ವಿಧವ ವೇತನ ಮಾತ ಕುರ್ದು ಐತೊಟ್ಟಿಗೂ ಆಟಿದ ಒಂಜಿ ದಿನದೊಂಜಿ ಕಾರ್ಯಕ್ರಮಲ್ಲಿ ಎಂಕುಲಪ್ಪಗ ಮಲ್ತೊಂದುಪ್ಪು ಐಕ ಅಲ್ಲೇನು ವಿಶೇಷ ಅತಿಥಿಯಾದ ಆಹ್ವಾನ ಮಲ್ತಿತ್ತ ಅಲ್ಲಿ ಬತ್ತದು ಅಲ್ಲಿ ಒಂಜಿ ಆಟಿದ ನಮ್ಮ ತುಳುನಾಡದ ಆಟಿದ ಒಂಜಿ ವಿಷಯಡು ಒಂಜಿ ನಮಗೆ ಪೂರ ಒಂಜಿ ಸ್ಪೀಚ್ ಮಲ್ತಿತ್ತಲ್ಲಿ ಪೂರ ಒಂಜಿ ಮಂತ್ರಮುಗ್ಧ ಆದಿತ್ಯರು ಜನಕ್ಕುಲು ಬೊಕ್ಕಲ ಕೇನುಗ ಅಲ್ಲಿ ಪನ್ಪಿನ ಒಂಜಿ ಸುಲಲಿತ ಒಂಜಿ ಅರ್ಥಪೂರ್ಣವಾಯಿನ ಒಂಜಿ ಸ್ಪೀಚ್ ಮಾತೆರೆಲ್ಲ ಖುಷಿಯಾದ ಒಂಜಿ ಅರ್ಧ ಗಂಟೆ ಪಾತೆರ್ದು ಅವಲ ಯಾವಂದೆ ಕುಡ ಪಾತೆರಡು ಪನ್ಪಿನ ಒಂಜಿ ಅಲ್ಲಿ ಮಾತು ಪಬ್ಲಿಕ್ ಈತ ಒಂಜಿ ಡಿಮಾಂಡ್ ಮಲ್ತಿತ್ತೇರು ಬೊಕ್ಕ ಇಂಕ್ಲಿಗೆ ಒಂಜಿ ಸಮಯದ ಅಭಾವ ಏನಿರ್ದು ಆ ಥರ ಕಾರ್ಯಕ್ರಮ ಅಲ್ಲಿನ ಭಾಷೆನ ಮುಕ್ತಾಯ ಮಲ್ಪೋಡಾಂಡಿ ಇತರ ಎಂಕುಲು ಬಣ್ಣಕ್ಕೆ ಅಂದನೆಲ್ಲ ಇತ್ತೈತಿ 1 ಆಗಸ್ಟ್ಗೆ ಅವೇ ಒಂಜಿ ಕಾರ್ಯಕ್ರಮ ಆವೊಂದುಂಡು ಮಲ್ಲ ಮಟ್ಟಿಡು ಐಕಲ ಕೂಡ ಲೆಪ್ಪೊಡೊಂದು ಬಂದು ಎಂಕ್ಲಿಗೆ ಅಲ್ಪ ಭಾರಿ ಡಿಮಾಂಡ್ ಉಂಡು ಅಲ್ಲಿ ಇನ್ನೊಂಜಿ ಬೇತ ಸಬ್ಜೆಕ್ಟ್ ಅಲ್ಲಿಡ ಪಾತೇರು ಪೌಡು ಬಂದಿದ್ದು ಅಂಚನೆ ಅಲ್ಲಿಗೆ ಈ ಕಾರ್ಯಕ್ರಮ ನೆಟ್ಟು ಅಲ್ಲಿನ ಒಂಜಿ ಖಾಲಿ ಒಂಜಿ ಕವನ ಮಾತ್ರ ಈ ಭಾವ ಬಿಂದು ಪನ್ಪಿನ ಅಲ್ಲ ಏಪಲ ಎಂಕುಲು ಪಾತೆರಂದು ಪುನಃ ಅಲ್ಲ ಮನಸ್ಸಿದ ಒಂಜಿ ಸ್ಪಂದನೆ ಒಂಜಿ ಭಾವನೆ ಬೊಕ್ಕ ಅಲ್ಲ ಒಂಜಿ ಬದುಕುದ ಅನುಭವನ ಒಂಜಿ ಪದದ ಮೂಲಕ ಕಾವನದ ಮೂಲಕ ಬರೆದು ಒಂಜಿ ಅಮೂಲ್ಯವಾಯಿನ ಈ ಸಂಕಲನ ಮಲ್ತದ್ದು ಮಲ್ತದ್ದು ಒಂಜಿ ನಮ್ಮ
ನೆಟ್ ಸಾಹಿತ್ಯ ಕನ್ನಡ ತುಳು ಸಾಹಿತ್ಯ ಲೋಕಕ್ಕೆ ಬಾರಿ ಮಲ್ಲ ಕೊಡುಗೆ ಕೊರ್ತಲಲ್ಲಿ ಈ ಆಳು ಬರೆತಿನಂದು ಬಾರಿ ಮಲ್ಲ ಕೊಡುಗೆ ಆವಡು ಅಂಚನೆ ಆಳು ನನ್ನಾತ್ ಇಂಚಿನ ಎಡೆಡ್ಡೆ ಕಾರ್ಯಕ್ರಮ ಮಾತ ಬರೆದು ನನ್ನ ಕನ್ನಡ ತುಳು ನಮ್ಮ ಈ ಸಾಹಿತ್ಯ ಲೋಕಗೂ ಬಾರಿ ಮಲ್ಲ ಕೊಡುಗೆ ನನ್ನಾತ್ ಕೊರುಡಾಲು ದುಮ್ಮದ ಪೀಳಿಗೆಗೆ ಒಂಜಿ ಸ್ಮರಣದ ಒಂಜಿ ಇನ್ಸ್ಪಿರೇಷನ್ ಅಂಚನೆ ಆ ಒಂಜಿ ಪ್ರೇರಣಾದಾಯಕವಾದ ಇನ್ನು ಅಕ್ಕಲ ಮನಸ್ಸಿರು ಒರಿಯುಲೆಕ್ಕ ಆವಡು ಪಂಡದು ಈ ಭಗವಂತ ಹೇಳಿದ ಅಲೆಗೆ ಒಂಜಿ ಎಡ್ಡ ಆರೋಗ್ಯ ಒಂದು ದೀರ್ಘಾಯುಷ್ಯ ಅಂಚನೆ ಈ ಒಂಜಿ ಶಕ್ತಿ ಸಾಮರ್ಥ್ಯ ಒಂಜಿ ಯಾರಿಗೆ ಇನ್ಸ್ಪಿರೇಷನ್ ಅಲೆಗೆ ಕೊರದು ಅಲೆಗೆ ಈ ಕನ್ನಡ ನೆಟ್ ನನ್ನಾತ್ ಕೆಲಸ ಮಲ್ಪಲೆಕ್ಕ ಮಲ್ಪೋಡು ಪಂಡದು ಯಾನು ಮಾತು ದೇವರ ಪ್ರಾರ್ಥನೆ ಮಲ್ತದೆ ಯಾನು 2 ಶಬ್ದ ಮುಕ್ತಾಯ ಮಲ್ಪೇಡು. ಥ್ಯಾಂಕ್ ಯು. ಸೊಲ್ಮೇಲು ಶ್ರೀ ಅಜಿತ್ ಹೆಗ್ಡೆ ಯಾರಿಗೆ ಆಟೋಮ್ಯಾಟಿಕ್ ಗಾಡಿ ದತ್ತನಾಗ ಒಂಚೂರು ಕಷ್ಟ ಪಂಡಿಗೆ ಗೇರ್ ದಾಕ್ಲಿಗೆ ಅಡೇಗೆ ಗೇರ್ದ ಗಾಡಿ ಕೊರಿ ಕೂಡಲೇ ಫುಲ್ ಸ್ಪೀಡ್ ಎಂಚ ಪಾತೇರಿದ್ದಿಜ್ಜಿ ಬಟ್ ಸೂಪರ್ ಖುಷಿ ಅಂಡು ಇರ್ನ ಉಪಸ್ಥಿತಿಗೆ ಇರ್ನ ಶುಭ ನುಡಿಗೆ ಕುಡರ ಸೊಲ್ಮೇಲೆಂದು ಪನೊಂದು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ಭಾಷಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದುಕೊಟ್ಟವರು, ಈ ಸಂಭ್ರಮಕ್ಕೆ ಇನ್ನಷ್ಟು ಘನತೆಯನ್ನು ನೀಡಿದವರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಗೌರವಾನ್ವಿತ ಶ್ರೀ PL ಧರ್ಮ ಅವರು. ಶಿಕ್ಷಣದ ಬೆಳವಣಿಗೆಗೆ, ಜ್ಞಾನ ಸಂಸ್ಕೃತಿಯ ವಿಸ್ತರಣೆಗೆ ಹಾಗೂ ಯುವ ಪೀಳಿಗೆಗೆ ಒಂದು ಉತ್ಸಾಹ ನೀಡುವಲ್ಲಿ ಹಾಗೂ ಉತ್ತೇಜನ ನೀಡುವಲ್ಲಿ ಇವರನ್ನು ಹಲವಾರು ವೇದಿಕೆಗಳನ್ನು ನೋಡಿದ್ದೇವೆ. ಮತ್ತೊಮ್ಮೆ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಗೌರವವನ್ನು ಶ್ರಮಿಸ್ತಾ ಇದೀಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ಧರ್ಮ ಸರ್ ಅವರಿಗೆ. ಎಲ್ರಿಗೂ ನಮಸ್ಕಾರ. ಒಂದು ಕಡೆ ಮೋಹನ್ ಆಳ್ವರು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಭಾವನಾತ್ಮಕವಾಗಿ ಮಾತನಾಡಿ ನಿಮ್ಮನ್ನೆಲ್ಲರನ್ನ ಈ ಕೃತಿಯ ಈ ನಮ್ಮ ಅಕ್ಕ ಬರೆದಿರುವ ಕೃತಿಯ ಕೇಂದ್ರ ವಸ್ತುವಿಗೆ ನಿಮ್ಮನ್ನು ಆಕರ್ಷಣೆ ಮಾಡಿದರೆ, ಮತ್ತೊಂದು ಕಡೆ ಪುಟಗಳನ್ನು ತಿರುವಿ ಪದಗಳನ್ನು ಹುಡುಕಿ ಅದಕ್ಕೊಂದು ಒಳ್ಳೆಯ ಅರ್ಥವನ್ನು ನೀಡಿದಂಥ ಕಿರಿಯ ಸ್ನೇಹಿತ ಡಾಕ್ಟರ್ ಧನಂಜಯ ಕುಂಬಳೆ ಅವರ ಪುಸ್ತಕ ಪರಿಚಯ, ಆಮೇಲೆ ಇಬ್ಬರು ಹಿರಿಯರು ಭಾಳ ವಿಶೇಷವಾಗಿ ನಮ್ಮ ದೂರದ ಊರಿಂದ ಬಂದಿರುವಂಥ ಸರ್ವೋತ್ತಣ್ಣವರ ಮಾತುಗಳು, ಅವರ ಸಹೋದರ ಮಾಡಿರುವ ಮಾತುಗಳು, ತನ್ನ ಇಡೀ ಮನಸ್ಸನ್ನು ಬಿಚ್ಚಿಟ್ಟು ನಾನು ಯಾಕೆ ಇದನ್ನು ಮಾಡಿದ್ದೆ ಅಂತ ಹೇಳಿ ಆಳ್ವಾಸರು ಹೇಳ್ತಾ ಇದ್ರು. ಪದಗಳನ್ನು ತೂಲು ಎಂಚ ರಿಮೆಂಬರ್ ಮಲ್ತೊಂದುಲ್ಲೇರೆ, ರಿಕಲೆಕ್ಟ್ ಮಲ್ತೊಂದುಲ್ಲೇರೆ, ಈವನ್ ಸಿಂಗಲ್ ವರ್ಡ್ ಈಸ್ ಬೀಯಿಂಗ್ ಸ್ಪೆಲ್ಡ್ ಪ್ರಾಪರ್ಲಿ ಅಂತ ಅನ್ನೋದಿತ್ತೇರೆ. ಇಂಥ ಎಲ್ಲ ಒಂದು ವಿಶೇಷವಾದ ವೇದಿಕೆಗೆ ನಾವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ. ಎಷ್ಟು ಸಮಯ ಕೊಟ್ಟಿದ್ದಾರೆ ಅಂತ ನನಗೆ ಪಚ್ಚಣ ಹೇಳಿಲ್ಲ. ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೇನೆ. ಹೊಸ ಕ್ರೌಡ್ ಇದು ನಮಗೆ. ಮೇಸ್ಟ್ರುಗಳ ಜೊತೆ ಮಾತನಾಡೋದು ಅದು ಬಿಟ್ಟರೆ ಈ ಥರದ ಒಂದು ಮಿಕ್ಸ್ಡ್ ಕ್ರೌಡನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಪ್ರಾರಂಭವನ್ನು ನಾನು ನಮ್ಮ ಅರೆಹೊಳೆ ಸ್ನೇಹಿತರಿಗೆ ಹೇಳ್ತಾ ಭಾಳ ಖುಷಿಯಾಯಿತು. ನಾವು ದಕ್ಷಿಣ ಕನ್ನಡದಲ್ಲಿ ಒಂದು ಈ ಕವನ ಸಂಕಲನವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈ ಥರದೊಂದು ಆಲೋಚನೆ ಭಾಳ ಚೆನ್ನಾಗಿದೆ. ನಿಮ್ಮೆಲ್ಲ ಶಿಷ್ಯಂದಿರು ಮತ್ತು ತಾವು ಎಲ್ಲರೂ ಭಾಳ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದೀರಿ. ನಿಮಗೆ ಮೊದಲು ನಾನು ನಮ್ಮ ಅಕ್ಕನ ಪರವಾಗಿ ಇವರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, MC has been a wonderful in terms of leading what we need to do. ಅದು ಭಾಳ ಚೆನ್ನಾಗಾಯಿತು. ಮೊದಲು ನಾನು ನಮ್ಮ ಅಕ್ಕನ ಬಗ್ಗೆ 2 ಮಾತಾಡಲಿಕ್ಕೆ ಅವರ ಅನುಮತಿಯನ್ನು ತಗೊಳ್ತಾನೆ. ಅವ್ರ ಮನೆಗೆ ಹೋಗಿಲ್ಲ, ಮನೆಯ ಚಿತ್ರ ನನಗೆ ಗೊತ್ತು, ಸುಮಾರು ಜನ ಹೇಳಿದರು. ಆದರೆ ಅವ್ರ ಊರಿನಲ್ಲೊಂದು ಉಳ್ಳಾಲ್ತಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋದಾಗ ಈ ನಮ್ಮ ಅಕ್ಕ ಬರೆದಿರುವ ಪದಗಳ ಜೊತೆಗೆ ಅವರ ವ್ಯಕ್ತಿತ್ವವನ್ನು ನಾನಲ್ಲಿ ಕಂಪೇರ್ ಮಾಡ್ತಾ ಇದ್ದೆ. ಅಲ್ಲಿ ಊರಿನಲ್ಲಿ ಎಲ್ಲರೂ ನಿಮ್ಮಂಥ ಜನ ಅಲ್ಲ, ಶ್ರೀಮಂತ ಜನ ಅಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ಯು. ಅಲ್ಲಿ ಊರಿನಲ್ಲಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಬೇರೆ ಬೇರೆ ವರ್ಗದ ಜನ ದೇವರನ್ನು ನೋಡೋಕ್ಕೆ, ದೇವಿಯನ್ನು ನೋಡಲಿಕ್ಕೆ, ಆಶೀರ್ವಾದ ಪಡ್ಕೊಳ್ಳೋಕ್ಕೆ, ಆಮೇಲೆ ಕೊಟ್ಟ ಪ್ರಸಾದವನ್ನು ತೊಗೊಂಡು ಹೋಗಲಿಕ್ಕೆ ಬಂದವರು. ನಾನು ನನ್ನ ಕುಟುಂಬವೂ ಅಲ್ಲಿಗೆ ಬಂದಿದ್ವಿ. ಈ ಅಕ್ಕ ಎಲ್ಲರನ್ನ ನಿಭಾಯಿಸ್ತಾರೆ. ಅವರು ಅದರ ಮೇಲುಸ್ತುವಾರಿ ವಹಿಸ್ಕೊಂಡಿದ್ದಾರೆ. ನಮ್ಮ ಮೇಷ್ಟ್ರು ಕೂಡ ಇಲ್ಲಿ ಕೂತಿದ್ರು, ಅವರು ಕೂಡ ಇದ್ದಾರೆ. ಇವರು ಮಾತನಾಡುವ ಜನ ನೋಡಿ ಪಚ್ಚಣ್ಣನಿಗೆ ಹೇಳಿದ್ದೆ ನಾನು, ನಿಮಗೆ ಅವರು ಸುಂದರಾಂಗ ಮತ್ತು ನನ್ನ ಹೀರೋ ಮತ್ತು ಅಂತೆಲ್ಲ ಹೇಳ್ತಾ ಇದ್ದಾಗ ನಾವು ಅವ್ರನ್ನ ಪ್ರೀತಿಯಿಂದ ಪಚ್ಚಣ್ಣ ಅಂತ ಕರಿತೇವೆ. ಅವ್ರಿಗೆ ಹೇಳಿದ್ದೆ ನಾನು, ಈ ಅಕ್ಕನ ಒಂದು ವಿಶೇಷ ಗುಣ ಎಂಕ ಭಾರಿ ಇಷ್ಟ ಆಯ್ತು. ನಾವು ದಾದ ಪಂಡ ಅವ್ರು ಮಾತಾಡ್ತಿದ್ದ ಜನ ಯಾರು ಅಂತಂದರೆ ಅಲ್ಲಿ ಪಾತ್ರೆ ತೆಗಿತಾ ಇದ್ರು,
ಅಲ್ಲಿ ಪ್ಲೇಟ್ ತೆಗಿತಾ ಇದ್ರು, ಅನ್ನ ಬಡಿಸ್ಕೊಳ್ತಾ ಇದ್ರು. ಮೇ ಬಿ ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಇರಬೇಕು, ಅಥವಾ ಅಲ್ಲಿರುವ ಗುತ್ತುಗಳ ಜೊತೆಗೆ ಆ ಭಟ್ರ ಮನೆಯಲ್ಲೆಲ್ಲ ಕೆಲಸ ಮಾಡೋರು ಇರಬೇಕು. ಆವಾಗ ನನಗನ್ನಿಸ್ತು ಇದು ಭಾಳ ಅಸಾಧಾರಣ ವ್ಯಕ್ತಿತ್ವ ಇದು. ಈಗೆಲ್ಲ ಆಗೋದಿಲ್ಲ. ಸಮಾಜದಲ್ಲಿ ಒಂದು ಸ್ವಲ್ಪ ಸ್ಥಾನಮಾನ ಸಿಕ್ಕಿದ್ರೆ ಜನರನ್ನು ನೋಡುವ ದೃಷ್ಟಿಕೋನ ಬೇರೆ ಇರ್ತದೆ. ಆದರೆ ಈ ಅಕ್ಕನ ಮನಸ್ಸು ಆಗಿಲ್ಲ ಅಂತ ತಿಳ್ಕೊಂಡು ನಾನು ಆ ಮಾತನ್ನು ನೇರವಾಗಿ ಅವ್ರಿಗೆ ಹೇಳಿದೆ, ದಯವಿಟ್ಟು ಬೇಜಾರು ಮಾಡಿಬಿಡಿ ಅಂತ ನಾನು ಆಫೀಸ್ನಲ್ಲಿ ಅವ್ರಿಗೆ ಹೇಳಿದ್ದೆ. ನಮ್ಮ ಜೊತೆಗೆ ನಮ್ಮ ಸ್ಟೂಡೆಂಟ್ ಅವರು ಆ್ಯಕ್ಚುಲಿ ತುಳು MA ಮಾಡಿದ್ದಾರೆ. ಆವಾಗ ಇವರು ನಾನು ತುಳು MA ಮಾಡಿದ್ದೀನಿ ಅಂತೇಳಿ ಈ ರೀತಿ ಬರೀತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಗುರುಗಳು ಎದುರುಗಡೆ ಕೂತಿದ್ದಾರೆ, ಪ್ರೊಫೆಸರ್ ಚಿಮ್ಮಕೂಡ್ರು. ನನಗನ್ನಿಸ್ತದೆ ದಕ್ಷಿಣ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರದೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾದದ್ದು. ಇದು ಪ್ರಪ್ರಥಮ ಬಾರಿಗೆ ಈ ಥರದ ನೃತ್ಯ, ಹೀಗೆ ಒಂದು ಪುಸ್ತಕವನ್ನು ತೊಗೊಂಡು ಬರೋದು, ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಮಾಡೋದು ಮೊದಲನೇ ಬಾರಿಗೆ ನನಗಾಗಿದೆ. ಇದರ ಹಿಂದುಗಡೆ ಏನಿರ್ಬೋದು, ಯಾಕಿದು? ಈ ಮೋಹನ್ ಆಳ್ವಾರ ಮಾತನ್ನು ಕೇಳಿದ ಮೇಲೆ ನನಗನ್ಸಿತ್ತು ನನಗೆ ಸ್ವಲ್ಪ ಈ ಮಾತನ್ನು ಹೇಳಬೇಕು, ಸ್ವಲ್ಪ ಅದನ್ನು ವಿಸ್ತಾರ ಮಾಡಬೇಕು. ವಿಶ್ಲೇಷಣೆ ಅಂತಂದ್ರೆ ಅವ್ರು ಮಾಡಿದ ಪುಸ್ತಕ ಪರಿಚಯ. ಹೆಣ್ಣುಗಳು ಯಾಕೆ ಇಷ್ಟು ಸಾಫ್ಟ್ ಆಗಿರಬೇಕು? ನನಗೊಂದು ಆಕ್ರೋಶ ಇದೆ ಅಂತ ಅಕ್ಕ ಹೇಳ್ತಾ ಇರುವುದರ ಜೊತೆಗೆ ನನ್ನ ಆಕ್ರೋಶವನ್ನು ಈ ಭಾಷೆಯಲ್ಲೇ ಹೇಳಬೇಕು ಅಂತ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಆಕ್ರೋಶದಲ್ಲೂ ಒಂದು ಮೃದುವಾದ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಹೊಸ ರೀತಿಯ ಸಂಪ್ರದಾಯವನ್ನು, ಬರವಣಿಗೆ ಸಂಪ್ರದಾಯವನ್ನು ನಮ್ಮ ವಿಜಯಲಕ್ಷ್ಮಿ ಅಕ್ಕ ಹಾಕಿಟ್ಟಿರೋದನ್ನು ನೋಡಿದ್ದೇನೆ. ನಾನು ಆಕ್ರೋಶದ ಬರಹಗಳನ್ನು ಕೇಳಿದ್ದೇನೆ. ಇಲ್ಲಿ ಗಂಡನನ್ನು ಪ್ರೈಸ್ ಮಾಡೋದಾಗಲಿ, ತನ್ನ ಸಂಗಾತಿಯನ್ನು ಪ್ರೈಸ್ ಮಾಡೋದಾಗಲಿ, ಕುಟುಂಬವನ್ನು ಪ್ರೈಸ್ ಮಾಡೋದಾಗಲಿ ಒಂದರ್ಥ. ಆದರೆ ಬರವಣಿಗೆಗಳಲ್ಲಿ ತಮ್ಮ ಇಡೀ ಮನಸ್ಸಿನ ನೋವುಗಳನ್ನು, ಭಾವನೆಗಳನ್ನು, ಇರುವ ಆಕ್ರೋಶಗಳನ್ನು ಅಥವಾ ತೃಪ್ತಿಯಾದದನ್ನು ಎಕ್ಸ್ಪ್ರೆಸ್ ಮಾಡುವ ಬೇರೆ ಬೇರೆ ರೀತಿಗಳಿದ್ದಾವೆ. ಧನಂಜಯ ಹತ್ರ ಕೇಳ್ತಿದ್ದೆ, ಯಾಕಂದರೆ ಸಾಹಿತ್ಯದ ವಿದ್ಯಾರ್ಥಿ. ನಮ್ಮಲ್ಲೂ ಸುಮಾರು ಜನ ಬರಹಗಾರರಿದ್ದಾರೆ. ಆ ಬರಹಗಳಲ್ಲಿ ಆಕ್ರೋಶ ನೋಡಿದ್ದೀನಿ. ನಮ್ಮದೇ ಒಬ್ಬಳು ಹೆಣ್ಮಗಳಿದ್ದಾಳೆ ಅಕ್ಷಯ್ ಅಂತ. ಅವರ ಬರಹದಲ್ಲೂ ಆಕ್ರೋಶ ಇದೆ ಅಂತಂದೆ. ಅಕ್ಷಯ್ ಇಲ್ಲೆಲ್ಲೂ ಇದ್ದರು ಅಂತಂದ್ರು ಅವ್ರು, ನಾನು ನೋಡಿಲ್ಲ ಅವ್ರನ್ನು. ಅವ್ರ ಬರಹದಲ್ಲೂ ಆಕ್ರೋಶ ಇದ್ದದ್ದನ್ನು ನಾನು ಕಾಣಿದ್ದೀನಿ, ಬೇರೆ ಥರದ ಆಕ್ರೋಶ. ಇಲ್ಲಿ ಇಡೀ ಹೆಣ್ಣಿನ ಬದುಕನ್ನು ಚಿತ್ರಿಸ್ತಾರೆ. ಹೆಣ್ಣಿನ ಬದುಕನ್ನು ಎಯಿಂದ ಝಡ್ ತನಕ ಎಕ್ಸ್ಪ್ಲೈನ್ ಮಾಡ್ತಾರೆ, ವಿಸ್ತಾರ ಮಾಡ್ತಾರೆ. ಅದರಲ್ಲಿ ಬಹಳ ಮೌನವಾಗಿ ತನ್ನ ಪ್ರತಿಭಟನೆಯನ್ನು ಹೇಳ್ತಾರೆ. ಇದು ಈ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಅಂತ ನನಗೆ ಅನ್ನಿಸ್ತದೆ. ಅದಕ್ಕಿಂತ ಬೇರೆ ದಾರಿ ಇಲ್ವಾ ಅಕ್ಕನಿಗೆ? ಇಲ್ಲ. ಯಾಕೆಂತಂದರೆ ನಾನೀಗ ಮಾದರಿ ಆಗಬೇಕಾಗಿದೆ. ಹೊಸ ಥರದ ಒಂದು ಪರಂಪರೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಪ್ರಾರಂಭ ಮಾಡಿದ್ದೀನಿ. ಹಾಗಾಗಿ ನನ್ನ ಆಕ್ರೋಶವನ್ನೂ ಕೂಡ, ಆ ಆಕ್ರೋಶ ತನ್ನ ಸಂಗಾತಿಯ ಮೇಲಲ್ಲ, ತನ್ನ ಮಕ್ಕಳ ಮೇಲಲ್ಲ, ತಾನು ಅನುಭವಿಸ್ತಿರುವ ವ್ಯವಸ್ಥೆ ಮೇಲೆ, ತಾನು ಅನುಭವಿಸ್ತಾ ಇರುವ ಕಷ್ಟದ ಮೇಲಲ್ಲ. ಆ ಆಕ್ರೋಶ ಅವರಿಗೆ ಇಡೀ ವ್ಯವಸ್ಥೆಯ ಮೇಲೆ. ಹಾಗಾಗಿ ಧನಂಜಯಿ ಸೀತೆ ಮತ್ತು ದ್ರೌಪದಿಯನ್ನು ಹೇಳ್ತಾ ಇರುವಾಗ ನನಗೆ ಆ ಹೋಲಿಕೆ ಭಾಳ ಖುಷಿಯಾದದ್ದು. ಕೆಲವು ವಿಷಯಗಳನ್ನು ನಾನು 1 by 1 ಹೇಳ್ತೇನೆ. ನೀವು ಹೇಳೋದನ್ನು ಅಷ್ಟು ಸಮಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ನೀವು ನನ್ನನ್ನು ಕ್ಷಮಿಸಬೇಕು. ನನಗೆ ಭಾಳ ಖುಷಿಯಾದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹೇಳ್ತಾನೆ. ನೀವೇ ಹೇಳಿದ್ರಿ, ನನಗೆ ನನ್ನ ಮಾತುಗಳನ್ನು ಮೆಚ್ಚಿಕೊಂಡು, ನನ್ನ ಬರವಣಿಗೆಗಳನ್ನು ಮೆಚ್ಚಿಕೊಂಡು ಏರಿಯಾ ಅಂತವ ಬಹಳ ದಿಗ್ಗಜ ಒಬ್ಬರು ಬರಹಗಾರರು ನನಗೊಂದು ಪತ್ರ ಬರೆದು ಕೊಟ್ಟಿದ್ದಾರೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ. ಆಳ್ವ ಸರ್ನ ಭೇಟಿಯಾದಾಗ, ಸರ್ ನೀವು ಈರೊಂದು ಕೆಲಸ ಅಲ್ಬೋಡು, ಈರು ಪಾತ್ರನಾಗ ಈರ್ನ ಮುನ್ನುಡಿದ ಲಾಸ್ಟ್ ಪ್ಯಾರ ಓದೋಡು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಓದಿದ್ರು. ಈ ಪುಣ್ಯಾತ್ಮನಿಗೆ ಇಷ್ಟು ಪುರುಸೊತ್ತೆಲ್ಲಿ ಸಿಕ್ಕಿದ್ದು ಬರೀಲಿಕ್ಕೆ, ಇಂಗ್ಲೀಷ್ ಬರೀಲಿಕ್ಕೆ ಹೇಗಾಯಿತು? ಎಂಥ ಅದ್ಭುತವಾದ ಮಾತುಗಳನ್ನು, ಅವರ ಮಾತುಗಳಲ್ಲಿ, ಅವರು ಬರೆದ ಮಾತುಗಳನ್ನೇ ಅವರು ಓದಿ ಹೇಳ್ತಾ ಇದ್ದಿದ್ದರು. ಬಹಳ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಅದು ಆ್ಯಕ್ಚುಲಿ ಅಕ್ಕನ ಮಾತುಗಳನ್ನು ರಿಫ್ಲೆಕ್ಟ್ ಮಾಡ್ತದೆ ಮತ್ತು ಅವರ ಮನಸ್ಸಿನಲ್ಲಿ ಬಂದಂಥ ಎಲ್ಲ ಭಾವನೆಗಳನ್ನು ಇದು ಏನು ರಿಫ್ಲೆಕ್ಟ್ ಮಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಬಹಳ ಬ್ಯೂಟಿಫುಲ್ ಆದ ಒಂದು ಮುನ್ನುಡಿಯನ್ನು ಮೋಹನ್ ಆಳ್ವರು ಬರೆದಿದ್ದಾರೆ, ಡಾಕ್ಟರ್ ಮೋಹನ್ ಆಳ್ವರು ಬರೆದಿದ್ದಾರೆ. ಧನಂಜಯ್ ಕುಂಬ್ಳೆ ಕೂಡ ಮಾತನಾಡ್ತಾ ಪುಸ್ತಕಕ್ಕೆ ಒಂದು ಪ್ರಸ್ತಾವನೆಯನ್ನು ಬರೀತಾ ಇರುವಾಗ ಅವರು ಕೂಡ ಬಹಳ ಒಳ್ಳೆಯ ಮಾತುಗಳಲ್ಲಿ 2 ಪುಟ ಬರೆದಿದ್ದರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾಗೇಶ್ ಅಂತೂ ಈಸ್ ಅ ಮ್ಯಾನ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಐಡೆಂಟಿಟಿ. ನಿಮ್ಮ ಈ ಪ್ರಕಟಣೆ ಪುಸ್ತಕ ನೋಡಿದ್ಮೇಲೆ, ನಿಮ್ಮ ಈ ಪುಸ್ತಕವನ್ನು ನೋಡಿದ್ಮೇಲೆ ಇದೊಂದು ಹೊಸ ರೀತಿಯ ಸಾಹಸ ತಾವು ಮಾಡಿದ್ದೀರಿ. ಇದಕ್ಕೆ ಬಳಸಿರುವ ಪೇಜ್ ನೋಡ್ತಾ ಇದ್ದೆ ಮತ್ತು ಇದರ ಒಟ್ಟು ವಿನ್ಯಾಸವನ್ನು ನೋಡ್ತಾ ಇದ್ದೆ. ವಿನ್ಯಾಸ ಮಾಡಿದ ಹೆಣ್ಣುಮಗಳ ಬಗ್ಗೆ ತಾವು ಮಾತನಾಡಿದ್ದೆ, ಇವರು ಮಾತಾಡಿದ್ರು. ಬಟ್ ಲೆಟ್ ಮಿ ಟೆಲ್ ಯು ಮಿಸ್ಟರ್ ನಾಗೇಶ್, ಬಹಳ ವಿಶೇಷವಾದ ಒಂದು ಮಾತುಗಳನ್ನು ಹೇಳಿದರು. ಈ ನಾಗೇಶ್ ಸುಮ್ಮನೆ ಪ್ರಕಟಣೆ ಮಾಡೋರಲ್ಲ, ನೀವೆಲ್ಲರೂ ಗೊತ್ತಿನವರು, ಎಲ್ಲರೂ ಭೂಮಿ ಇದ್ದವರು,
ಕೃಷಿ ಮಾಡಿದವರು, ನಿಮ್ಮ ಕುಟುಂಬದವರು, ಅವರೊಂದು ಮಾತು ಹೇಳಿದರು, ಅದು ನಿಮಗೆ ನೇರವಾಗಿ ಮನಸ್ಸಿಗೆ ನಾಟಿರಬೇಕು. ನೀವು ಈಗ ನಿಂತಿರುವ ನೆಲ ಗದ್ದೆಯಾಗಿತ್ತು, ಇಲ್ಲಿ ಕೃಷಿ ಮಾಡಿದ್ರು. ಎಂಥ ಆಕ್ರೋಶ ನೋಡಿ ಅವರಿಗೆ. ಇದನ್ನೆಲ್ಲ ಇನ್ಸ್ಪೈರ್ ಮಾಡೋದು ಈ ಪುಸ್ತಕ ಅಂತ ನನಗೆ ಅನ್ನಿಸ್ತದೆ. ಇದು ಕೇವಲ ಭಾಷಣ ಮಾಡಿದ್ದಲ್ಲ. ಅವರು ನೀವು ನಿಂತಿರುವ ನೆಲ ಇಲ್ಲಿ ಕೃಷಿ ಮಾಡ್ತಾ ಇದ್ದಂಥ ಜಾಗ, ಇದು ಭತ್ತ ಬೆಳೆದ ಜಾಗ, ಅದೆಷ್ಟೋ ಜನರಿಗೆ ಕೃಷಿ ಮಾಡಿಕೊಟ್ಟು ಕೂಲಿ ಕೊಟ್ಟು ಬದುಕು ಕಟ್ಟಿಕೊಟ್ಟ ಜಾಗ ಅಂತ ಹೇಳ್ತಾ ಈಗ ನೀವು ಮಾಡ್ತಾ ಇರೋದು ಬೇರೆ ಕೆಲಸ ಅಂತ ಏನೋ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ಆ ಅಂಶ ಬಹಳ ಮುಖ್ಯ ಆಗುತ್ತೆ. ಅದು ವಿಜಯಕ್ಕನ ಬರವಣಿಗೆಯಲ್ಲೂ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮ್ಮನೆ ಹಾಗೆ ಒಂದೊಂದು ಪುಟವನ್ನು ಓದ್ತಾ ಕೆಲವು ನನ್ನ ಮನಸ್ಸಿನಲ್ಲಿ ಆದಂಥ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಭಾಳ ಚೆನ್ನಾಗಿದೆ. ಒಂದು ಪ್ರಾರಂಭದಲ್ಲಿ ಕೋರಿಕೆ ಅಂತ ಒಂದು ಕವನ ಬರೆದಿದ್ದಾರೆ. ಸಂಗೀತ, ಮುಹೂರ್ತ, ಮೆಹಂದಿ, ಮದುವೆ, ಔತನ್ನು ಕೂಟಗಳೆಂಬ ದುಬಾರಿ ಲೇಸುಗಳಲ್ಲಿ, ಮಧುಚಂದ್ರ, ಸೀಮಂತ, ನಾಮಕರಣಗಳೆಂಬ ವಿಶೇಷಗಳ ಕೊರತೆಗಳಲ್ಲಿ ವಿಚ್ಛೇದನ. ಯಾಕೆ ನಿಮಗೆ ಮನಸ್ಸು ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಕೋರ್ಟ್, ಹೆಚ್ಚಿನವರು ಲಾಯರ್ ಇದ್ದಾರೆ. ನಮ್ಮ ಯಂಗ್ ಫೆಲೋನ ಲಾಯರ್ ಇದ್ದಾರೆ ಅಂತಂದ್ರು ಅವರು. ನಮ್ಮ ಫ್ಯಾಮಿಲಿ ಕೋರ್ಟ್ದು ಕತೆಗಳನ್ನು ಕೇಳಿ ಇವತ್ತು ಸುಮಾರು 60-62% ಕೇಸುಗಳು ಒಂದು ವರ್ಷದಲ್ಲಿ ರಿಜಿಸ್ಟರ್ ಆಗ್ತವೆ. ಇದು ಯಾರು? ನಿಮ್ಮಂಥ ಎಲ್ಲ ಹಿರಿಯರಿದ್ದೀರಿ. ಇದು ಯಾರು? ನಮ್ಮ ಹಿರಿಯ ಸಂಪ್ರದಾಯ ಪರಂಪರೆ ಇರುವ ವಿಚ್ಛೇದನದ ವಿಷಯ ಅಲ್ಲ ಇದು. ಇದು ಈಗ ಮೊನ್ನೆ ತಾನೇ ಮದುವೆ ಆಗಿರುವ, ಇನ್ನೂ ಕೂಡ ಬದುಕು ಏನು ಅಂತ ನೋಡಿಕೊಳ್ಳುವ ಯುವತಿಯರಲ್ಲಿ ಆಗ್ತಾ ಇರೋದು. ಒಂದು ಸುಮ್ಮನೆ ಕವನ ಅಲ್ಲ ಅದು. ಇಡೀ ಸಮಾಜವನ್ನು ನಮ್ಮ ಅಕ್ಕ ನಿಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಹೇಳುವಾಗಲೂ ತಾನು ಬಳಸುವ ಭಾಷೆ ಮತ್ತು ಪದ ಅತ್ಯಂತ ಸಾಫ್ಟ್ ಆಗಿದೆ. ಈ ರೈಟಿಂಗ್ ಪಾಲಿಟಿಕ್ಸ್ ಏನು ಅಂತ ನನಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ಬಹಳ ವಿಶೇಷವಾದ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾರೆ. ಹೇಳುವಾಗಲೂ ಬಹಳ ಮೃದು ಸ್ವಭಾವದಲ್ಲೇ ಹೇಳ್ತಾರೆ. ಅದು ಹಿಂದೆ ಬಳಸ್ಕೊಂಡಂಥ ಪದಗಳನ್ನು ನೋಡ್ತಾ ಇದ್ದಾರೆ. ಇವರು ಯಾವುದನ್ನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಾನೇ ಕೆಲವು ಸಾರಿ ನಾನು ಹೇಳ್ಕೊಂಡಿದ್ದೀನಿ. ಬಹಳ ಮೆಚ್ಚುಗೆ ಇದು. ದಿಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರೈಟಿಂಗ್ ಸ್ಟೈಲ್. ಮತ್ತು ಬರ್ತಾರೆ ಕಣ್ಣೀರು ಅಂತ ಅನ್ನೋದ್ರಲ್ಲಿ ಬರೀತಾರೆ ಅವರು. ಮನ ಹಗುರಾಗಿಸುವ ಔಷಧಿಯು ನೀನು, ಹಲವೊಮ್ಮೆ ಮನ ಕುಗ್ಗಿಸುವ ಸಾಧನವೂ ನೀನು, ನಂಬಿದವರು ಕೈ ಬಿಟ್ಟಾಗ ಆಸರೆಯೂ ನೀನು, ಕೆಲವೊಮ್ಮೆ ಏಕಾಂತದ ಜೊತೆಯಲ್ಲಿ ನೀನು ಅಂತ ಹೇಳ್ತಾ ಬಹಳ ಮುಖ್ಯವಾಗಿ ನನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಾಗ ನನ್ನ ಜೊತೆಗೆ ನೀನು ಮಾತ್ರ ಇರ್ತೀಯ ಅಂತ ತನ್ನ ಮನಸ್ಸಿನ ನೋವುಗಳನ್ನು ಒಳಗಡೆಯೇ ಇಟ್ಕೊಂಡು ಬೇರೆ ಏನನ್ನು ಹೇಳ್ತಾರೆ. ಎಲ್ಲೂ ದುಃಖ ಇಲ್ಲ ಅವ್ರಿಗೆ. ನಾನು ಯಾರನ್ನು ಮದುವೆ ಆಗಿದ್ದೀನಿ, ಮಕ್ಕಳು ಯಾರು ಮಾಡ್ಕೊಂಡಿದ್ದೀನಿ ಅಂತ ಏನು ದುಃಖ ಇಲ್ಲ ಅವ್ರಿಗೆ. ಆದರೆ ಕಣ್ಣೀರು ಅನ್ನುವುದನ್ನು ಎಕ್ಸ್ಪ್ಲೈನ್ ಮಾಡೋದು, ಕಣ್ಣೀರಿನ ಜೊತೆ ಹೋಗುವ ಒಂದು ಪ್ರಯಾಣವನ್ನು ಅವ್ರು ಮಾಡಿದ್ದು ಬಹಳ ಖುಷಿಯಾಗಿದೆ. ಸಾಹಿತ್ಯದ ವಿದ್ಯಾರ್ಥಿ ನಮ್ಮ ಧನಂಜಯ ಆಗಲಿ, ನನ್ನ ಮೇಷ್ಟ್ರು ಪ್ರೊಫೆಸರ್ ಚಿನ್ನಪ್ಪಗೌಡ ಆಗಲಿ, ಇನ್ನೆಲ್ಲ ಸಾಹಿತಿಗಳು ಅದನ್ನು ಹೇಗೆ ನೋಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಇವರು ಈ ರೀತಿ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುವ ಅಂಶ ನನಗೆ ಬಹಳ ಇಷ್ಟ ಆಯಿತು. ಒಂದು ಹೊಸ ತಲೆಮಾರಿನ ಬರಹಗಾರ್ತಿ ನಮಗೆ ಸಿಕ್ಕಿದ್ರು ಅಂತಾಯಿತು. ಎಣ್ಣೆ ನೀನು ಕಲ್ಲಾಗು ಅಂತ ಬರೀತಾರೆ. ಐ ಡೋಂಟ್ ನೋ ಎಲ್ಲಿ ಇದು ಅಂತ ನೋಡಿ ಭಾಳ ಚೆನ್ನಾಗಿದೆ. ಇದಕ್ಕೊಂದು ಅವ್ರ ಎಕ್ಸ್ಪ್ಲನೇಷನನ್ನು ಮತ್ತು ವಿಮರ್ಶಕರು ಈ ಎಕ್ಸ್ಪ್ಲನೇಷನನ್ನು ನಂತರ ನೀವು ಅವ್ರ ಹತ್ರ ಕೋರಬೇಕಾಗುತ್ತೆ. ಯಾಕಂದರೆ ಇದು ಕವನ, ಇದು ಕತೆ ಅಲ್ಲದೆ ಇರೋದ್ರಿಂದ ಹೆಚ್ಚು ಎಕ್ಸ್ಪ್ಲನೇಷನಲ್ಲಿ ಇದು ಕೊಡೋಕ್ಕಾಗೋದಿಲ್ಲ. ಅತ್ತೆ ಮಾವಂದಿರ ಕೊಂಕಿಗೆ ನೀ ಕಿವುಡಾಗು, ನೀನು ಬಹಳ ಸಬ್ಮಿಸಿವ್ ಆಗು ಅಂತ ಹೇಳ್ತಾರೋ ಅಥವಾ ಸಬ್ಮಿಸಿವ್ ಆಗ್ತಾ ಇರೋದು ಸರಿಯಲ್ಲ ಅಂತ ಹೇಳ್ತಾರೋ ಅದಾಗತ್ತೆ. ಅದೇ 4 ಪ್ಯಾರಾ ಆದಮೇಲೆ ಸ್ವಾಭಿಮಾನವ ಮರೆತು ಬಿಡು, ನಿನ್ನ ತನವ ತೊರೆದು ಬಿಡು, ತವರಿನ ಸಂಬಂಧಗಳ ದೂರ ಬಿಡು. ಈಗಿರುವ ವ್ಯವಸ್ಥೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ದಿಸ್ ಇಸ್ ವಾಟ್ ಯು ಆರ್, ನೀವು ಬೇರೆ ಏನು ಆಲೋಚನೆ ಮಾಡಬೇಡ ಅಂತ ಇಂಡೈರೆಕ್ಟ್ ಆಗಿ ಎಲ್ಲ ಹೆಣ್ಣು ಮಗಳಿಗೆ ಹೇಳ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತುಂಬ ಸಾಫ್ಟ್ ಅವ್ರು ಹೇಗೆ ಮಾತಾಡಿದ್ರು ಅದೇ ಥರ ಅವರ ಭಾಷೆಯೂ ಇದೆ, ಬರವಣಿಗೆಯ ಶೈಲಿಯೂ ಇದೆ. ನೀನು ಈಗಿದ್ದರೂ ಕೂಡ ಎಚ್ಚರದಿಂದಿರು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಎಚ್ಚರದ ಗಂಟೆಗಳನ್ನು ಹೆಣ್ಣೆ ನೀನು ಕಲ್ಲಾಗು ಅನ್ನುವ ಕವನದಲ್ಲಿ ಅವರು ಬರೀತಾರೆ. ಹತ್ತಿರ ಬಹಳ ಟಚಿಂಗ್ ಅದು. ನಿನ್ನ ಹೆಸರಲ್ಲಿ ಅಂತ ಒಂದಿದೆ. ಎತ್ತವರು ನನಗಿಟ್ಟ ಚಂದದ ಹೆಸರಿಗೂ ಮದುವೆಯಾದ ನಂತರ ಗಾಂಭೀರ್ಯದ ನಿನ್ನ ಹೆಸರು, ಮೈ ತುಂಬ ಮನ ತುಂಬ ನೋಡುಗರಿಗೆ ಕೇಳುಗರಿಗೆ ಸಾಕ್ಷಿಯಾಗಿ ನನ್ನ ಸರ್ವಸ್ವವೆಲ್ಲವೂ ನಿನ್ನ ಹೆಸರಲ್ಲಿ. ಈಗ ಹೇಳು ದೊರೆಯೇ, ನಿನ್ನಲ್ಲೇನಿದೆ, ನನ್ನ ಹೆಸರಲ್ಲೇನಿದೆ. ನನಗೆ ಯಾಕೋ ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದೀರಿ,
ಇದನ್ನು ನಾನು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಒಂದು ಹೊಸ ಫಿಲಾಸಫಿ ಇದೆ ಲಿಂಗ್ವಿಸ್ಟಿಕ್ಸ್ನಲ್ಲಿ. ಈ ಥರದ ಪ್ರಶ್ನೆಗಳು ನಮ್ಮ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವ, ಅಸ್ತಿತ್ವವನ್ನು ಹೇಳುವ ಒಂದು ಹೊಸ ಆಲೋಚನೆಗೆ ಸಂಬಂಧಪಟ್ಟದ್ದು. ತುಳು MA ಮಾಡ್ತಾ ಇದ್ದಾಗ ಬಹಳ ದೊಡ್ಡ ದೊಡ್ಡ ಕವಿಗಳನ್ನು, ಸಾಹಿತ್ಯವನ್ನು ನಮ್ಮ ವಿಜಯಕ್ಕ ಓದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ರಿಲೇಟ್ ಮಾಡುವ ಒಂದು ಅಂಶ ಇದೆಲ್ಲ, ಅದನ್ನು ತಗೊಂಡು ಬಂದು ರಿಲೇಟ್ ಮಾಡುವ ಅಂಶ ಇದೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ ಅಂತ ನನಗೆ ಅಂದ್ಕೊಂಡಿದ್ದೇನೆ. ಮತ್ತು ನೆನಪು, ಒಳ್ಳೆ ಒಳ್ಳೆ ಕವನಗಳಿದ್ದಾವೆ. ಇದನ್ನೆಲ್ಲ ಒಬ್ಬ 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 ಸಾಮಾನ್ಯ ಹೆಣ್ಣುಮಗಳು ಒಂದು ಕುಟುಂಬದಲ್ಲಿದ್ದುಕೊಂಡು ಒಳ್ಳೆ ತುಂಬಿದ ಸಂಸಾರದಲ್ಲಿದ್ದುಕೊಂಡು ಇದನ್ನೆಲ್ಲ ಆಲೋಚನೆ ಮಾಡೋದಾದರೂ ಹೇಗೆ? ತುಂಬ ಹೇಳ್ತಾ ಬಂದರೆ ಇದನ್ನೊಂದು ಸೃಜನಶೀಲ ಬರವಣಿಗೆಯೇ ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಮಾತು ಮೆತ್ತಗಿರಲಿ, ತಲೆ ಬಗ್ಗಿ ನಡೆಯಲಿ, ಇದನ್ನೆಲ್ಲ ನಮ್ಮ ಸ್ನೇಹಿತರು ಧನಂಜಯವರು ಹೇಳ್ತಾ ಬಂದರು. ದಿರಿಸು ಮೊಣಕಾಲ ಕೆಳಗಿರಲಿ, ಹುಡುಗರ ಜೊತೆ ಹುಡುಗಾಟ ಇಲ್ಲದಿರಲಿ, ಬಾಯಿ ತುಂಬ ನಗುವಿಗೆ ಕಡಿವಾಣವಿರಲಿ ಅಂತ ಹೇಳ್ತಾ 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 ಇದಿತ್ತು ಮುಂಚೆ ಅಂತ ಹೇಳ್ತಾ ಈಗ ವಾಟ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಅಸ್ ಅಂಡ್ ದೆನ್ ಶಿ ಈಸ್ ಟ್ರೈಂಗ್ ಟು ಕಾಲ್ ಯುವರ್ ಅಟೆನ್ಷನ್ ಮೈ ಡಿಯರ್ ಫ್ರೆಂಡ್ಸ್. ಇದು ಸುಮ್ಮನೆ ಬರಹ ಅಲ್ಲ. ಇವರು ಸೈಲೆಂಟಾಗಿ ನಮಗೆ ಮತ್ತೆ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ನಮ್ಮ ಈ ಬರವಣಿಗೆಯನ್ನು ನೋಡ್ಕೊಂಡಿದ್ದೇನೆ. ಪ್ರೀತಿ ಎನ್ನುವ ಒಂದು ಕವನದಲ್ಲಿ ಒಂದು ಒಳ್ಳೆಯ 3 ಲೈನ್ ಭಾಳ ಇಷ್ಟ ಆಯಿತು ನನಗೆ. ಸಪ್ತಪದಿಯಲ್ಲಿ ಜೊತೆಯಾದ ಇನಿಯನ ಚಂದದ ಪ್ರೀತಿಯಲ್ಲಿ ಏನೊಂದು ಮುದವಿತ್ತು ಅಂದು, ಅಲ್ಲಿ ನಿಲ್ಲಿಸ್ತಾರೆ ಅವರು. ಸಪ್ತಪದಿಯಲ್ಲಿ ಜೊತೆಯಾದ ಇನಿಯನ ಚಂದದ ಪ್ರೀತಿಯಲ್ಲಿ ಏನೊಂದು ಮುದವಿತ್ತು ಅಂದು ಅಂತ ಹೇಳಿ ನಮ್ಮನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡುವಂಗೆ, ಓದುಗರನ್ನು ಸ್ವಲ್ಪ ಆಲೋಚನೆ ಮಾಡುವಂಗೆ ನೋಡ್ತಾರೆ. 4-5 ಪ್ಯಾರ ಬರೆದ ಮೇಲೆ ಇಂದು ಏನಾಗಿದೆ ಅಂತ ಬರೀತಾರೆ ಅವರು. ಬಟ್ ನಮ್ಮನ್ನೆಲ್ಲ ಆಲೋಚನೆ ಮಾಡಿಸ್ತಾರೆ. ಸಿ, ದಿಸ್ ಇಸ್ ವಾಟ್ ಎ ರೈಟರ್ ಹ್ಯಾಸ್ ಟು ಡೂ. ಇದು ಸುಮ್ಮನೆ ಒಂದು ಪುಸ್ತಕವನ್ನು ಓದುವಾಗ ಎಂಟರ್ಟೈನ್ಮೆಂಟ್ಗೆ ನಾವು ಓದ್ತೀರಿ ಅಥವಾ ಯಾವುದನ್ನೋ ಮರಿಲಿಕ್ಕೆ ಓದ್ಕೊಳ್ತೀವಿ ಅಂತಲ್ಲ. ಒಬ್ಬ ಓದುಗ ನಿಮ್ಮನ್ನು ಆಲೋಚನೆ ಮಾಡ್ತಾನೆ, ಅಲ್ಲೊಂದು ಸ್ವಲ್ಪ ಪಾಸ್ ಕೊಟ್ಟು ಆ ನಂತರ ಅವ್ರು ಬರೀತಾರೆ. ಸುಖ ದಾಂಪತ್ಯದಲ್ಲಿ ಕೈ ತುಂಬಿದ ಬೆಳೆದು ನಿಂತ ಮಕ್ಕಳ ಪ್ರೀತಿಯಲ್ಲಿ ಏನೊಂದು ಮುದವಿದೆ ಇಂದು. ಈ 2 ನಡುವೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ಇದು 2ರ ನಡುವೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಹಿಂದಿನಿಂದ ಬಿಗಿದಪ್ಪಿ ಕಿವಿ ಕಚ್ಚಿ ಕಚಗುಳಿಯಿಟ್ಟು ಕೆನ್ನೆ ಕೊರಡ ತುಂಬ ಮುತ್ತನ್ನಿಕ್ಕಿ ಎಳೆತಂದು ಕುಳ್ಳಿರಿಸಿ, ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾ ಹೋಗ್ತಾರೆ. ಈ 2 ನಡುವೆ ಸುಖ ದುಃಖಗಳ ಸಮ್ಮಿಲನವನ್ನು ಅಕ್ಕ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಇದು ಯಾರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವಿತರಾಗಿದ್ದಾರೆ, ಯಾರು ಇವರ ದೊಡ್ಡ ಲೇಖಕರು, ಯಾವ ದೊಡ್ಡ ಬರಹಗಾರ ಇವರನ್ನು ಪ್ರಭಾವಿಸಿದ್ದಾರೆ, ಅಥವಾ ಇವರ ಬದುಕೇ ಇವರನ್ನು ಪ್ರಭಾವಕ್ಕೆ ಒಳಪಡಿಸಿ ಹೀಗೆ ಬರೆದಿದ್ದಾರೆಯೇ ಅಂತ ನಾನು ಅಂದ್ಕೊಂಡೆ. ಋಣ, ಇದಂತೂ ನಿಜವಾಗೂ ತುಂಬ ಇಮೋಷನಲ್ ಆದ ವರ್ಡ್ ಐ ಹ್ಯಾವ್ ಯೂಸ್. ಕೊನೆಯದೊಂದು ಬೇಡಿಕೆ ಇದೆ ನನಗಾಗಿ, ನಿನ್ನ ಮಡಿಲಲ್ಲಿ ಹಾಯಾಗಿ ಸಂತೃಪ್ತ ನಗುವಿನ ಸುಮಂಗಲಿಯಾಗಿ, ನಿನ್ನ ಪ್ರೀತಿಯ ಋಣದ ಜೊತೆಯಾಗಿ ಈ ಪಯಣದ ಕೊನೆಯ ಬಿಂದುವಾಗಿ, ಚಿರನಿದ್ರೆಗೆ ಜಾರುವಾಸೆ ಅತಿಯಾಗಿ ಪ್ರಾರ್ಥಿಸು ನೀ ನನಗಾಗಿ. ನೋಡಿ, ಸುಮಾರು ಕುಟುಂಬಗಳು ಇವತ್ತು ಹಣ ಇಲ್ಲ ಮತ್ತು ನನಗೆ ಸಂಬಂಧ ಇಲ್ಲ ಅಂತ ಹಾಳಾಗ್ತಾ ಇಲ್ಲ. ಹಣ ಜಾಸ್ತಿ ಇದೆ, ಎಲ್ಲ ಇದೆ, ಆದರೆ ಕುಟುಂಬದ ಒಳಗಡೆ ಒಂದು ಸಂತೋಷ ಇಲ್ಲದಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ವಾಟ್ ಎ ವಂಡರ್ಫುಲ್ ವರ್ಡ್ಸ್ ಇಟ್ ಈಸ್. ಈ ಬಹುಶಃ ಇವರು ನಮಗೆ ನೋಡಿ, ವಿ ನೀಡ್ ಟು ರೀಕನ್ಸ್ಟ್ರಕ್ಟ್ ಅವರ್ ಸೋಷಿಯಲ್ ರಿಲೇಷನ್ಶಿಪ್ ನಾವು, ವಿ ನೀಡ್ ಟು ರೀಕನ್ಸ್ಟ್ರಕ್ಟ್ ದಿ ಫ್ಯಾಮಿಲಿ ಸ್ಟ್ರಕ್ಚರ್ ಅಂತ ಹೇಳಲಿಕ್ಕೆ ಅಕ್ಕ ಪ್ರಯತ್ನ ಪಡ್ತಾರೆ. ಒಂದು ಅರ್ಥದಲ್ಲಿ ಗುರುವಾಗಿ ತಾಯಿಯ ನೆಲೆಯಲ್ಲಿ ನಿಂತು ಬದುಕು ಕಟ್ಟಿಕೊಳ್ಳುವ ಯುವತಿಯರಿಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಋಣದ ಬಗ್ಗೆ ಮಾತನಾಡುವ ಮಾತುಗಳೆಲ್ಲವೂ ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ತಾವೆಲ್ಲ ಯಂಗ್ಸ್ಟರ್ಸ್ಗಳು ಸ್ಪೆಷಲಿ ಇದನ್ನು ಓದಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ತವರು ಬಗ್ಗೆ ಮಾತನಾಡುವಾಗ ಒಂದು ಕವನದಲ್ಲಿ ನಾವು ಕಳೆದು ಹೋದ ಕುಟುಂಬ ಏನಿದೆ, ಆ ಕಾಲದ ಎಲ್ಲ ಕುಟುಂಬದ ಸ್ವರೂಪ ಏನಿತ್ತು ಅದನ್ನೆಲ್ಲ ಕಳ್ಕೊಂಡಿದ್ದೀವಿ. ಇವತ್ತು ನಮಗೆ ಹಿರಿಯರು ಮನೇಲಿಲ್ಲ. ಬಹಳ ಖುಷಿ ಆಯಿತು ನಾನು ಅಮ್ಮನಲ್ಲಿ ನೋಡಿದಾಗ. ಇಂಥ ಒಂದು ಭಾಗ್ಯ ಎಷ್ಟು ಜನರಿಗಿದೆ ಇವತ್ತು ನಮಗೆ. ಎಷ್ಟು ಜನರು ನಾವು ಈ ಅನುಭವನ, ನಮ್ಮ ಪುಳ್ಳಿಗಳು ಎಷ್ಟು ಜನರಿಗೆ ಈ ಥರದ ಒಂದು ಸುಖ ಇದೆ, ಹಿರಿಯರ ಸುಖ ಇದೆ ಮನೆಯಲ್ಲಿ. ಎಲ್ಲ ಮನೆಗಳು ಯುನಿಟೈಸ್ ಆಗ್ತಾ ಬಂದಿರುವ ಈ ಸಂದರ್ಭದಲ್ಲಿ ಅಕ್ಕ ತವರು ಅಂತ ಒಂದು ಕವನ ಬರೀತಾರೆ.
ಈ ಊರಿಗೆ ಇವತ್ತು ದಕ್ಷಿಣ ಕನ್ನಡಕ್ಕೆ ಎದುರಾಗಿರುವ ಸಾಕಷ್ಟು ಸಾಂಸ್ಕೃತಿಕ ಅನಾಚಾರಗಳಲ್ಲಿ ಕುಟುಂಬದ ನಾಶ ಆಗ್ತಿರೋದನ್ನು ಕೂಡ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಕುಟುಂಬದ ಪ್ರಾಧಾನ್ಯತೆ ಬಗ್ಗೆ, ಅಕ್ಕ ಇದು ತಪ್ಪಾದರೆ ದಯವಿಟ್ಟು ಕ್ಷಮಿಸಿ, ಕುಟುಂಬ ಎಷ್ಟು ಇಂಪಾರ್ಟೆಂಟ್ ಈ ದಕ್ಷಿಣ ಕನ್ನಡಕ್ಕೆ. ಡೋಂಟ್ ವರಿ ಅಬೌಟ್ ವಾಟ್ ಹ್ಯಾಪನ್ಸ್ ಇನ್ ಯುರೋಪ್. ಅಣ್ಣ ದೂರದಿಂದ ದುಬೈಯಿಂದ ಬಂದಿದ್ದಾರೆ, ಅಮೆರಿಕದಿಂದ ಬಂದು ಎಲ್ಲರೂ ಬರ್ತೀರಿ. ಭಾರತ ಇವತ್ತು ಭಾರತವಾಗಿ ಇರಬೇಕು ಅಂತಂದರೆ ಈ ಊರಿನ ಕುಟುಂಬದ ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿದೆ. ಈ ಗಟ್ಟಿಯಾಗಿರುವ ವ್ಯವಸ್ಥೆಯೇ ಇವತ್ತು ತುಂಬ ವೀಕ್ ಆಗ್ತಾ ಇರುವ ಸಂದರ್ಭದಲ್ಲಿ, ಕುಟುಂಬವೇ ವೈಬ್ರೇಟ್ ಆಗ್ತಾ ಇರುವ ಸಂದರ್ಭದಲ್ಲಿ, ಶಿ ಈಸ್ ಟ್ರೈಂಗ್ ಟು ಟೆಲ್ ಯು ಕುಟುಂಬ ಈಸ್ ರಿಯಲಿ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗಿದೆ ಅಂತ ತವರು ಮನೆಯ ಬಗ್ಗೆ ಮಾತಾಡ್ತಾರೆ, ತವರನ್ನು ನೆನೆಸ್ಕೋತಾರೆ. ಎಷ್ಟೋ ಆಶ್ರಮಗಳು ನಮ್ಮ ಮಂಗಳೂರಿನಲ್ಲಿ, ಅದೇ ಬಿಗ್ ಮ್ಯಾಂಗ್ಳೂರ್ ಇಟ್ ಇಸ್ ಹ್ಯಾಪನಿಂಗ್ ಸಿಟಿ. ಹೊಸ ಹೊಸ ಮಾಲ್ಗಳು ಬರ್ತಾ ಇರುವ ರೀತಿಯಲ್ಲಿ ಹೊಸ ಹೊಸ ಆರ್ಫನೇಜ್ಗಳು ಬರ್ತಾ ಇದ್ದಾವೆ ನಮ್ಮಲ್ಲಿ, ಓಲ್ಡ್ ಏಜ್ ಹೋಮ್ಗಳು ಬರ್ತಾ ಇದ್ದಾವೆ. ವಾಟ್ ಎ ವಂಡರ್ಫುಲ್ ಡಿಜಿಟಲ್ ಸಿಟಿ ಇಟ್ ಈಸ್. ಎಷ್ಟು ಆಲೋಚನೆ ಮಾಡಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಕ್ಕ ಇವತ್ತು ತವರು ಮನೆಯನ್ನು ನೆನೆಸ್ಕೋತಾರೆ. ತವರು ಮನೆಯನ್ನು ನೆನೆಸ್ಕೊಳ್ಳೋದು ಅಂತಂದರೆ ಧನಂಜಯ ಹೇಳ್ತಂಗೆ ಆ ಪರಂಪರೆಯ ಮತ್ತೆ ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಸಮಥಿಂಗ್ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಅವನು ಮತ್ತು ಅವಳು ಅಂತ ಒಂದು ಕಡೆ ಬರೆದಾಗ ಅವನೆಂದರೆ ನನಗೆ ಯಾರು, ನಾನೆಂದರೆ ಅವರಿಗೆ ಯಾರು ಅಂತ ಬರ್ಕೋತಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಗಂಡಾಗಲಿ ಹೆಣ್ಣಾಗಲಿ ದಾಂಪತ್ಯದ ಪವಿತ್ರ ಬಂಧನದ ಬೇಡೆಂದರೆ ವಿವಾಹ ಬಂಧನ ಬೇಕೆ. ಎಂಥ ಪ್ರಶ್ನೆಗಳನ್ನು ಈ ಸಮಾಜದಲ್ಲಿ ಎತ್ತುತ್ತಾರೆ ನೋಡಿ. ಎಂಥ ಪ್ರಶ್ನೆಗಳಿಗೆ ನಾವೆಲ್ಲ ಇವತ್ತು ಉತ್ತರ ಕೊಡಬೇಕು ನೋಡಿ. ಗಂಡಾಗಲಿ ಹೆಣ್ಣಾಗಲಿ ದಾಂಪತ್ಯದ ಪವಿತ್ರ ಬಂಧನ ಬೇಡೆಂದರೆ ವಿವಾಹ ಬಂಧನ ಬೇಕೆ. ಗುರು ಹಿರಿಯರ ಸಮಕ್ಷಮ ಬೇಕೆ. ಸಪ್ತಪದಿ ಏಕೆ, ಆಣೆ ಪ್ರಮಾಣಗಳೇಕೆ, ಇನ್ನೊಂದು ಜೀವದ ಜೊತೆ ಚೆಲ್ಲಾಟ ಏಕೆ. ನಾವು ನಮ್ಮ ಲೈಫನ್ನು ತುಂಬ ಕ್ಯಾಶುವಲ್ ಆಗಿ ತೊಗೊಂಡ್ಬಿಡ್ತೀವಿ. ಇನ್ನೊಬ್ಬರ ಬದುಕಿನಲ್ಲಿ ನಾವಷ್ಟು ತುಂಬ ಆಟ ಆಡ್ಬಿಡ್ತೀವಿ. ಇನ್ನೊಬ್ಬರ ಬದುಕನ್ನು ವಿ ಜಸ್ಟ್ ಡೋಂಟ್ ಕೇರ್ ದೆಮ್, ದಿ ಅದರ್ಸ್ ಅಂತ ಅಂದ ತಕ್ಷಣ ನಮಗೆ ತುಂಬ ಏನು ಅದೊಂದು ಮೆಟೀರಿಯಲ್, ಅದು ಥ್ರೋ ಅವೇ ಮೆಟೀರಿಯಲ್ ಅದು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದೆಲ್ಲ ಸರಿಯಲ್ಲ, ಈಗ ಮಾಡೋದು ಸರಿಯಲ್ಲ, ಇನ್ನೊಬ್ಬರ ಬದುಕು ಜೊತೆಗೆ ಆಟ ಆಡೋದು ಸರಿಯಲ್ಲ ಅಂತ ಸಾಮಾಜಿಕ ಎಚ್ಚರಿಕೆ ಗಂಟೆಯನ್ನು ವಿಜಯಕ್ಕ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೊನೆಯದು ಹೇಳಿಬಿಟ್ಟು ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾಳಿ ಕಟ್ಟಿದವನು ಕೊನೆ ತನಕ ತಾಳಿಸಿ ಬಾಳಿಯನೆಂದು ಹೇಳ್ತಾ ಆ ಸೋಲು ಅನ್ನುವ ಕವನದಲ್ಲಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಪೇನ್ ಆರ್ ಹ್ಯಾಪಿನೆಸ್, ಏನು ಹೇಳಿಲ್ಲ. ಎಂಥ ಒಂದು ಪಾಲಿಟಿಕ್ಸ್ ಈ ರೈಟರ್ನಲ್ಲಿದೆ ಅಂತಂದರೆ, ಏನೋ ಹೇಳೋಕೆ ಹೋಗ್ತಾರೆ, ಆಮೇಲೆ ಒಂದು ಮಾತು ಬೊಡ್ಚಿ ದಾಯಿ ಒಂದು ಕಿರಿಕಿರಿ ಏನೇ ಬೋಡಿ ಕಿರಿಕಿರಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಅವರು. ಏನು ಐ ಅಂಡರ್ಸ್ಟ್ಯಾಂಡ್. ಇವ್ರ ಜೊತೆಗೆ ನಾವು ಲೇಖಕಿಯನ್ನು ಮದ್ದುಗಡೆ ಕೂರಿಸ್ಕೊಂಡು ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಬೇಕು. ಎಂತ ಹೇಳಬೇಕು ಅಂತಿದ್ದೀರಿ ಇದರಲ್ಲಿರುವಾಗ ಮಾರ್ಮಿಕ ಅಂಶ ಏನು ಅಂತ ಹೇಳ್ತಾ ಒಂದು ಕೇಳಬೇಕಾಗುತ್ತೆ. ಕುಡಿತ, ಜೂಜು, ಬೀಡಿ, ಸಿಗರೇಟು ಚಟಗಳಿದ್ದರೂ ಪರಸ್ತ್ರೀ ಸಂಘದಲ್ಲಿ ಮಂಚ ಹಂಚಿ ಬಂದವನೆಂದು ತಿಳಿದಿದ್ದರೂ ಮರ್ಯಾದೆಗಾಗಿ ಮಕ್ಕಳಿಗಾಗಿ ಬಾಯಿ ಮುಚ್ಚಿಕೊಂಡು ಜೀವಂತ ಶವದಂತೆ ಬೇನೆ ಬೇಸರದಲ್ಲಿ ಕಣ್ಮುಚ್ಚಿಕೊಂಡು ಕ್ಷಣಗಳನ್ನು ವೇದನೆಯಿಂದ ಉಳಿಸುತ್ತಾಳಲ್ಲ, ಅದು ಅವಳ ಭೀಕರ ಸೋಲು. ಹೆಣ್ಣು ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಪಾಠ ಮಾಡುವ ಮೇಸ್ಟ್ರುಗಳು ಬೇಕೇ ನಮಗೆ? ಇದಕ್ಕಿಂತ ದೊಡ್ಡ ಪಾಠ ಮಾಡ್ತಾರೆಯೋ? ಅಂಡ್ ಶಿ ಹ್ಯಾಸ್ ಬಿಕಮ್ ಎ ಹೆಡ್ ಮಾಸ್ಟರ್ ನಾವು. ಈಗ ಒಂದು ಹೆಡ್ ಮಾಸ್ಟರ್ ಥರ ಕೆಲಸ ಮಾಡ್ತಾರೆ. ಕೋಲ್ ಇಟ್ಕೊಂಡು ನಮಗೆ ಹೇಳ್ತಾ ಇದ್ದಾರೆ, ದಿಸ್ ಇಸ್ ವಾಟ್ ಯು ನೀಡ್ ಟು ಡೂ, ದಿಸ್ ಇಸ್ ವಾಟ್ ಯುವರ್ ಜಾಬ್ ಈಸ್ ಟು ಅಂತ ಹೇಳ್ತಾರೆ. ಖುಷಿ ಆಗುತ್ತೆ. ಮತ್ತು ಅದು ಇವತ್ತು ಮನೆ ಒಳಗಡೆ ಚರ್ಚೆ ಆಗಬೇಕಾಗಿರುವ ವಿಷಯ. ಅದು ಸುಮಾರು ದೊಡ್ಡ ಆಲೋಚನೆ ಮಾಡಿದ್ದಾರೆ. ಇದನ್ನು ಸುಮ್ಮನೆ ಅಚ್ಚು ಹಾಕಿಲ್ಲ ಅವರು. ಇದು ಸುಮ್ಮನೆ ಅವರಿಗೆ ಭಾವನೆಗಳ ಬಿಂಬ ಅಲ್ಲ. ಅದು ಈ ಭಾವನೆಗಳೇ ಒಂದು ಪ್ರತಿಬಿಂಬ ಆಗಿಬಿಟ್ರೆ ಇದು ಕೇವಲ ಭಾವನೆಗಳಲ್ಲ. ಅದು ಅವರ ಹಿಡಿಯುವ ಎಲ್ಲ ಆಶಯಗಳನ್ನು, ಎಲ್ಲ ಆದರ್ಶಗಳನ್ನು ಒಟ್ಟಿಗೆ ತಗೊಂಡು ಬಂದು ಈ ಪದಗಳ ರೂಪದಲ್ಲಿ ಅವರು ಹಾಕ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮಾರು ಇದೆ. ವ್ಯಾಪಾರ ಅಂತ ಒಂದಿದೆ, ಎಲ್ಲೋ ಸಿಗ್ತಾ ಇಲ್ಲ ನನಗೆ. ಅದರಲ್ಲೊಂದು ವ್ಯಾಪಾರ ಅಂತ ಇದೆ, ತರಕಾರಿ ಮಾರೋದು. ಹಂಗೆ ಹೇಳುವಾಗ ನನಗೆ ಅವ್ರ ಮನೇಲಿ ಮಾಡ್ತಾ ಇರುವ ಕೃಷಿ ನೆನಪಾಗುತ್ತೆ. ಎಷ್ಟು ಜಾಗ ಇದೆ ನಿಮ್ಮಲ್ಲೆಲ್ಲ, ಎಷ್ಟು ಜಾಗ ಇದೆ ನಿಮ್ಮಲ್ಲ. ಆದರೂ ನಿಮಗೆ ಹೊರಗಡೆಯಿಂದ ತರಕಾರಿ ಬೇಕು, ಸೌತೆಕಾಯಿ ಬೇಕು, ಅಲಸಂಡೆ ಬೇಕು, ತೊಂಡೆಕಾಯಿ ಬೇಕು. ಬಹುಶಃ ಅವರು ಅಲ್ಲಿ ವ್ಯಾಪಾರದಲ್ಲಿ ಹೇಳ್ತಾ ಒಬ್ಬ ತರಕಾರಿಯವನ ಬಗ್ಗೆ ಬಹಳ ವಿಡಂಬನಾತ್ಮಕವಾದ ಮಾತಾಡಿ, ನಿಕ್ಲೆ ಗಾರ್ಡನ್ ಒಂಚೂರು ತರಕಾರಿ ಬೆಳೆ ರಾಪೂಜ, ನಿಕ್ಲೆ ಟೊಮೆಟೊ ಮಲ್ಪ ರಾಪೂಜ, ಬದನೆಕಾಯಿ ಬೋಡ್ಚ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಈಗಿನ ಈ ಸಂಪ್ರದಾಯದ ಏರ್ಲ ಅಕ್ಕನಕ್ಕಲೆ ಏರ್ಲ ಬೇಜನಲ್ಲಿ ಪೋಡ್ಚಿ, ಮಣ್ಣು ಮುಟ್ಟದೆ ಎಷ್ಟು ದಿವಸ ಆಯಿತು ನೀವು?
ನಿಮ್ಮ ಕೈಗಳು ಉಗುರುಗಳು ಈ ನೈಲ್ ಪಾಲಿಶನ್ನು ಬಿಟ್ಟು ಮಣ್ಣನ್ನು ಮುಟ್ಟದ ಎಷ್ಟು ದಿವಸ ಆಯಿತು? ಎಲ್ಲ ಒಂದು ಕಡೆ ನಾನು ಎಲ್ಲ ಒಂದು ಕಡೆ ಮಾತನಾಡ್ತಾ ಕಂಬಳಕ್ಕೂ ಈ ಮಣ್ಣಿಗೂ ಈ ನಾಗದೇವತೆಗೂ ಭಾಳ ದೊಡ್ಡ ಸಂಬಂಧ ಇದೆ. ಈ ಊರಿನಲ್ಲಿ ಮಣ್ಣೇ ಇಲ್ಲ, ನಾಗದೇವತೆ ಅಂತ ಪೂಜೆ ಮಾಡ್ತೀರಿ. ಈ ಊರಿನಲ್ಲಿ ನಿಮಗೆ ಮಣ್ಣೇ ಇಲ್ಲ, ಕಂಬಳ ಅಂತ ಹೈರ್ಡ್ ಜಾಗದಲ್ಲಿ ಮಾಡ್ತೀರಿ ಅಂತ ಹೇಳಿ ಎಲ್ಲ ಗುತ್ತಿನವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದೆ, ದಯವಿಟ್ಟು ಭೂಮಿಯನ್ನು ಮಾರಬೇಡಿ. ನಾಗದೇವರು ಸಿಮೆಂಟ್ ನೆಲದಲ್ಲಿ ಇರುವುದಿಲ್ಲ, ನಾಗದೇವರು ಸಿಮೆಂಟ್ ನೆಲದಲ್ಲಿ ಇರುವುದಿಲ್ಲ ಅಂತ ಎಲ್ಲರಲ್ಲಿ ಕೈ ಮುಗಿದು ಎಲ್ಲ ಗುತ್ತು ಶ್ರೀಮಂತರಲ್ಲಿ ಕೇಳ್ಕೊಂಡಿದ್ದೆ ನಾನು. ವಾಟ್ ಶಿ ಈಸ್ ಡೂಯಿಂಗ್ ದ ಸೇಮ್. ತರಕಾರಿ ಬೇಕು ಅಂತ ಹೇಳಿಕೊಂಡು ಎಲ್ಲ ರೋಗ ರುಜಿನಗಳನ್ನು ತಡೆದುಕೊಳ್ತಿರುವ ನಾವು ನಿಮ್ಮ ಮನೆಯಲ್ಲಿ ಒಂದಷ್ಟು ತರಕಾರಿ ಬೆಳ್ಕೊಳ್ಳಿ, ನಿಮ್ಮ ಮಣ್ಣಿನ ಪ್ರಾಮುಖ್ಯತೆಯನ್ನು ಇಟ್ಕೊಳ್ಳಿ, ಮಣ್ಣನ್ನು ಉಳಿಸ್ಕೊಳ್ಳಿ, ಆದಷ್ಟು ಮಣ್ಣನ್ನು ಉಳಿಸ್ಕೊಳ್ಳಿ ಅಂತ ಅಕ್ಕ ಹೇಳ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹಳ ಖುಷಿಯಾಗಿದೆ ನನಗೆ ಈ ಥರದೊಂದು ಅವಕಾಶ ಕೊಟ್ಟು ಮತ್ತು ಈ ಥರದೊಂದು ಒಳ್ಳೆಯ ಮಾತುಗಳನ್ನು ಆಳ್ವಸೋದು ಮಾತು ಕೇಳಲಿಕ್ಕೆ, ನಮ್ಮ ಯಂಗ್ ಫ್ರೆಂಡ್ದು ಮಾತು ಕೇಳಲಿಕ್ಕೆ ನನಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ಪಚ್ಚಣ್ಣವ್ರಿಗೆ, ಈ ಪಚ್ಚಣ್ಣವ್ರದ್ದು ಎಲ್ಲರೂ ಸುಂದರಾಂಗ ಅಂತ ಹೇಳ್ತಿದ್ರು. ನಮ್ಮ ಪ್ರೊಫೆಸರ್ ಸರ್ ಇಲ್ಲೇ ಕೂತಿದ್ದಾರೆ. ನಮ್ಮ ಕ್ಯಾಂಪಸ್ನಲ್ಲಿ ಸುಮಾರು 3,000-4,000 ಹೆಣ್ಮಕ್ಳಿದ್ದಾರೆ. ನಮ್ಮ ಮೇಸ್ಟ್ರುಗಳು ಯಾರಿಗೂ ಗೊತ್ತಿಲ್ಲ. ಅಕ್ಕನಿಗೆ ಇದೆಲ್ಲ ಗೊತ್ತಿತ್ತು ಅಂತ ಕಾಣುತ್ತೆ ನನಗೆ. ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಭಾಳ ದೊಡ್ಡ ಜಾನಪದ ವಿದ್ವಾಂಸರು, ಎಷ್ಟು ಜನರಿಗೆ ಕೇಳಿದ್ರೆ ಅವ್ರೇನು ಗೊತ್ತಿರೋದಿಲ್ಲ. ನಮ್ಮ ರವೀಂದ್ರ ರೈ ಸರ್ಗಳು ಕೂಡ ಗೊತ್ತಿಲ್ಲ, ಧನಂಜಯ್ ಕೂಡ ಗೊತ್ತಿಲ್ಲ ಅವ್ರಿಗೆ. ಪಚ್ಚಣ್ಣ ಗೊತ್ತಾ? ಗೊತ್ತ ನಿಂಗ್ಲಿಗೆ ಅವ್ರೆ ವಿ ನೋ ಹಿಮ್ ಅಂತ ಹೇಳ್ತಾರೆ. ಭಾಳ ಎಲ್ಲ ನಮ್ಮ ಮಕ್ಕಳ ಕಷ್ಟ ಸುಖಕ್ಕೆ, ಕ್ಯಾಂಪಸ್ನಲ್ಲಿರುವ ಮಕ್ಕಳದ್ದು ಏನಾದರೂ ತೊಂದರೆ ಆದಾಗ, ಹಣ ಸಹಾಯ ಬೇಕಾದಾಗ, ಬರೀ ಸಾಮಾಜಿಕ ಸೇವೆ ಅಲ್ಲ, ಯಾರಾದರೂ ಮಕ್ಕಳಿಗೆ ಶುಲ್ಕ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತಾದಾಗ ಅವ್ರಿಗೆಲ್ಲ ಸಹಾಯ ಮಾಡಿದಂಥ ಪಚ್ಚಣ್ಣ ನಮ್ಮೆಲ್ಲ ಕ್ಯಾಂಪಸ್ನಲ್ಲಿ ಚಿರಪರಿಚಿತರು. ಪರಮಾತ್ಮ ನಿಮಗೆ, ಈ ಊರಿನ ದೇವರುಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿದಾಗ ಐ ರಿಯಲಿ ಬಿಕಮ್ ವೆರಿ ಇಮೋಷ್ನಲ್. ಭಾಳ ಸಂತೋಷ ಆಯಿತು ನಿಮ್ಮ ಬಗ್ಗೆ ಎಲ್ಲ ಕೇಳಿದಾಗ. ನೀವು ನಿಮ್ಮ ಕನಸುಗಳು ಸುಮಾರಿದೆ, ಈ ಕನಸುಗಳನ್ನೆಲ್ಲ ಪರಮಾತ್ಮ ನಿಮ್ಗೆ ಅದನ್ನು ರಿಯಲೈಸ್ ಮಾಡಲಿಕ್ಕೆ ಸಹಾಯ ಮಾಡಲಿ ಅಂತ ಕೇಳಿಕೊಂಡು, ನನಗೆ ನಿಮ್ಮ ಪುಸ್ತಕವನ್ನು ಓದುವ ಪುಸ್ತಕ ಈಗ ಸಿಕ್ತು. ಇದರದ್ದು ಕಾಪಿ ಆವಾಗ ಕೊಟ್ಟಿದ್ರಿ ನನಗೆ. ಬಹಳ ಖುಷಿ ಆಯಿತು ಇದನ್ನು ಓದ್ತಾ. ಕನ್ನಡದಲ್ಲಿ ಕನ್ನಡ ಎಕ್ಸ್ಪರ್ಟ್ಸ್ ಇದ್ದೀರಿ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಮೇಡಮ್ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರು, ಇನ್ನು ಮೇಲೆ ಸಾಫ್ಟ್ ಆಗಬಾರ್ದು ನೀವು. ನಿಮಗೆ ದೇವರು ನಿಮಗೆ ಒಳ್ಳೆ ಬರಹ ಶಕ್ತಿ ಕೊಟ್ಟಿದ್ದಾರೆ. ನೀವು ಯು ಮಸ್ಟ್ ಟ್ರೈ. ಯಾಕೆಂದರೆ ಅವರು ಬಳಸಿದ ಭಾಷೆ ಪದಗಳು ಸುಲಭ. ನನಗೆ ಅಕ್ಷಯ್ ಎಲ್ಲಿದ್ದೀರಿ? ಐ ಆಮ್ ಸಾರಿ, ಐ ಯೂಸ್ ಯುವರ್ ನೇಮ್, ಎಕ್ಸ್ಟ್ರೀಮ್ಲಿ ಸಾರಿ. ನಮ್ಮೂರಿನಲ್ಲಿ ಬರಹಗಾರರು ಕಡಿಮೆ ಅಂತಂದರು. ಬಹಳ ಖುಷಿ, ಹೌದು, ಸತ್ಯ, ಹೌದು. ಬರಹಗಾರರು ಬಹಳ ಕಡಿಮೆ ಅಂತಂದರು. ನಮ್ಮಲ್ಲಿ ಬರೆದಿರುವಂಥ ಬರಹಗಾರರ ಬರಹಗಳನ್ನು ಸ್ವಲ್ಪ ತಾವು ನೋಡಿ. ನಮಗೆ ಈ ಊರಿನ ದೇವರುಗಳನ್ನು ಪರಿಚಯ ಮಾಡಿಕೊಟ್ಟ ಜಾನಪದ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಚಿನ್ನಪ್ಪಗೌಡರ ಪುಸ್ತಕ ಓದಿದ್ರೆ ಈ ಮಣ್ಣಿನ ಮಹಾತ್ಮ ಏನು ಅಂತ ಗೊತ್ತಾಗುತ್ತೆ. ಹೆಣ್ಣಿನ ಪವರ್ ಏನು ಅಂತ ಗೊತ್ತಾಗಬೇಕು ಅಂದರೆ ಹೆಣ್ಣುಮಕ್ಕಳು ಬರೆದಿರೋ ಕೆಲವು ಲೇಖನಗಳನ್ನು, ಕೆಲವು ಬರಹಗಳನ್ನು ನೋಡಿದ್ರೆ ಹೌ ಪವರ್ಫುಲ್ ದೇ ಆರ್ ಅಂತ ಅನ್ನಿಸ್ತದೆ. ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಹೀಗೆ ಇದ್ದಾರೆ. ಒಂದು ಹೊಸ ಪರಂಪರೆ ಇದು, ಪ್ರಾರಂಭ ಮಾಡಿ. ಇನ್ನೂ ಎಷ್ಟು ಸಾಫ್ಟ್ ಆಗೋದು ಬೇಡ. ನಮ್ಮ ಸಮಾಜದಲ್ಲಿರುವ ಕೆಲವು ಅಂಕು ಡೊಂಕುಗಳನ್ನು ನೀವು ಐಡೆಂಟಿಫೈ ಮಾಡಿ, ಈ ಎಬಿಲಿಟಿ ತಮಗೇನಿದೆ ಅದನ್ನು ತಗೊಂಡು ಬನ್ನಿ. ದೂರದ ಊರಿಂದ ಬಂದು ಸುಭಾಷಣೆ ಹೇಳಲಿಕ್ಕೆ ನಿಮಗೆ ಬಂದಿದ್ದಾರೆ ನೋಡಿ, ನಿಮ್ಮ ಸಹೋದರ ಬಂದಿದ್ದಾರೆ. ಇದನ್ನು ಒಳ್ಳೆಯ ಅವಕಾಶವಾಗಿ ಬಳಸ್ಕೊಂಡು, ಇಷ್ಟು ಕುಟುಂಬ ನಿಮ್ಮ ಜೊತೆಗಿದೆ. ಒಂದೊಂದು ಕುಟುಂಬದಲ್ಲಿ 10 ಜನ ಅಂತಂದರೆ ಇಂಟು 10 ಟೋಟಲ್ ನಂಬರ್ ಹಾಕಿ ಎಷ್ಟಾಗುತ್ತೆ ಅಂತ. ನಿತಿನ್ ಶೆಟ್ಟರ್ ಸಾಹೇಬ್ರು ಇದ್ದಾರೆ ಇಲ್ಲಿ, ನಮ್ಮ ಸಿ ಅವರು. ಈ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಡ್ ಗಿವ್ ಯು ಎಷ್ಟು ಜನ ಆಯಿತು ನೋಡಿ ಸಮುದಾಯದಲ್ಲಿ. ನಿಮ್ಮ ಬರವಣಿಗೆಯನ್ನು ಓದುವಾಗ ಮಾಡಿ, ಹೆಚ್ಚಿನ ಬರವಣಿಗೆ ನಿಮ್ಗಳು ನಮ್ಮ ಜಾಗೃತೆ ಮೂಡಿಸುವಂಥ ಬರವಣಿಗೆಗಳಾಗಲಿ, ಈ ಕೌಟುಂಬಿಕ ಸ್ಟ್ರಕ್ಚರನ್ನು ಉಳಿಸಿಕೊಳ್ಳುವ ಬರವಣಿಗೆಗಳಾಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಅಪಾರ್ಚುನಿಟಿ. ನಂಗೆ ಖುಷಿ ಆಯಿತು ತುಂಬ. ಎಲ್ಲ ದೊಡ್ಡವ್ರ ಜೊತೆಗೆ ಕೂತ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಆಯಿತು ಅಂತ ಹೇಳಿ, ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೊನೆ ತನಕ ಇಷ್ಟು ಜನ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಮಂಗಳೂರಿನಲ್ಲಿ. ನನಗೆ ಐ ಆಮ್ ಸೋ ಹ್ಯಾಪಿ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ.
ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಅಂತ ಹೇಳಿದರೆ ಅವರ ಕೊಠಡಿಯ 4 ಗೋಡೆಗಳ ಮಧ್ಯೆ ಮಾತ್ರ ಕೂತ್ಕೊಂಡು ನಿಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಇಂಥ ಪ್ರೇರಣೆ ಇರುವಂತಹ ಮಾತುಗಳನ್ನು ಕೇಳುವಂತಹ ಅವಕಾಶ ನಮಗೆ ಸಿಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಬ್ಲೈಜಿಂಗ್ ಆ್ಯಂಡ್ ಕಮಿಂಗ್ ಹಿಯರ್. ಲಿಟ್ರೇಚರ್ ಡೆಫಿನೆಟ್ಲಿ ಈಸ್ ಮ್ಯಾಜಿಕ್. ನೀರಿನ ಹಾಗೆ ಲಿಟ್ರೇಚರ್ ಅಂತ ಹೇಳಿದರೆ, ಸಾಹಿತ್ಯ ಅಂತ ಹೇಳಿದರೆ ಅದು ನಾವು ಯಾವುದರ ಒಳಗೆ ಹಾಕ್ತೇವೆ ಅದರ ರೀತಿಯನ್ನು, ಅದರ ರೂಪವನ್ನು ತಗೊಳ್ತದೆ. ಕೇವಲ ಮಾತಿಗಾಗಿ ಬೆಳೆಸುವಂಥ ನಾನು ಈ ಪುಸ್ತಕವನ್ನು ಓದ್ತಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ಟೇಕನ್ ಇಟ್ ಡಿಫ್ರೆಂಟ್ಲಿ. ಅಮ್ಮ ಬರೆದಿದ್ದಾರೆ ಅಂತ ಹೇಳಿ ಸಂಜೀತಿ ಒಂದು ಪುಸ್ತಕವನ್ನು ಓದಿದ್ರೆ ಇಟ್ ವಿಲ್ ಜಸ್ಟ್ ಬಿ ಲಿಟ್ರೇಚರ್. ಆದರೆ ಸಾಹಿತ್ಯದ ಮುಖೇನ ರೀಡಿಂಗ್ ಬಿಟ್ವೀನ್ ಲೈನ್ಸ್, ಇಟ್ ಈಸ್ ಜಸ್ಟ್ ನಾಟ್ ಟ್ಯಾಲೆಂಟ್ ಸರ್, ಇಟ್ ಈಸ್ ಅ ಸ್ಕಿಲ್ ಆ್ಯಂಡ್ ಇಟ್ ನೀಡ್ಸ್ ಹಾರ್ಟ್, ಮೈಂಡ್ ಆ್ಯಂಡ್ ಸೋಲ್, ಆ್ಯಂಡ್ ದಟ್ ಈಸ್ ಡೆಫಿನೆಟ್ಲಿ ವಾಟ್ ಯು ಹ್ಯಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೆಸೆನ್ಸ್ ಆ್ಯಂಡ್ ಯು ಹ್ಯಾವ್ ಡೆಫಿನೆಟ್ಲಿ ಆ್ಯಡೆಡ್ ವ್ಯಾಲ್ಯೂ ಟು ದಿಸ್ ಪ್ರೋಗ್ರಾಮ್. ಮತ್ತೊಮ್ಮೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದವನ್ನು ಕೋರ್ತಾ ಇದೀಗ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಅದರ ಮೊದಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ದಿವ್ಯ ವಸಂತ್ ಶೆಟ್ಟಿ ಅವರು ಇದ್ರೆ ದಯಮಾಡಿ ವೇದಿಕೆಗೆ ಬಂದು ಒಂದು ಗುರುತಿಸುವಿಕೆಯನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ವಿಜಯಲಕ್ಷ್ಮಿ ರೈ ಅವರು. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಅದೇ ರೀತಿಯಲ್ಲಿ ಕವನ ಸಂಕಲನ ಬಿಡುಗಡೆಯಾದ ತಕ್ಷಣ ಅದರ ಕವನವನ್ನು ಹಾಡಿ ನಮ್ಮ ಎದುರಿಗೆ ಪ್ರಸ್ತುತಿ ನೀಡಿದಂಥ ಶ್ರೀವಾಣಿ ಅವರು ಇದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಅತಿಥಿ ಗಣ್ಯರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡುವಂಥ ಸಮಯ. ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದವರು ಶ್ರೀಮತಿ ಸೌಜನ್ಯ ಹೆಗ್ಡೆ. ಇವರು ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನೀವು ವಂದನೆಯನ್ನು ಹೇಳೋದಕ್ಕಿಂತ ಬದಲಾಗಿ ನಾನು ಹೇಳಬೇಕು, ಇಂಥ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದೀಗ ನಮ್ಮ ಜೊತೆ ಇರುವಂಥ ಅತಿಥಿ ಗಣ್ಯರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡುವಂಥದ್ದು. ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಸೇರಿಕೊಂಡಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಪ್ರೆಸೆನ್ಸ್ ಸರ್. ಥ್ಯಾಂಕ್ ಯು. ಬಂದಿರುವಂಥ ಅತಿಥಿ ಗಣ್ಯರಿಗೆ ಹೋಗೋದಕ್ಕಿಂತ ಮೊದಲು ಕವನ ಸಂಕಲನದ ಒಂದು ಪ್ರತಿಯನ್ನು ನೀಡ್ತಾರೆ, ಪುಸ್ತಕದ ಒಂದು ಪ್ರತಿಯನ್ನು ನೀಡ್ತಾರೆ. ಸೊ ಹೋಗೋದಕ್ಕಿಂತ ಮೊದಲು ಅದನ್ನು ಸ್ವೀಕರಿಸಬೇಕು. ಎಸ್, ನಮ್ಮ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂತಹ ಪ್ರೊಫೆಸರ್ PL ಧರ್ಮ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಕೃತಿ ಪರಿಚಯವನ್ನು ಬಹಳ ಸುಂದರವಾಗಿ ಮಾಡಿದಂಥ ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ, ಗೌರವ ಉಪಸ್ಥಿತಿಯಲ್ಲಿ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ಅಜಿತ್ ಹೆಗ್ಡೆ ಹಾಗೂ ಶ್ರೀ ಸರ್ವೋತ್ತಮ್ ಶೆಟ್ಟಿ ಅವರಿಗೆ, ಎಸ್, ಕಾರ್ಯಕ್ರಮದ ಕೊನೆಗೆ a word of thank you, a word of gratitude again comes from the family. ತಂಗಿಯ ಒಂದು ಈ ಸಾಧನೆಯನ್ನು ಪ್ರಶಂಸಿಸಿ ಖುಷಿಯಿಂದ ಮನದಾಳದಿಂದ ಬಂದ ಎಲ್ಲರಿಗೆ ಒಂದು ಕೃತಜ್ಞತೆಯ 2 ಮಾತುಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ. ಸುಜಯ ಆನಂದ್ ರೈ ಅವರು, ವಿಜಯಲಕ್ಷ್ಮಿ ರೈ ಅವರ ಸಿಸ್ಟರ್, ಸಹೋದರಿ, ವೇದಿಕೆ ನಿಮಗಾಗಿ. ವಂದನಾರ್ಪಣೆ ಆದ ನಂತರ ಅತಿಥಿ ಗಣ್ಯರು ಎಲ್ಲರೂ ವೇದಿಕೆಗೆ ಬಂದು ಪುಸ್ತಕವನ್ನು ಲೇಖಕಿ ಅವರಿಂದನೇ ಸ್ವೀಕರಿಸಬೇಕು ಅನ್ನುವಂಥದ್ದು ಆಶಯ. ಸೊ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟ ಡಾಕ್ಟರ್ PL ಧರ್ಮ, ಕೃತಿಯ ಅನಾವರಣದೊಂದಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಸಭೆಗೆ ಸೊಬಗನ್ನು ನೀಡಿದ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ M ಮೋಹನ್ ಆಳ್ವ, ಕೃತಿ ಪರಿಚಯದೊಂದಿಗೆ ಲೇಖಕಿಯ ಶ್ರಮಕ್ಕೆ ಸಾರ್ಥಕ್ಯವನ್ನೊದಗಿಸಿದ
ಡಾಕ್ಟರ್ ಧನಂಜಯ ಕುಂಬ್ಳೆ. ಶುಭಾಶಯದ ಮಾತುಗಳೊಂದಿಗೆ ಆತ್ಮೀಯತೆಯನ್ನು ಬೆಸೆದ ಶ್ರೀಯುತ ಸರ್ವೋತ್ತಮ ಶೆಟ್ಟಿ ಹಾಗೂ ಶ್ರೀಯುತ ಅಜಿತ್ ಹೆಗ್ಡೆ ಮತ್ತು ಕಲ್ಕೂರು ಇವರು ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ನಮ್ಮೆಲ್ಲರ ಸಂಜೆಯನ್ನು ತಮ್ಮ ಅದ್ಭುತ ನೃತ್ಯದಿಂದ ಸುಂದರಗೊಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದ ಶ್ರೀಮತಿ ಸೌಜನ್ಯ ಹೆಗಡೆ ಇಂಪಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ ದಿವ್ಯಾ ವಸಂತ ಶೆಟ್ಟಿ, ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ ಪ್ರಕಾಶಕರಾದ ನಾಗೇಶ್ ಕಲ್ಲೂರ್ ಅವರು. ಈ ಸಮಾರಂಭಕ್ಕೆ ಆತ್ಮೀಯತೆಯಿಂದ ಆಹ್ವಾನಿಸಿದಾಗ ಬಂದ ಎಲ್ಲರಿಗೂ ವಿಜಯಲಕ್ಷ್ಮಿ ರೈ, ಪ್ರಸಾದ್ ರೈ ಹಾಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಾಗೇಶ್ ಕಲ್ಕೂರ ಅವರ ಪರವಾಗಿಯೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಸಭಾಂಗಣವನ್ನು ಸರ್ವ ಅನುಕೂಲತೆಗಳೊಂದಿಗೆ ನಮಗೆ ಈ ಕಾರ್ಯಕ್ರಮವನ್ನು ಚಂದವಾಗಿ ಅನಾವರಣಗೊಳಿಸಲು ಸಜ್ಜು ಮಾಡಿಕೊಟ್ಟ ಪುರುಷೋತ್ತಮ ಶೆಟ್ಟಿ ಮತ್ತು ದಿವಾಕರ ಶೆಟ್ಟಿ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ನೀಡಿದಂಥ ನಿಮಗೂ ಕೂಡ ಧನ್ಯವಾದವನ್ನು ಕೋರ್ತಾ ಇಂದಿನ ಭಾವಬಿಂಬ ಅನ್ನುವಂತಹ ಕವನ ಸಂಕಲನದ ಲೋಕಾರ್ಪಣಾ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್.